ಉದ್ಘಾಟಕರಾಗಿ ಶ್ರೀಮತಿ ಜಯಂತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಮ್ಲಮಗರ್ ಇವರು ವಹಿಸಲಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರತಿಭಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅದೇ ರೀತಿ ಶ್ರೀಮತಿ ಶಂಕರಿ, ಮೇಲ್ವಿಚಾರಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅದೇ ರೀತಿ ಶ್ರೀಯುತ ಡಾಕ್ಟರ್ ಶಾಜನ್ KR, ಸಮುದಾಯ ವಿಭಾಗದ ಮುಖ್ಯಸ್ಥರು, ಡಾಕ್ಟರ್ ಸಿಸ್ಟರ್ ಮೇಬಲ್, ಸಂಪನ್ಮೂಲ ವ್ಯಕ್ತಿ, ಸ್ತನ್ಯಪಾನ ಸಪ್ತಾಹದ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಶ್ರೀಯುತ ವಿವೇಕ್ ಫೆರ್ನಾಂಡಿಸ್, ಮೆಡಿಕಲ್ ಸೋಷಿಯಲ್ ವರ್ಕರ್, ಇವರು ಕೂಡ ಸಂಪನ್ಮೂಲ ವ್ಯಕ್ತಿ. ಇವರು ಬೇಟಿ ಬಚಾವೋ ಬೇಟಿ ಪಡಾವೋ ಇದರ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಜಿಲ್ಲಾ ರಕ್ಷಣಾ ಘಟಕ ಮಂಗಳೂರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಚಂದ್ರಕಲಾರವರು, ಶ್ರೀಮತಿ ವನಿತಾ, ಶ್ರೀಮತಿ ಲೀಲಾವತಿ ಹಾಗೂ ಆಶಾ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಅವರಿಗೆ ಹೂ ಕೊಟ್ಟು ಸ್ವಾಗತವನ್ನು ಬಯಸಬೇಕು ಅಂತ ನಮ್ಮ ಶ್ರೀಶಕ್ತಿ ಸದಸ್ಯರ ಹತ್ರ ವಿನಂತಿಸ್ತಾ ಇದ್ದೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ PHO ಆದ ಶ್ರೀಮತಿ ಜಯಂತಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಇವತ್ತಿನ ಕಾರ್ಯಕ್ರಮ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಶ್ರೀಶಕ್ತಿ ಸದಸ್ಯರು ಹೂ ಕೊಟ್ಟು ಸ್ವಾಗತವನ್ನು ಬಯಸಿಕೊಳ್ಳುವುದನ್ನು ಕೇಳಿಕೊಳ್ತಾ ಇದ್ದೇನೆ. ಸ್ತನ್ಯಪಾನ ಮಾಡಿದ್ದೀರಿ ಅಲ್ವಾ? ಅದರಿಂದ ನಾವೊಂದು ಖಾಲಿ ನಾನು ಮಾತಾಡೋದಲ್ಲ, ನೀವು ಸಹ ಮಾತಾಡಬೇಕು. ನಾನು ಕೆಲವು ಪ್ರಶ್ನೆ ಹೇಳ್ತೇನೆ, ನೀವು ಸಹ ಉತ್ತರ ಹೇಳ್ಬೇಕು. ಓಕೆ? ಈಗ ಸ್ತನ್ಯಪಾನ ಇದು ಒಂದು ಅಮೃತ. ಓಕೆ? ಪ್ರತಿಯೊಂದು ಹುಟ್ಟಿದ ಮಗುವಿಗೆ ಈ ಸ್ತನ್ಯಪಾನ ಒಂದು ಹಕ್ಕು, ಪ್ರತಿಯೊಂದು ಮಗುವಿನ ಹಕ್ಕು. ಆದ್ದರಿಂದ ಯಾವ ತಾಯಿಯು ನಾನು ಸ್ತನ್ಯಪಾನ ಮಾಡುವುದಿಲ್ಲ, ನಾನು ಮಗುವಿಗೆ ಎದೆ ಹಾಲು ಕೊಡುವುದಿಲ್ಲ ಎಂದು ನಿಂತರೆ ಆಗುವುದಿಲ್ಲ. ಆದುದರಿಂದ ಈ ಪ್ರತಿಯೊಂದು ಹುಟ್ಟಿದ ಮಗುವಿಗೆ 1 ಗಂಟೆಯ ಒಳಗೆ ತಾಯಿ ಸ್ತನ್ಯಪಾನ ಮಾಡಲೇಬೇಕು. ಹಿಂದೆ ಎಲ್ಲ ಎಂತ ಮಾಡ್ತಿದ್ರು, ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಮಗುವಿಗೆ ಎಲ್ಲಿ ಹತ್ತಿರ ಇಡ್ತಿರ್ಲಿಲ್ಲ ಅಲ್ವಾ? ಬೇರೆ ಒಂದು ತಾಯಿ ಬೆಡ್ಡಿನ ಮೇಲೆ ಇದ್ದರೆ ಮಗು ಇನ್ನೊಂದು ತೊಟ್ಟಿಲಲ್ಲಿ.
ಈಗ ಏನು ಮಾಡಿದ್ದಾರೆ? ಈಗ ತಾಯಿಯ ಹಾಸಿಗೆ ಮೇಲೆಯೇ ಮಗುವನ್ನು ತಂದಿಡ್ತಾರೆ. ಯಾಕೆಂತೇಳಿದ್ರೆ ಒಂದು ಮಗು ಮತ್ತು ತಾಯಿಯ ಬಾಂಧವ್ಯ ಈ ಸ್ತನ್ಯಪಾನದಿಂದ ಬೆಳೆಯುತ್ತದೆ. ಅದು ನಾವು ಎಣಿಸ್ಬೇಕು. ಯಾಕೆಂತೇಳಿದ್ರೆ ಈ ಮಗುವಿನ ಮತ್ತು ತಾಯಿಯ ಒಂದು ಹತ್ತಿರದ ಸಂಬಂಧ ಈ ಸ್ತನ್ಯಪಾನದ ಮೂಲಕ ಬೆಳೆಯುತ್ತದೆ. ಒಂದು. ಎರಡನೇದಾಗಿ ಸ್ತನ್ಯಪಾನದಿಂದ ಮಗುವಿಗೆ ಸೋಂಕು ಬರುವ, ಈ ಪದೇ ಪದೇ ಸೋಂಕು ಬರ್ತದಲ್ವಾ, ಇದನ್ನು ತಡೆಯಬಹುದು. ಇಂಥ ಒಂದು ಜೀವ ನಿರೋಧಕ ಶಕ್ತಿ ಈ ಎದೆ ಹಾಲಿನಲ್ಲಿ ಉಂಟು. ಒಂದು. ಮಗು ಹುಟ್ಟಿದ ಮೇಲೆ ನೀವು ನೋಡಿದ್ದೀರಲ್ವ, ಒಂದೆರಡು ದಿವಸ ಆದಾಗ ಒಂದು ಹಳದಿ ಬಣ್ಣ ಒಂದು ಸ್ವಲ್ಪ ಇರ್ತದಲ್ವ, ಕೊಲೆಸ್ಟ್ರಾಮ್ ಅಂತ ಹೇಳ್ತೀರಿ ಅಲ್ವಾ. ಅದರಲ್ಲಿ ಇಮ್ಯುನೋಗ್ಲೋಬುಲಿನ್ ಮತ್ತು ಪೋಷಕಾಂಶ ಇರುವಂತಹ ಅದರಲ್ಲಿ ಶಕ್ತಿ ಉಂಟು. ಇದು ಒಳ್ಳೆಯದು. ಕೆಲವರು ಏನು ಹೇಳ್ತಾರೆ, ಅದು ಕೊಡುವುದಿಲ್ಲ ಮಗುವಿಗೆ, ಹೌದಾ? ಹೌದೌದು. ಆದ್ದರಿಂದ ಇದು ಕೊಡಲೇಬೇಕು. ಕೆಲವು ನೀವು ದನ ಕರು ಹಾಕಿದ ಮೇಲೆ ಉಂಟಲ್ಲ, ಅದು ಗಿಣ್ಣೆ ಮಾಡ್ತೀರಲ್ವ, ಅದು ಹೇಗೆ ಮುಖ್ಯವೋ ಹಾಗೆಯೇ ಈ ಪ್ರತಿಯೊಂದು ತಾಯಿ ಸ್ತನ್ಯಪಾನ ಮಾಡುವುದು ಇಂಥ ಒಂದು ಕೊಲೆಸ್ಟ್ರಾಮನ್ನು ಕೊಡುವುದರಿಂದ ಇಮ್ಯುನೋಗ್ಲೋಬುಲಿನ್ ಸಹ ಆ ಮಗುವಿಗೆ ಹೋಗ್ತದೆ ಮತ್ತು ಇದರ ಮುಖಾಂತರ ಜೀವನದ ಶಕ್ತಿಯು ಆ ಮಗುವಿಗೆ ಬರ್ತದೆ. ಇನ್ನೊಂದು ವಿಷಯ, ಇನ್ನು ಮಗು ಹುಟ್ಟಿದ ಮೇಲೆ ಕೆಲವು ಸಾಂಪ್ರದಾಯಿಕವಾಗಿ ಏನು ಮಾಡ್ತಾರೆ, ಮಗುವಿಗೆ ಜೇನುತುಪ್ಪ ಎಲ್ಲ ಕೊಡ್ತಾರೆ, ಹೌದಾ? ಉಂಟಾ ಅದು ಸಂಪ್ರದಾಯ? ಮೊದಲಿತ್ತು. ಆದರೆ 6 ತಿಂಗಳ ತನಕ ಇವನ್ ಮಗುವಿಗೆ ಒಂದು ಜೇನುತುಪ್ಪ, ನೀರು ಸಹ ಅಗತ್ಯ ಇರುವುದಿಲ್ಲ. ಯಾಕೆಂತೇಳಿದರೆ ಎಲ್ಲ ಅಂಶಗಳು ಈ ಸ್ತನ್ಯಪಾನದಲ್ಲಿ ಉಂಟು. ತಾಯಿಯ ಎದೆ ಹಾಲು ಒಂದು ಅಮೃತ ಹೇಳಿದೆ ಅಲ್ವಾ, ಈ ಎಲ್ಲ ಪೋಷಕಾಂಶಗಳು, ವಿಟಮಿನ್ಗಳು, ಸಕ್ಕರೆ ಎಲ್ಲ ಇದು ಆ ಸ್ತನ್ಯಪಾನದಲ್ಲಿ ಉಂಟು. ಆದ್ದರಿಂದ 6 ತಿಂಗಳವರೆಗೆ ಬರೀ ಎದೆ ಹಾಲು ಕುಡಿಸಿದ್ರೆ ಸಾಕು. ಗೊತ್ತಾಯ್ತಾ? ಓಕೆ. ಆಮೇಲೆ ಇಲ್ಲಿ ಯಾಕೆಂದ್ರೆ ಹೇಳಿದ್ರೆ ತಾಯಿಯಂತರು ಇದು ಈಗ ಫೀಡ್ ಮಾಡುವಂಥವ್ರು ಕಮ್ಮಿ ಅಲ್ವಾ, ಜಾಸ್ತಿ ಆಗಿ. ಹೌದು. ಆದರೆ ನೀವು ನಿಮಗೆ ಅರಿತ ಮಾಹಿತಿಯನ್ನು ನೀವು ಬೇರೆಯವರಿಗೆ ಕೊಡುವುದರಿಂದ ಎಲ್ಲರಿಗೂ ಸಮಾಜಕ್ಕೂ ಒಳ್ಳೆಯದಾಗ್ತದೆ. ಎಲ್ಲ ತಾಯಿಯಂದರು ಮಕ್ಕಳು ಆರೋಗ್ಯದಲ್ಲಿರ್ತಾರೆ. ಈಗ ನೋಡಿ, ಈಗ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಇರುವುದಿಲ್ಲ. ಯಾಕೆ? ತಾಯಿ 6 ತಿಂಗಳು ಕರೆಕ್ಟ್ ಫೀಡಿಂಗ್ ಮಾಡುವುದಿಲ್ಲ. ಆಮೇಲೆ ಎಷ್ಟು ವರ್ಷ ತನಕ ಫೀಡಿಂಗ್ ಮಾಡ್ಬೋದು? 2 ವರ್ಷ ತನಕ ಫೀಡಿಂಗ್ ಮಾಡ್ಬೋದು. ಆದರೆ 6 ತಿಂಗಳು ಏನು ಬೇರೆ ಅಂಶಗಳು ಕೊಡಬಾರ್ದು. ಗೊತ್ತಾಯ್ತಾ? ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿ 2 ವರ್ಷ ತನಕ ಮಗುಗೆ ಫೀಡ್ ಮಾಡ್ಬೋದು. ಈಗ ಏನಾಗ್ತದೆ, ಒಂದು ತಾಯಿ ಫೀಡ್ ಮಾಡ್ತಾ ಇರುವಾಗ ಹಾಲಿನ ಮುಖಾಂತರ ಏನಾಗ್ತದೆ, ನೀರಿನ ಅಂಶ ಕಮ್ಮಿ ಆಗ್ತದೆ. ಆದ್ದರಿಂದ ಹೆರಿಗೆ ಆದ ಹೆಂಗಸಿಗೆ ನೀರು ಕೊಡಬಾರ್ದು ಅಂತೆಲ್ಲ ಹೇಳ್ತಾರೆ ಅಲ್ವಾ, ಎಲ್ಲೋ ಸಂಪ್ರದಾಯಗಳು. ಆದರೆ ನೀರು ಜಾಸ್ತಿ ಕುಡಿಯಬೇಕು. ಹಾಗೆ 25% ಇದು ಪೋಷಕಾಂಶಗಳು ಜಾಸ್ತಿ ತಾಯಿಗೆ ಬೇಕಾಗ್ತದೆ ಹೆರಿಗೆ ಆಗುವ ಟೈಮಲ್ಲಿ. ಆಮೇಲೆ ಹೆರಿಗೆಯ ನಂತರ ಎದೆ ಹಾಲು ಕೊಡುವಾಗ ಜಾಸ್ತಿ ಅಂಶಗಳು ಬೇಕಾಗ್ತದೆ. ಆದ್ದರಿಂದ ಪೋಷಕಾಂಶ ಇರುವಂಥ ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು ಮತ್ತು ಹಸಿರು ಪಲ್ಯ, ಆಯಿತಾ, ಹಸಿರು ತರಕಾರಿ ಜಾಸ್ತಿಯಾಗಿ, ಸೊಪ್ಪು ತರಕಾರಿ ಮತ್ತು ಸಾಧಾರಣವಾಗಿ ಯಾವ ಹಣ್ಣುಗಳು ಸಿಗ್ತದೆ ಅದು, ಇವುಗಳನ್ನು ಜಾಸ್ತಿಯಾಗಿ ಸೇವಿಸಬೇಕು. ಆಯಿತಾ? ಹಾಲು ಕೊಟ್ಟರೆ ಸಾಕಾಗೋದಿಲ್ಲ, ತಾಯಿ ಆರೋಗ್ಯವನ್ನು ಕಾಪಾಡಬೇಕು. ಈಗ ಸ್ತನ್ಯಪಾನ ಮಾಡುವಾಗ ಕೆಲವೊಮ್ಮೆ ಒಂದು ಭಂಗಿ ಉಂಟು. ಯಾವ ರೀತಿಯಲ್ಲಿಯೂ ಸ್ತನ್ಯಪಾನ ಮಾಡ್ಬೋದಾ? ಕೆಲವರು ಮಲಗಿ ಆಲಸ್ಯ ಆಗ್ತದೆ, ಏಳಲಿಕ್ಕೆ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಮಲಗಿ ಕೊಡ್ತಾರೆ. ಸರಿಯಾ? ಮಲಗಿ ಕೊಟ್ಟರೆ ಸರಿಯಾ? ರಾಂಗ್, ಕೊಡಬಾರ್ದು. ಓಕೆ. ಆದ್ದರಿಂದ ಸರಿಯಾದ ಭಂಗಿ ಅಂತ ಹೇಳಿದ್ರೆ ಕೂತ್ಕೊಳ್ಬೇಕು. ಮತ್ತೊಂದು ತಾಯಿ ಪ್ರಶಾಂತ ಚಿತ್ತವಿರಬೇಕು. ಟೆನ್ಷನ್ ಆಯಿತು, ಗಂಡನೊಂದಿಗೆ ಸ್ವಲ್ಪ ಜಗಳ ಆಯಿತು, ಆಮೇಲೆ ಬಂದು ಮಗುವಿಗೆ ಹಾಲು ಕೊಟ್ಟು ಅಲ್ವಾ, ಅದು ಏನಾಗ್ತದೆ? ಇನ್ನೊಂದು ನೀವು ಅರಿಬೇಕು, ಒಂದು ಮಗು ಹಾಲು ಕುಡಿಯುವಾಗ ತಾಯಿ ಏನು ಯೋಚನೆ ಮಾಡ್ತದೆ, ತಾಯಿ ಯಾವ ಟೆನ್ಷನಲ್ಲಿ ಉಂಟು, ಅದೆಲ್ಲ ಮಗುವಿಗೆ ಬರ್ತದೆ. ಯಾಕಂದರೆ ಅಷ್ಟು ಆ ಹತ್ತಿರದ ಬಾಂಧವ್ಯ ಅಥವಾ ಸಂಬಂಧ ಒಂದು ತಾಯಿ ಮತ್ತು ಮಗುವಿನ ಹತ್ರ ಉಂಟು. ಗೊತ್ತಾಯ್ತಾ? ಆದ್ದರಿಂದ ತಾಯಿ ಒಂದು ಶಾಂತ ಚಿತ್ತರಲ್ಲಿ ಇರಬೇಕು. ಒಂದು ಒಳ್ಳೆಯ ಕೋಣೆಯನ್ನು ಆರಿಸಬೇಕು. ಎಲ್ಲಿಯೂ ಕೊಡ್ಬೋದಾ? ಅರ್ಜೆಂಟ್ ಎಲ್ಲಿದ್ದರೆ ಕೊಡ್ಬೋದು. ಆದರೆ ಮನೆಯಲ್ಲಿರುವಾಗ ಒಂದು ಒಳ್ಳೆಯ ಜಾಗ ಅಲ್ವಾ ಇರಬೇಕು, ಶಾಂತ ಚಿತ್ತರಾಗಿ ಇರಬೇಕು. ಆಮೇಲೆ ಕೆಳಗೆ ಕೂತ್ಕೊಂಡು ಒಂದು ಸಣ್ಣ
ತಲೆದಿಂಬು ಇಟ್ಟು ಮಗುವನ್ನು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟು ಅಲ್ಲಿ ಒಂದು ಚಾರ್ಟ್ ಎತ್ತರದ ಜಾಗದಲ್ಲಿಟ್ಟು ಕೈಯನ್ನು ಮಗುವಿನ ಕೈಗೆ ತಲೆಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಇಟ್ಟು ಮಗುವನ್ನು ಹಾಲು ಕುಡಿಸಬೇಕು. ಆಗ ಖಾಲಿ ಮೊಲೆ ತೊಟ್ಟಿ ಮಾತ್ರ ಇರಬಾರ್ದು. ಇಡೀ ಆ ಕಪ್ಪು ಏರಿಯಾ ಉಂಟಲ್ಲ, ಆ ಜಾಗದಲ್ಲಿ ತಾಯಿ ಮಗುವಿನ ಬಾಯಿಯನ್ನು ಅದರ ಒಳಗೆ ಹಾಕ್ಬೇಕು. ಅದಕ್ಕೆ ಲ್ಯಾಚಿಂಗ್ ಅಂತ ಹೇಳ್ತಾರೆ. ಅದು ನಡೆಯಲೇಬೇಕು. ಇದರಿಂದ ಏನಾಗ್ತದೆ, ಅಲ್ಲಿ ಹಾಲು ಉತ್ಪಾದನಾ ಕ್ರಿಯೆ ಆರಂಭವಾಗ್ತದೆ. ಓಕೆ. ಅದರ ನಂತರ ಮಗು ಹಾಲು ಕುಡಿಸಿ, ಓಕೆ, ಒಂದು ಎದೆಯ ಹಾಲು ಮುಗಿದ ನಂತರ ಇನ್ನೊಂದು ಹಾಲು ಕುಡಿಸಬೇಕು. ಓಕೆ. ಖಾಲಿ ಒಂದು ಸ್ವಲ್ಪ ಕುಡಿಸುವುದು, ಇನ್ನೊಂದಕ್ಕೆ ಹಾಕುದಲ್ಲ. ಓಕೆ. ಆಮೇಲೆ ಕುಡಿಸಿದ ನಂತರ ಮಗುವನ್ನು ಭುಜದಲ್ಲಿ ಹಾಕಿ ತೇಗಿಸ್ತಾರೆ ಅಲ್ವಾ? ಕೆಲವರು ಮಾಡುವುದೇ ಇಲ್ಲ, ಕುಡಿಸೋದು ಹೋದ್ರು, ಅಷ್ಟು ಬಿಸಿ ಅಲ್ವಾ? ತೇಗಿಸ್ಬೇಕು. ಇಲ್ಲದ್ರೆ ಏನಾಗ್ತದೆ, ಮಗು ಹಾಲು ವಾಂತಿ ಮಾಡ್ತದೆ. ಆದ್ದರಿಂದ ಸಣ್ಣದಾಗಿ ಬೆನ್ನು ಕಟ್ಟಿದ್ರೆ ತೇಗು ಬರ್ತದೆ, ಇಲ್ಲದಿದ್ದರೆ ತೇಗು ಬರುವ ತನಕ ಕಾಯಬೇಕು. ಅರ್ಥ ಆಯ್ತಲ್ಲ? ಓಕೆ. ಆಮೇಲೆ ಒಂದು ತಾಯಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ತಿನ್ನಬೇಕು? ತಾಯಿ ಹಾಲು ಕೊಡುವತ್ತಿಗೆ ಮದ್ಯಪಾನ ಮಾಡಬಹುದಾ? ಕೆಲವರು ಮಾಡ್ತಾರೆ. ಈವನ್ ಗರ್ಭಧಾರಣೆ ಪರಿಸ್ಥಿತಿಯಲ್ಲಿ ಸಹ ಮದ್ಯಪಾನ ಮಾಡ್ತಾರೆ. ಓಕೆ. ಇಂತಹ ಮಗು ಆರೋಗ್ಯವಂತವಾಗಿರುವುದಿಲ್ಲ. ಆದ್ದರಿಂದ ಮದ್ಯಪಾನ ಮತ್ತು ಈಗ ಒಂದು ವೇಳೆ ಮಗುವಿಗೆ ಏನಾದರೂ ತಾಯಿಗೆ ಸೋಂಕಿನ ರೋಗ ಉಂಟು, ಆ ಟೈಮಲ್ಲಿ ಸಹ ಕಷ್ಟ. ಮತ್ತು ಕೆಲವು ಓಕೆ ಯಾವುದೆಲ್ಲ ಆಹಾರಗಳು, ತಂಪು ಪಾನೀಯ, ಕಾಫಿ, ಓಕೆ, ಮತ್ತು ಬೆಳ್ಳುಳ್ಳಿ, ಇವುಗಳನ್ನು ತಗೊಳ್ಬಹುದು. ಕೆಲವೊಮ್ಮೆ ಏನಾಗ್ತದೆ, ಮಗುವಿಗೆ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಬರ್ತದೆ, ಆಗ ಅದನ್ನು ಸ್ಟಾಪ್ ಮಾಡ್ಬೋದು. ಇಲ್ಲದ್ರೆ ಅದು ಒಳ್ಳೆಯದು. ಓಕೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೆಲವು ಫಾಸ್ಟ್ ಫುಡ್ ಅಲ್ವಾ, ಈಗ ಆಹಾರ ತಯಾರಿ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ. ಏನು ಮಾಡ್ತಾರೆ, ಹೋಗಿ ಹೊರಗಿನಿಂದ ಫುಡ್ ತರ್ತಾರೆ, ಫಾಸ್ಟ್ ಫುಡ್ ತಗೊಳ್ತಾರೆ ಅಲ್ವಾ? ಇದರಿಂದ ಸಹ ಮಗುವಿಗೆ ಏನು ಪೋಷಕಾಂಶಗಳು ಸಿಗುವುದಿಲ್ಲ. ಅದರಿಂದ ಫಾಸ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಮದ್ಯಪಾನ ಹೇಳಿದೆ. ಮತ್ತು ಏನೆಲ್ಲ ತಗೊಳ್ಬೇಕು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ದವಸ ಧಾನ್ಯಗಳು, ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನಗಳು, ಹಸಿರು ಸೊಪ್ಪು, ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಇವರು ಜಾಸ್ತಿಯಾಗಿ ಸೇವಿಸಬೇಕು. ಅದರೊಟ್ಟಿಗೆ ಜಾಸ್ತಿಯಾಗಿ ನೀರನ್ನು ಸೇವಿಸಬೇಕು. ಓಕೆ. ಸೊ ಈ ಸ್ತನಪಾನ ಮಾಡುವುದರಿಂದ ಏನೆಲ್ಲ ನಿಮಗೆ ಉಪಯೋಗಗಳು? ಒಂದು, ತಾಯಿ ಮತ್ತು ಮಗುವಿನ ಬಾಂಧವ್ಯವು ಹೆಚ್ಚಾಗ್ತದೆ. ಒಂದು. ಎರಡನೇದು, ಮಗುವಿನ ಬೆಳವಣಿಗೆಗೆ ಇದು ಬಹಳ ಅವಶ್ಯಕ. ಓಕೆ. ಮೂರು, ಆಗಾಗ ಸೋಂಕನ್ನು ತಡೆಗಟ್ಟಬಹುದು. ಸೋಂಕಿನ ವಿರುದ್ಧ ರಕ್ಷಣೆ ಮತ್ತು ಗರ್ಭಧಾರಣೆ ಆಗುವನ್ನು ತಡೆಗಟ್ಟಬಹುದು. ಕೆಲವೊಮ್ಮೆ ನಿಮಗೆ ಟೆನ್ಷನ್ ಆಗ್ತದಲ್ವಾ, ಒಂದು ಮಗು ಆದಮೇಲೆ ಪುನಃ ಒಂದು ಮಗು ಆಗ್ಬಹುದು ಅಂತ ಒಂದು ಟೆನ್ಷನ್ ಅಲ್ವಾ? ಈಗ ಏನಾಗ್ತದೆ, ಒಂದು ತಾಯಿ ಎದೆ ಹಾಲು ಕೊಡುವಾಗ ಗರ್ಭಧಾರಣೆ ಆಗುವುದಿಲ್ಲ. ಈಗ ಹಿಂದೆ ಎಲ್ಲ ಏನಾಗ್ತಿತ್ತು, ಒಂದು ಅಟ್ಲೀಸ್ಟ್ ಒಂದು 6-9 ತಿಂಗಳು ತಾಯಿ ಪುನಃ ಮಾಸಿಕ ಸ್ರಾವ ಆಗ್ತಿರ್ಲಿಲ್ಲ ಅಲ್ವಾ? ಈಗ ಏನಾಗ್ತದೆ, ತಾಯಿ ಒಂದು 3 ತಿಂಗಳು ಫೀಡ್ ಮಾಡ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರೆ. ಆಗ ಅದು ಪುನಃ ಸ್ಟಾರ್ಟ್ ಆಗ್ತದೆ. ಆಗ ಟೆನ್ಷನ್ ಅಲ್ವಾ? ಆಗ ಒಂದು ವೇಳೆ ನೀವು ಪುನಃ ಇದಾದರೆ ಗರ್ಭಧಾರಣೆ ಆಗೋ ಚಾನ್ಸ್ ಉಂಟು. ಅಲ್ಲಿ ಗಂಟೆ ನೋಡಿ 2 ಗಂಟೆ, ಈಗ 2 ಗಂಟೆ ಆಗೋ ನಾನು ಕೊಟ್ಟದ್ದು ಇನ್ನು 4 ಗಂಟೆಗೆ ಆಗ್ತದೆ ಇಲ್ಲ. ಆದ್ದರಿಂದ ಮಗುವಿಗೆ, ಕೆಲವು ಮಕ್ಕಳಿಗೆ ಬೇಗ ಹಸಿವಾಗ್ತದೆ, ಆದ್ದರಿಂದ ಮಗುವಿಗೆ ಹಸಿವಾದಾಗ ಹಾಲನ್ನು ಉಣಿಸಬೇಕು. ಓಕೆ. ಒಂದು 24 ಗಂಟೆಯಲ್ಲಿ ಒಂದು 10-12 ಸಲ ಆದರೂ ಕೊಡಬೇಕು. ಗೊತ್ತಾಯ್ತಾ? ಓಕೆ. ಎಂಬುದನ್ನು ವಿವರವಾಗಿ ತಿಳಿಸಲಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಯ, ಪ್ರಾಥಮಿಕ ಆರೋಗ್ಯ ಇಲಾಖೆಯ PHO ಆದಂತಹ ಶ್ರೀಮತಿ ಜಯಂತಿ ಮೇಡಮ್. ಯಾರಾದರೂ ಅಸೌಖ್ಯದಲ್ಲಿದ್ದವರು ಅಥವಾ ಜ್ವರ ಏನೋ ಕಾರಣಕ್ಕೆ ಅವರಿಗೆ ಬರಲಿಕ್ಕಾಗಲಿಲ್ಲ ಅಂಥ ಮಕ್ಕಳನ್ನು 17 ತಾರೀಕಿನಂದು, ಇದೇ ಆಗಸ್ಟ್ 17ರಂದು ಅವರು ಆ ಮಾತ್ರೆಯನ್ನು ಶಾಲೆಯಲ್ಲಿ ತಗೊಳ್ಬೋದು, ಅಂಗನವಾಡಿಯಲ್ಲಿ ಉಂಟು. ಹಾಗೆ ಆ ಒಂದು ಮಾತ್ರೆಯನ್ನು ತಗೊಂಡು ತಮ್ಮಲ್ಲಿ ಬರುವಂಥ ಮಕ್ಕಳಲ್ಲಿ ಕೂಡ ರಕ್ತಹೀನತೆ ಬರ್ತದೆ. ಈ ಒಂದು ಹುಳದ ಉಪದ್ರವದಿಂದಾಗಿ, ತೊಂದರೆಯಿಂದಾಗಿ ಮಕ್ಕಳಲ್ಲಿ ರಕ್ತಹೀನತೆ ಬರ್ತದೆ. ಮತ್ತು ಅವರಿಗೆ ಓದಲಿಕ್ಕೆ ಎಲ್ಲ ಏಕಾಗ್ರತೆ ಎಲ್ಲ ಇರುವುದಿಲ್ಲ. ಓದುವುದು
ಅಂತ ಅನಿಸ್ತೋದು ಇಂಥದ್ದೆಲ್ಲ ಒಂದು ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಇದು ತೊಂದರೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಅದು ನಮಗೆ ಗೊತ್ತಾಗೋದಿಲ್ಲ ಯಾವುದರಿಂದ ಬಂದಿದೆ ಅಂತೇಳಿ. ಈ ಹುಳದ ಕಾರಣ ಕೂಡ ಇರ್ಬೋದು ಅವರಿಗೆ. ಮತ್ತು ತುಂಬ ರಕ್ತ ಕಡಿಮೆ ಆದರೆ ಅದೇ ಅವರಿಗೆ ವೀಕ್ನೆಸ್ ಆಗೋದು, ವಾಮಿಟ್ ಆಗೋದು, ಮತ್ತು ಏನೂ ತಿನ್ನಲಿಕ್ಕೆ ಬೇಡ ಅಂತ ಅನಿಸ್ತದೆ. ಇದಕ್ಕೋಸ್ಕರ ನಾವು ತಿಂಗಳಿಗೆ 6 ತಿಂಗಳಿಗೊಮ್ಮೆ ಈ ಒಂದು ಹುಳದ ಮಾತ್ರೆಯನ್ನು ಕಂಪಲ್ಸರಿ ಎಲ್ಲರೂ ತಗೊಳ್ಬೇಕು. ದೊಡ್ಡವರು ತಗೊಳ್ಬೇಕು, ಹಾಗೆ ಮಕ್ಕಳು ಕೂಡ. ಹಾಗೆ 1 ರಿಂದ 2 ವರ್ಷಗಳ 1-1.5 ವರ್ಷದ ಮಕ್ಕಳಿಗೆ ಇದನ್ನು ಅರ್ಧ ಮಾತ್ರೆಯನ್ನು ಅವರಿಗೆ ಅಂದರೆ ಡೈರೆಕ್ಟ್ ನುಂಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರಿಗೆ ಒಂದು ಸ್ಪೂನಲ್ಲಿ ಹಾಕಿ ಅದನ್ನು ನೀರಿಗೆ ಹಾಕಿ ಕರಗಿಸಿ ಕೊಡಿ. ಮತ್ತು ಮಾತ್ರೆ ನುಂಗುವಾಗ ಎಲ್ಲರೂ ಜಗಿದು ತಿನ್ನಿ. ಅಂದರೆ ಡೈರೆಕ್ಟ್ ಅದನ್ನು ನುಂಗುವಾಗಿಲ್ಲ, ಅಂದರೆ ಅದು ಸಿಹಿ ಇರ್ತದೆ, ಚಾಕ್ಲೇಟ್ ಥರ ತಿನ್ಬೋದು. ಆನಂತರ ಬೇಕಿದ್ರೆ ಸ್ವಲ್ಪ ನೀರು ಕುಡಿದರೆ ಆಯಿತು. ಮತ್ತು ಕೆಲವೊಂದು ಸೊಪ್ಪು ತರಕಾರಿ ಕೂಡ ಆದಷ್ಟು ಮಕ್ಕಳಲ್ಲಿ ಅವರ ಊಟದ ಟೈಮಿಗೆ ಅವರಿಗೆಲ್ಲ ಸೊಪ್ಪು ತರಕಾರಿಯನ್ನೆಲ್ಲ ಬೇಯಿಸಿ ಕೊಡಬೇಕು. ಯಾಕೆಂದರೆ ಅವರಿಗೆ ತುಂಬ ರಕ್ತ ಎಲ್ಲ ಬೇಕಂತ. ಮಕ್ಕಳು ಆ್ಯಕ್ಟಿವ್ ಆಗಿರಬೇಕಾದ್ರೆ ಈ ಒಂದು ರಕ್ತ ಕಡಿಮೆ ಇರುವ ಇದು ಸಂದರ್ಭ ಕೂಡ ಆ್ಯಕ್ಟಿವ್ನೆಸ್ ಎಲ್ಲ ಕಡಿಮೆ ಆಗಿರ್ತದೆ. ಮತ್ತು ತೂಕದಲ್ಲಿ ಕಡಿಮೆ ಬರ್ತಾರೆ. ಇಂಥದ್ದೆಲ್ಲ ಕೆಲವೊಂದು ಕಾಯಿಲೆಗಳು ಈ ರಕ್ತದ ಹುಳದ ಉಪದ್ರವದಿಂದಾಗಿ ಬರ್ತದೆ. ಅದಕ್ಕೋಸ್ಕರ 6 ತಿಂಗಳಿಗೊಮ್ಮೆ, ಇದು ಪ್ರತಿ ವರ್ಷದಲ್ಲಿ 6 ತಿಂಗಳಿಗೊಮ್ಮೆ ಈ ಒಂದು ಪ್ರೋಗ್ರಾಮ್ ಆಗ್ತಾ ಇರ್ತದೆ. ಆವಾಗ ನೀವು ನೆನಪಲ್ಲಿ ನಿಮ್ಮ ಮಕ್ಕಳನ್ನು ಈ ಒಂದು ಮಾತ್ರೆಯನ್ನು ನುಂಗುವುದರ ಮೂಲಕ ಅವರಲ್ಲಿ ರಕ್ತಹೀನತೆಯನ್ನು ಕಡಿಮೆಗೊಳಿಸಬಹುದು ಅಂತ ಹೇಳ್ತಾ ನನಗೆ 2 ಮಾತನ್ನು ಆಡಲು ಅವಕಾಶ ನೀಡುವಂಥ ಎಲ್ಲರಿಗೂ ಸ್ವಾಗತ. ಮುಲ್ಲರ್ ಹೋಮಿಯೋಪತಿಕ್ ವೈದ್ಯಕೀಯ ವಿಭಾಗದಿಂದ ನಾವಿಲ್ಲಿ ತಪಾಸಣೆ ಮಾಡಿಗೆ ಬಂದಿದ್ದಾರೆ. ಮೊದಲಾಗಿ ನಾವು ಒಂದು ಬ್ರೆಸ್ಟ್ ಫೀಡಿಂಗ್ ವೀಕ್ ಆಚರಣೆ ಮಾಡಲಿಕ್ಕೆ ನಾವು ಆಲ್ರೆಡಿ ಈಗ ಭಾಷಣ ಕೊಟ್ಟಾಯಿತು ಡಾಕ್ಟರ್ ಮೇಹುಲ್ ಅವರು. ಈಗ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡುವಾಗ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಔಷಧ ವಿಭಾಗ ದರ್ಲಕಟ್ಟೆ ಇರುವ ಒಂದು ಕಾಲೇಜು. ಎಷ್ಟು ಜನ ಅಲ್ಲಿ ಬಂದಿದೆ? ನೀವು ಸ್ವಲ್ಪ ಕೈ ಎತ್ತಿ. ಆ ಕಾಲೇಜು ಬಗ್ಗೆ ಮಾಹಿತಿ ಇದೆಯಾ? ಎಷ್ಟು ಜನರಿಗೆ ಗೊತ್ತು ಅದ್ರ ಬಗ್ಗೆ? ಒಂದು 4-5 ಮಂದಿ ಕೈ ಎತ್ತಿದೆ. 4-5 ಮಂದಿ ಕೈ ಎತ್ತಿದೆ. ನಮಗೆ ಹತ್ತಿರ ಇರುವಾಗ ಒಂದು ಕಾಲೇಜು ಹೋಮಿಯೋಪತಿಕ್ ಔಷಧ ವಿಭಾಗ ಇಲ್ಲಿ ಇದೆ. ಬೇರೆ ಬೇರೆ ವಿಭಾಗಗಳಿದೆ. ಅದರಲ್ಲಿ ಸ್ತ್ರೀರೋಗದಾಗಿ ಚಿಕಿತ್ಸೆ ನಾವು ಕೊಡ್ತಾ ಇದೆ. ಸಪ್ರೇಟ್ ಸ್ತ್ರೀರೋಗ ವಿದಗ್ಧರಾದ ಡಾಕ್ಟರ್ಸ್ ಅಲ್ಲಿದೆ. ಮಾನಸಿಕವಾದ ಕಾಯಿಲೆಗೆ ಮಾನಸಿಕ ರೋಗ ವಿಭಾಗ ಸಪ್ರೇಟ್ ಇದೆ. ಮಕ್ಕಳಿಗೆ ಸರ್ಜರಿ ಮಾಡುವಾದ ಕಂಡೀಷನ್ ನಾವು ಏನು ಮಾಡ್ಬೋದು, ಮದ್ದು ಕೊಟ್ಟು ಸರ್ಜರಿ ಬಾರದಾಗೆ ನಾವು ಅದು ಮಾಡಿದ ಒಂದು ಕಂಡೀಷನ್ ಸರ್ಜರಿ ವಿಭಾಗ. ಮೆಡಿಸಿನ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ. ತುಂಬ ಮಂದಿ ಅಲ್ಲಿ ಬರ್ತಾ ಇದೆ. ಅವರಿಗೆ ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀವು ಕೂಡ ಅದರಿಂದ ಪ್ರಯೋಜನ ಪಡಬೇಕಂತ ನಮ್ಮ ಒಂದು ಆಸೆ ಇದೆ. ಅದಕ್ಕೆ ಕಮ್ಯುನಿಟಿ ಮೆಡಿಸಿನಿಂದ ನಾವು ಈಗ ಕ್ಯಾಂಪ್ಗಳಿಗೆ ಅದೇ ಥರ ಒಂದು ಅರೇಂಜ್ಮೆಂಟ್ ಮಾಡಿದ ಎಲ್ಲ ಪದ್ಧತಿಗಳಿಗೆ ನಾವು ಹೋಗ್ತಾ ಇರ್ತೇವೆ. ಯಾಕೆಂದರೆ ಜನರಿಗೆ ಇದು ಮುಟ್ಟಿಸಬೇಕು. ಅವರಿಗೆ ಆಗುವಾಗ ಕಾಯಿಲೆಗಳು ಯಾವುದು ಮದ್ದು ತಗೊಳ್ಳಿ ತೊಂದರೆ ಇಲ್ಲ, ದುಷ್ಪರಿಣಾಮ ಆಗದಾಗ ಒಂದು ಮದ್ದು ಪದ್ಧತಿ ವಿಧಾನಗಳಿದೆ, ನಮ್ಮ ಹತ್ತಿರವೇ ಇದೆ ಅಂತ ನಾವು ಅವರಿಗೆ ಮಾಹಿತಿ ಕೊಡಬೇಕು. ಅದಕ್ಕೆ ನಿಮಗೆಲ್ಲರಿಗೆ ನಾವು ಆಮಂತ್ರಿಸ್ತೇವೆ. ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೆ ಪ್ರಾಬ್ಲಮ್ಸ್ ಇಲ್ಲ, ನಿಮ್ಮ ಮನೆಯವರಿಗೆ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಮ ಸುತ್ತಮುತ್ತಲು ಹತ್ತಿರದವರಿಗೆ ಪ್ರಾಬ್ಲಮ್ಸ್ ಇದ್ದರೆ ನೀವು ಅವರಿಗೆ ಡೈರೆಕ್ಟ್ ಮಾಡ್ಬೋದು. ಎಲ್ಲಿಗೆ? ಹತ್ತಿರ ಇರುವ ದರ್ಲಕಟ್ಟೆ ಇರುವ ಫಾದರ್ ಮುಲ್ಲರದ ಹೋಮಿಯೋಪತಿಕ್ ಮಹಾವಿದ್ಯಾಲಯಕ್ಕೆ ನೀವು ಅಲ್ಲಿ ಅಡ್ಮಿಷನ್ ಕೂಡ ಇದೆ. ಅಡ್ಮಿಷನ್ ಅಂದರೆ ನಿಮ್ಮ ಇನ್ ಪೇಷೆಂಟ್ ಡಿಪಾರ್ಟ್ಮೆಂಟ್, ಔಟ್ ಪೇಷೆಂಟ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, OP ಮಾತ್ರ ಅಲ್ಲ, ಇನ್ ಪೇಷೆಂಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ತುಂಬ ಒಳ್ಳೆ ಮಟ್ಟದ ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಲ್ಲಿ. ತುಂಬ ಜನರಿಗೆ ಈಗ ನಿಮಗೆ ಒಂದು 3 ತಿಂಗಳದ ಒಂದು ಕಾರ್ಡ್ ಕೊಡ್ತಾ ಇದೆ. 3 ತಿಂಗಳದ ಒಂದು ಕಾರ್ಡ್ ನಿಮಗೆ ಆಗಿ, ನಿಮ್ಮ ಪ್ರಾಬ್ಲಮ್ಸ್ ಆಗಿ, ನಿಮ್ಮ ಮನೆಯವರ ಪ್ರಾಬ್ಲಮ್ಸ್ ಆಗಿ 3 ತಿಂಗಳು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡೋದು ಮತ್ತು ರಕ್ತ ತಪಾಸಣೆ ಮಾಡೋದರಲ್ಲಿ ನಾವು ಕನ್ಸೆಷನ್ ಕೊಡಲಿಕ್ಕೆ ಒಂದು ಕಾರ್ಡ್ ನಿಮಗೆ ಈಗ ಸಿಗ್ತದೆ. ಈ ಮಾಹಿತಿ ನಿಮಗೆ ಸಿಗಬೇಕು. ಯಾಕೆಂದರೆ ನಾವು ಹೋಗುವಾಗ ಒಂದು ಹಾಸ್ಪಿಟಲಲ್ಲಿ ಹೋಗುವಾಗ ಮೆಜಾರಿಟಿ ಏನಾಗುತ್ತೆ, ಅಲ್ಲಿ ಎಂಟ್ರಿ ಆಗುವಾಗ ನಿಮಗೆ ಅಷ್ಟು ಥರ ನಿಮ್ಮ ಮೇಲೆ ಕಂಟ್ರೋಲ್ ಇರುತ್ತೆ. ಎಂಟ್ರಿ ಆದ ನಂತರ ನಿಮಗೆ ಗೊತ್ತಿಲ್ಲ ಏನೇನು ಟೆಸ್ಟ್ ಆಗ್ತಾ ಇದೆ, ಮತ್ತೊಂದು ಬಿಲ್ ಬರುವಾಗ ನಿಮಗೊಂದು ಟೆನ್ಷನ್ ಆಗ್ತದೆ. ಈಗ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮಹಾವಿದ್ಯಾಲಯ ಮತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮಾಡುವಂಥ ಸ್ವಲ್ಪ ವಿಧಾನಗಳ ಬಗ್ಗೆ ನೋಡುವಾಗ ಅವರು 3 ತಿಂಗಳ ಮಟ್ಟಕ್ಕೆ ಕ್ಯಾಂಪ್ ಆದ ತಕ್ಷಣ 3 ತಿಂಗಳ ಮಟ್ಟಕ್ಕೆ ಅವರು ಫ್ರೀ ಕೊಡ್ತೀವಿ. ಅದು ನಂತರ ಕೂಡ ಕನ್ಸೆಷನ್ ರೇಟಲ್ಲಿ ಮುಂದುವರಿಸ್ತಾ ಇದೆ. ನೀವು ಅದಕ್ಕೆ ನಿಮಗೆ ಮಾಹಿತಿ ಕೊಡಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಬಾರ್ದು.
ಫೈನಾನ್ಷಿಯಲ್ ಓವರ್ಲೋಡ್ ಆಗಬಾರ್ದು. ಅದಕ್ಕಾಗಿ ನಮ್ಮ ಒಂದು ವಿವೇಕ್ ಡಾಕ್ಟರ್ ಮಿಸ್ಟರ್ ವಿವೇಕ್ ಫರ್ನಾಂಡಸ್ ಸೋಷಿಯಲ್ ವರ್ಕರ್ ಪ್ರತಿ ವಿಲೇಜಲ್ಲಿ ಪ್ರತಿ ಅಂಗನವಾಡಿಯಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದೆ. ಎಲ್ಲಿ ಜನರು ಸೇರ್ತಾರೆ ಅವರಿಗೆ ಅವರು ಕಾರ್ಡ್ ಕೊಡ್ತೀವಿ 3 ತಿಂಗಳ ಪ್ರಯೋಜನ ಪಡಬೇಕು ನೀವೆಲ್ಲರೂ. ಅದಕ್ಕಾಗಿ ನಮಗೆ ಕೂಡ ಇಲ್ಲಿ ಕರೀತಿದೆ. ಇನ್ಫಾರ್ಮೇಷನ್ ಆಯಿತು, ನಮ್ಮ ಬ್ರೆಸ್ಟ್ ಫೀಡಿಂಗ್ ಇನ್ಫಾರ್ಮೇಷನ್ ಆಗಿದೆ. ಈಗ ಕೂಡ ಬೇಟಿ ಬಚಾವ್ ಬೇಟಿ ಪಡಾವ್ ಆ ಬಗ್ಗೆ ಮಾತಾಡಲಿಕ್ಕಿದೆ. ಈಗ ನನ್ನ ಕರ್ತವ್ಯ ನಾವು ಮಾಡ್ತಾಯಿದ್ವಿ, ಇನ್ಫಾರ್ಮೇಷನ್ ಅಬೌಟ್ ದ ಕಾಲೇಜ್ ಬಗ್ಗೆ ಸ್ವಲ್ಪ ಮಾಹಿತಿ. ನೀವು ಯೋಚಿಸ್ಬೋದು, ಅದು ಒಂದು ಡಾಕ್ಟರ್ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿದ ರೀತಿ ಅಲ್ಲದು. ಅದು ಪ್ರತಿ ಡಿಪಾರ್ಟ್ಮೆಂಟಿಗೆ ಸಪ್ರೇಟಾಗಿ ಹೋಗ್ತದೆ. ನಿಮ್ಮ ಕಂಪ್ಲೇಂಟ್ಸ್ ನೀವು ಹೇಳ್ಬೋದು, ನಿಮಗೆ ಅದರಿಂದ ಹೆಲ್ಪ್ ಪಡಿಬೋದು. ತುಂಬ ಥ್ಯಾಂಕ್ಸ್. ನನಗೆ ಕನ್ನಡ ಅಷ್ಟೊಂದು ಒಳ್ಳೆಯದಾಗಿ ಬರೆದಿಲ್ಲ, ನೀವು ಕೇಳಿದ್ದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಇವತ್ತು ಸ್ತನ್ಯಪಾನ ಕಾರ್ಯಕ್ರಮ ಹಾಗೆ ಅದರ ಜೊತೆಗೆ ಮೇಲೆ ನೋಡಿದನು ಸ್ವಚ್ಛ ಭಾರತ್ ಅದರ ಬಗ್ಗೆ ಮಾಹಿತಿ ಇರಬಹುದು. ಅದಕ್ಕಿಂತ ಮುಂಚಿತವಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಏನು? ಅದು ಹಿಂದಿಯಲ್ಲಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ, ಮಗಳನ್ನು ರಕ್ಷಿಸಿ, ಮಗಳನ್ನು ಓದಿಸಿ ಅಥವಾ ಒಳ್ಳೆ ಶಿಕ್ಷಣ ಕೊಡಿಸಿ ಅಂತ ಅರ್ಥ. ಹಾಗಾದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರಾ? ಯಾಕೆ ಈ ಕಾರ್ಯಕ್ರಮವನ್ನು, ಇದು ಯಾರ ಕಾರ್ಯಕ್ರಮ? ನಮ್ಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಪ್ಲಸ್ ನಮ್ಮ ಗವರ್ಮೆಂಟ್ ಕರ್ನಾಟಕದ ಕಾರ್ಯಕ್ರಮ. ಅದರಲ್ಲಿ ಮುಖ್ಯವಾಗಿ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿಯವರು 4 ವರ್ಷ ಮುಂಚೆ ಅಂದರೆ ಜನವರಿ 22, 2015 ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇಂದಿಗೆ 4 ವರ್ಷ ಆಯಿತು. ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಮಾಹಿತಿ ಕೇಳೋದು ಹೋಗುದು ಅಲ್ಲ, ಇದು ಬೇಟಿ ಬಚಾವ್. ನಮ್ಮಲ್ಲಿ ಯಾರು ಅಪಾಯದಲ್ಲಿರಲ್ಲ, ನಮ್ಮ ದಕ್ಷಿಣದಲ್ಲಿ ಯಾರು ಅಪಾಯದಲ್ಲಿಲ್ಲ, ಎಲ್ಲ ಶಿಕ್ಷಿತರಾಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಹೌದಲ್ವಾ? ಎಲ್ಲರಿಗೂ ಒಳ್ಳೆ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಬಟ್ ಯಾಕೆ ನಮಗೆ ಇಲ್ಲಿ ಕೂಡ ದಕ್ಷಿಣ ಕನ್ನಡ ಈ ಥರ ಆಗ್ತಾ ಇದೆ? ಯಾವಾಗ ಅದು ಇಂಪಾರ್ಟೆನ್ಸ್ ಸಿಗ್ತಾ ಇಲ್ವಾ? ಅಗತ್ಯತೆ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತಾ ಇಲ್ವಾ ಅಂತೇಳಿ ಈ ಪ್ರಶ್ನೆ ನಿಮ್ಮಲ್ಲಿ ಕೇಳಿದ್ರೆ ಉತ್ತರ ನಿಮ್ಮಲ್ಲಿ ಇದೆ, ಅಥವಾ ಬೇರೆಯವರು ಕೇಳಿದ್ರೆ ಅವರಲ್ಲಿ ಕೂಡ ಉತ್ತರ ಇದೆ. ಇಲ್ಲಿ ಅರ್ಥ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡಕ್ಕೆ ಸೀಮಿತವಲ್ಲದಿದ್ರೂ ಕೂಡ ಕೆಲವೊಂದು ಕಡೆಯಲ್ಲಿ ಇನ್ನೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ. ಮಕ್ಕಳಿಗೆ ಕೊಡುವಂಥ ಒಂದು ಗೌರವ ಕೊಡ್ತಾ ಇಲ್ಲ, ಅವರಿಗೆ ಶಿಕ್ಷಿತರಾಗಿ ಮಾಡ್ತಾ ಇಲ್ಲ. ಬಟ್ ಈ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಅನಿಸಬಹುದು ಎಲ್ಲ ಕಡೆಯಲ್ಲಿ ಈಗ ಮದುವೆ ಟೈಮಲ್ಲಿ ಇರುವಾಗ ಹೆಣ್ಣು ಮಕ್ಕಳಿಗೆ ಡೌರಿ, ಈ ವರದಕ್ಷಿಣೆ ಅಂಥದ್ದಿದೆಯಲ್ಲ, ಅದು ಇನ್ನೂ ಮುಗಿಲಿಲ್ಲ. ಅದು ಮುಗಿಯದ ಕತೆ. ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಕೆಲವರ ಹೆಣ್ಣು ಮಕ್ಕಳು ಡಿಮಾಂಡ್ ಇದೆ, ಕೆಲವರು ಗಂಡು ಮಕ್ಕಳು ಡಿಮಾಂಡ್ ಇದೆ. ಸೊ ಇನ್ನೂ ಕೆಲವು ಕಡೆ ಕಡಿಮೆ ಆಗಿಲ್ಲ. ಇದು ಮುಂಚೆ ಅಂದರೆ ಹೇಳಿದರೆ ಸುಮಾರು 10 ವರ್ಷಗಳ ಮುಂಚಿತವಾಗಿ ಉತ್ತರ ಪ್ರದೇಶ ಕೇಳಿರ್ಬೋದು ನೀವು. ಉತ್ತರ ಪ್ರದೇಶ, ಉತ್ತರಾಖಂಡ್, ಹರಿಯಾಣ, ಡೆಲ್ಲಿ, ಪಂಜಾಬ್ ಅಲ್ಲೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿದ್ರು. ಹೆಣ್ಣು ಅಂತ ಗೊತ್ತ ತಕ್ಷಣ ಕೊಂದ್ಬಿಡುದು. ಯಾಕೆ ಹೇಳಿ? ಇದು ಯಾಕೆ ಕೊಳ್ತಾ ಇದ್ರು? ಯಾಕೆ ರೀಸನ್ ಏನು? ಹೆಣ್ಣು ಮಕ್ಕಳು ಭಾರ ಆಗಿದ್ದಾರೆ ಎಂಬ ಚಿಂತೆ. ಅವಳಿಗೆ ಮದುವೆ ಮಾಡಿ ಯಾರು ಕೊಡುದು ಡೌರಿ, ಯಾರು ಕೊಡುದು ವರದಕ್ಷಿಣೆ, ಆ ಒಂದು ಚಿಂತೆಯಿಂದ ಭೇದ ಭಾವ ಮಾಡ್ತಾ ಇದ್ರು. ಹೆಣ್ಣು ಮಕ್ಕಳು ಸೂಕ್ಷ್ಮ, ಅವಳಿಂದ ಏನಾಗುದಿಲ್ಲ ಅಂತೇಳಿ ನಾವು ಹೇಗೆ ಬೇಕಾದ್ರೆ ಹೆಣ್ಣು ಮಕ್ಕಳು ಬಳಸ್ಕೊಳ್ಬಹುದು ಅಂತ ಹೇಳಿ ನಮ್ಮ ಎಂತ ಹೇಳ್ತಾರೆ, ಮಾನಸಿಕ ಏನ್ ಹೇಳ್ತಾರೆ, ಅದು ಬುದ್ಧಿ ಅಂತೇಳಿ ಬುದ್ಧಿಮಾನ್ಯ ಜೀವಿತರ ಮಾಡ್ತಾವಲ್ಲ, ಆ ಥರ ಒಂದು ಕಲ್ಪನೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಅಬಲೆ ಅಲ್ಲ, ಅವಳು ಸಬಲೆ. ಇದೊಂದು ಪ್ರಕೃತಿಯಲ್ಲಿ ದೇವರು ಮಾಡುವ ವಿಶೇಷ ಸೃಷ್ಟಿ ಹೆಣ್ಣು. ಇದು ನಿಜವಾಗ್ಲೂ ಯಾರಿಗೆ ಗೊತ್ತಿಲ್ಲ. ಪಾಪ ಗಂಡು ಮಕ್ಕಳಿಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರು ಸೃಷ್ಟಿ ಮಾಡುವಾಗ ಒಂದು ಗಂಡು ಹೆಣ್ಣು ಸೃಷ್ಟಿ ಮಾಡಿದ್ದಾರೆ. ಗಂಡು ಹಾರ್ಡ್ ವರ್ಕರ್, ಹೊರಗಿನ ಹೋಗಿ ಕೆಲಸ ಮಾಡೋರು. ಹೆಣ್ಣು ಸೂಕ್ಷ್ಮ, ಮನೆಯಲ್ಲಿ ಕೆಲಸ ಮಾಡೋ ದೇವರೇನು ಹೇಳಿಲ್ಲ. ಹೆಣ್ಣು ಸೂಕ್ಷ್ಮ, ಆದರೆ ಸಂಕಲ್ಪ ಮಾಡಿದ್ರೆ ಹೆಣ್ಣು ದೃಢತೆ. ಯಾವುದಕ್ಕೆ ಯಾರು ನೋಡ್ಬೋದು, ಮನೆಯಲ್ಲಿ ಹೋದ್ರೆ ಯಾವುದೇ ಕೆಲಸ ಗಂಡು ಮಕ್ಕಳು ಮಾಡಿ ಹೆಣ್ಣು ಮಕ್ಕಳು ಮಾಡಿ ಅರ್ಧದಲ್ಲಿ ಬಿಡದೆ ಯಾರು ಗಂಡು ಮಕ್ಕಳು ಯಾವುದೇ ಕೆಲಸ ಅರ್ಧದಲ್ಲಿ ಬಿಡ್ತಾರೆ, ಡ್ರಾಪ್ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳು ಮಾಡಲ್ಲ. ಈಗಲೂ ನಿಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ, ಸ್ವಾಸ್ಥ್ಯ ಸಂಘದಲ್ಲಿ ನಿಮ್ಮ ಲೋನ್ ಮಾಡಿರ್ತೀರಲ್ವಾ ನೀವು, ಅದು ಯಾರಿಗೋಸ್ಕರ ನೀವು ಲೋನ್ ಮಾಡೋದು? ನಿಮಗೋಸ್ಕರ ನೀವು ಲೋನ್ ಮಾಡಲ್ಲ. ನೀವು ಮಾಡೋದು ನಿಮ್ಮ ಮಗನಿಗೋಸ್ಕರ, ಗಂಡನಿಗೋಸ್ಕರ. ಅವನು ಕುಡಿದು ಹಾಳು ಮಾಡ್ತಾನೆ, ಅವನು ರಿಕ್ಷಾದಲ್ಲಿ ಜಾಲಿಯಲ್ಲಿ ಇರ್ತಾನೆ, ಅವನಿಗಿಲ್ಲ. ಕಂತು ಕೊಟ್ಟಿದ್ದು ಯಾರು?
ಯಾರು ತಂದು ಕೊಟ್ಟದ್ದು? ಹೆಣ್ಣು ಮಕ್ಕಳು. ಆಗ ನಿಮ್ಮಲ್ಲಿರುವ ಶಕ್ತಿ ಗಂಡು ಮಕ್ಕಳಿಗೆ ಗೊತ್ತಿರಲಿಲ್ಲ. ನಿಮ್ಮಲ್ಲಿರುವ ಶಕ್ತಿ ಗಂಡು ಮಕ್ಕಳಿಗೆ ಗೊತ್ತಿರಲಿಲ್ಲ. ಆದರೆ ಕ್ರಮೇಣ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗಲೂ ಏನಂತ ಹೇಳಿದ್ರೆ 2011ರಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ 937 ಹೆಣ್ಣು ಮಕ್ಕಳ ರೇಷಿಯೋ ಇದೆ, ಗಂಡು ಮಕ್ಕಳ 1000 ಇದೆ. ಅಂದ್ರೆ 937ಗೆ 1000 ಅಂತ ಹೇಳಿದ್ರೆ ಒಂದು 70% 70 ಜನ ಹೆಣ್ಣು ಮಕ್ಕಳು ಕಡಿಮೆ ಆಗ್ತಾರೆ. ಅದೇ ತರ ನೋಡ್ಲಿಕ್ಕೆ ಹೋದ್ರೆ ಈಗ ಕ್ರಮೇಣ ಆಗಿ 918 ಒಂದು 2015 ಆದ್ರೆ ಈಗ 21ಕ್ಕೆ 900 ಹೆಣ್ಣು ಮಕ್ಕಳು 1000, 900 ಹೆಣ್ಣು ಮಕ್ಕಳಿಗೆ 1000. ಅಂದ್ರೆ ಹೆಣ್ಣು ಮಕ್ಕಳ ಕೊರತೆ ಇದೆ, ಕಾಣ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಕಾಣ್ತಾ ಇಲ್ಲ. ಸೊ ದಯವಿಟ್ಟು ಇದನ್ನು ಮಾಹಿತಿ ಇವತ್ತು ಹೇಳುವ ಮಾಹಿತಿ ಏನು ಅವಶ್ಯಕತೆ ಅಂತ ಹೇಳಿದ್ರೆ, ಇದೊಂದು ಸ್ಕೀಮ್ ಮಾಡಿ ಸುಮ್ಮನೆ ಸ್ಕೀಮ್ ಮಾಡಿಲ್ಲ ಅವರು. ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು, ಒಂದು ತಂಗಿಯಾಗಿ, ಒಂದು ಅಕ್ಕ ಆಗಿ, ಅಥವಾ ತಾಯಿಯಾಗಿ, ಅಥವಾ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಆಗಿ, ಸೊಸೆಯಾಗಿ ಪಾತ್ರ ವಹಿಸುವಾಗ ನಿಮ್ಮ ರೋಲ್ ತುಂಬ ಮಹತ್ವದಿದೆ. ನಿಮ್ಗೆ ಗೊತ್ತಿರ್ಬೋದು, ಈ ಹೆಣ್ಣು ಮಗು, ಒಂದು ಹೆಣ್ಣು ಮಗು ಶಿಕ್ಷಿತ ಆದರೆ ನಿಮ್ಮ ಇಡೀ ಕುಟುಂಬ ಶಿಕ್ಷಿತರಾಗ್ತಾರೆ, ಹೌದಲ್ವಾ? ಅಂದರೆ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಓದಿದ್ರೆ ಆ ಮನೆಯಲ್ಲಿ ಸಂತೋಷ, ಯಾವಾಗ ನೋಡಿದ್ರೆ ಸಂತೋಷ, ವಿಜೃಂಭಣೆ ಇಲ್ಲ. ಗಂಡು ಮಕ್ಕಳು ನಿಮ್ಮ ಮನೆಯಲ್ಲಿ ಹೋದ್ರೆ ಆಗ್ತದೆ ಏನಾದರೂ ಸಂತೋಷ, ಸಡಗರ ಏನಿಲ್ಲ. ಬೇಕಾದ್ ನೋಡಿ, ಮನೆಯಲ್ಲಿ ಯಾರಾದ್ರೂ ಮಕ್ಕಳದ್ದು ಕೇಳಿದ್ರೆ ಯಾರಿದ್ದಾರೆ ಇವತ್ತು, ತಾಯಿ ಇಲ್ವಾ, ಇಲ್ಲಿ ಅಜ್ಜಿ ಮನೆಗೆ ಹೋಗಿದೆ ಅಥವಾ ನೆಂಟರ ಮನೆಗೆ ಹೋಗಿದೆ, ಬೋರ ಮಕ್ಕಳಿಗೆ ಬೇಜಾರಾಗ್ತದೆ, ತಾಯಿ ಇಲ್ವಾ ಅಂತ ಹೇಳ್ತಾರೆ. ಆದರೆ ಇದರ ಅರ್ಥ ಏನು? ಒಂದು ಹೆಣ್ಣು ಮಗ ಅಂತ ಹೇಳುವ ತಕ್ಷಣ ಕೇವಲ ನಾವು ಅವಳು ಕೀಳಾಗಿ ನೋಡುವುದಲ್ಲ, ಅವಳು ಒಂದು ವೇಳೆ ಅವಳನ್ನು ನಾವು ಕಾಪಾಡಬೇಕು, ಅವಳು ಕಾಪಾಡಬೇಕು, ಪ್ಲಸ್ ಅವರಿಗೆ ಓದಿಸಬೇಕು. ಸೊ ಈ ಉತ್ತರ ಪ್ರದೇಶ, ನೀವು ಹರಿಯಾಣ, ನಾನು ಹೇಳಿದಲ್ಲ, ಈ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು, ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ. ಸೊ ಕೇವಲ ಅಲ್ಲಿ ಮಾತ್ರ ಅಲ್ಲ, 100 ಡಿಸ್ಟ್ರಿಕ್ಟಲ್ಲಿ 100 ಡಿಸ್ಟ್ರಿಕ್ಟಲ್ಲಿ ಹೆಣ್ಣು ಮಕ್ಕಳ ಕೊರತೆ ಆಗಿದೆ. ಅಂದರೆ ಇಲ್ಲಿಗೆ ಸೀಮಿತ ಅಂತಲ್ಲ, ಈ ಪ್ರಾಜೆಕ್ಟಲ್ಲಿ ಏನಂತ ಹೇಳುವಾಗ 4 ವರ್ಷ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿ ದಕ್ಷಿಣ ಕನ್ನಡದಲ್ಲಿ ಇದು ಕಂಪ್ಲೀಟ್ ಆಗಿ ನಿಲ್ಲಬೇಕು. ಹೆಣ್ಣು ಅಪಾಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ತುಂಬ ಕಡೆ ಕೆಲವು ಕಡೆ ಪೇಪರಲ್ಲಿ ಬರದದ್ದು ವಿಷಯಗಳು ನಡೀತಾ ಇರ್ತದೆ, ಎಷ್ಟೋ ವಿಷಯಗಳು ನಡೀತಾ ಇರ್ತದೆ. ಬಟ್ ಹೆಣ್ಣು ಕೆಲವರು ಏನು ಮಾಡ್ತಾರೆ, ಬೇಡ, ಗೊತ್ತಾಗೋದು ಬೇಡ, ವಿಷಯಗಳು ಬೇಡ ಅಂತೇಳಿ ಮುಚ್ಚಿರ್ತಾರೆ, ಅವ್ರ ನೋವನ್ನು ಅವರ ಅನುಭವಿಸ್ತಾರೆ. ಎಷ್ಟೋ ವಿಷಯಗಳಿದೆ, ನಡೀತಾ ಇದೆ ಈಗಲೂ. ಅದಕ್ಕೋಸ್ಕರ ಅಂಥ ವಿಷಯಗಳು ನಡೀಲಿಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಗೌರ್ಮೆಂಟ್ ಅವರು, ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಅವರ ಜೊತೆಗೂಡಿ, ಪ್ಲಸ್ ಆರೋಗ್ಯ ಇಲಾಖೆ ಮತ್ತು ಆ ನಂತರ ನಿಮ್ಮದು ಮಾನವ ಸಂಪನ್ಮೂಲ, ಇವರೆಲ್ಲ ಜಂಟಿ ಆಶ್ರಯದಲ್ಲಿ ಸೇರಿಕೊಂಡು ಈ ಒಂದು ಇಂಪ್ಲಿಮೆಂಟೇಷನ್, ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೆ. ಇದರ ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಈ ಸ್ಟ್ರಾಟಜಿ ಅಂತ ಹೇಳಿ ಇದರ ಹೇಗೆ ಅದನ್ನು ಮುಂದುವರಿಸುದು ಹೇಳಿ, ಇದನ್ನು ಸ್ಕೂಲಲ್ಲಿ ಇರ್ಬೋದು, ಅಥವಾ ಅಂಗನವಾಡಿಗಳಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕಮ್ಯುನಿಟಿಯಲ್ಲಿ ಇರ್ಬೋದು, ಅವರಿಗೆ ಇಂಥ ಮಾಹಿತಿಯನ್ನು ಕೊಟ್ಟು ಜಾಗೃತ ಮನೋಭಾವವನ್ನು ಮೂಡಿಸುವಂಥದ್ದು. ಇದನ್ನು ಸಪೋರ್ಟ್ ಆಗಿ, ಇದಕ್ಕೆ ಯಾವ್ದು ಸಪೋರ್ಟ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಸ್ ಇದಕ್ಕೆ ಸಪೋರ್ಟ್ ಆಗಿ ಅವರ ಎಲ್ಲವನ್ನು ಏನು ಹೇಳ್ತಾರೆ, ದೇಣಿಗೆಯನ್ನು ಈ ಒಂದು ಏನು ಹೇಳ್ತಾರೆ, ಈ ಒಂದು ಸ್ಕೀಮಿಗೆ ಕೊಡ್ತಾ ಇದೆ. ಹಾಗಿರುವಾಗ ಇದನ್ನು ಕೇವಲ ನೀವು ಕೇಳೋದು ಮಾತ್ರ ಅಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳುವಾಗ ಕೇಳೋದು ಮಾತ್ರ ಅಲ್ಲ, ಇನ್ಯಾವುದೂ ಏನಾದರೂ ಅಹಿತಕರ ಘಟನೆ ನಡೆದರೆ ನೀವು ಶಿಶು ಅಭಿವೃದ್ಧಿ ಇಲಾಖೆ ಇರ್ಬೋದು, ಅಥವಾ ಯಾವುದೇ ಪಂಚಾಯತಿಗೆ ಇರ್ಬೋದು, ಯಾವುದೇ ಇರ್ಬೋದು, ದಯವಿಟ್ಟು ಅವರಿಗೆ ತಿಳಿಸಿ. ನಿಮ್ಮ ಮಕ್ಕಳು, ನಿಮ್ಮಲ್ಲಿರುವ ಒಂದು ಶಕ್ತಿ ಇರ್ಬೋದು, ಆ ಶಕ್ತಿ ಕೇವಲ ನಿಮ್ಮ ಮನಸ್ಸು ಮಾತ್ರ ಸೂಕ್ಷ್ಮ, ಕೋಮಲ ಮಾತ್ರ ಅಲ್ಲ, ನಿಮ್ಮ ಮನಸ್ಸು ಸೂಕ್ಷ್ಮ ಆದರೂ ಕೂಡ ನೀವು ಪಟ್ಟಿರುವ ಸಂಕಲ್ಪ, ಅದು ದೃಢತೆ ಇದೆಲ್ಲ, ಅದು ಗಂಡು ಮಕ್ಕಳಲ್ಲಿಲ್ಲ, ನಿಮ್ಮಲ್ಲಿದೆ. ನಿಮ್ಮಲ್ಲಿರುವ ಶಕ್ತಿ ನಿಮ್ಗೆ ಗೊತ್ತಿದೆ. ನೀವು ಗೊತ್ತಿದ್ದು ನಿಮ್ಮ ಮಕ್ಕಳನ್ನು ಮುಡ್ಚಿ, ಆ ಕಲ್ಪನೆ ಮುಡ್ಚಿ, ಅಲ್ಲಿ ಮಗ್ನ ಮತ್ತು ಕೋಲ್ಪನ ಅಂತ ಹೇಳಿ ಆ ಥರ ತಪ್ಪು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಈ ಥರ ನಿಮ್ಮಲ್ಲಿ ತಪ್ಪು ಮಾಡಿದರೆ ಪುನಃ ಹೆಣ್ಣು ಮಕ್ಕಳ ಶೋಷಣೆ ನಡೆಯುವುದು. ಇದು ಕೇವಲ ಸ್ಪೀಚ್ ಮಾಡಿ ಇವತ್ತು ನಾವು ಹೋಗ್ತೇವೆ ಮನೆ ಬಿಟ್ಟು, ಎಲ್ಲ ಮನೆ ಹೋಗ್ತಾರೆ. ಆದರೆ ಹೆಣ್ಣು ಮಕ್ಕಳು ಶಿಕ್ಷಿತರ ಮಾಡಿ, ಒಬ್ಬರನ್ನು ಓದಿಸಿದರೆ ನಿಮ್ಮಲ್ಲಿ ಹೆಣ್ಣು ಮಗಳು ಅವಳು ಇಡೀ ಮನೆಯನ್ನು ಸಂತೋಷ ಮಾಡಿ ಸಮುದಾಯಕ್ಕೆ ಒಂದು ಹೊಸ ವಿಷಯ, ಒಳ್ಳೆಯ ವಿಷಯವನ್ನು ತರ್ತಾಳೆ, ಅದ್ರ ಜೊತೆಗೆ ಸಂತೋಷವನ್ನು ತರ್ತಾರೆ ಅಂತ ಹೇಳ್ತಾ ನನ್ನ ಹೆಣ್ಣು ಮಕ್ಕಳು ಮುಗಿಸ್ತಾ. ಧನ್ಯವಾದ. ಇರ್ಬೋದು ಅಲ್ವಾ, मेरे कोई और मतलब वे ಬೇಲಲ್ಲ, मेरे ಬಚ್ಚು ಜಮಂಡ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಸತ್ಯ ಹೇಳಿದ್ರೆ ನನಗೆ ಬಚ್ಚುದಿಲ್ಲ. ಯಾವಾಗ ತನಕ ನನಗೆ ಆಯಾಸ ಆಗುದಿಲ್ಲ ಹೇಳಿದರೆ ನನ್ನ ಇಡೀ 300 ಗ್ರಾಮ ಸ್ವಚ್ಛ ಆಗುವ ತನಕ ನಾನು 300ರಲ್ಲಿ ಮಾತಾಡೋದನ್ನು ಬಿಡುವುದಿಲ್ಲ. ನನ್ನ ಅಧ್ಯಕ್ಷರ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಯಾಕೆಂದರೆ ಸ್ವಚ್ಛ ಭಾರತ 2014ರಲ್ಲಿ ಇದನ್ನು ಕಾರ್ಯಕ್ರಮ ಲಾಂಚ್ ಮಾಡಿದ್ದೇವೆ, ಮಾತಾಡಲಿಕ್ಕೆ ಶುರು ಮಾಡಿದ್ದೇವೆ. ಒಂದು ದೇಶದ ಪ್ರಧಾನಿಯಿಂದ ಹಿಡಿದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರವರೆಗೆ ಪ್ರತಿ ಸರ್ತಿ ಹೇಳ್ತೇವೆ. ಆದರೂ ಇನ್ನೂ ಸಹ ನಾವು ಸ್ವಚ್ಛ ಆಗ್ತಾ ಇಲ್ಲ, ಸ್ವಚ್ಛ ಭಾರತ ಸ್ವಚ್ಛ ಆಗಲಿಲ್ಲ. ಹಾಗಾಗಿ ಎಲ್ಲಿ ಎಲ್ಲ ಅವಕಾಶ ಸಿಗ್ತದೆ, ಎಲ್ಲಿ ಎಲ್ಲ ಒಂದು 10 ಜನ ಸೇರ್ತಾರೆ, ಅಲ್ಲಿ ಎಲ್ಲ ಹೇಳುವುದೇನು, ನಾನು ಇದನ್ನು ದೃಢ ಸಂಕಲ್ಪ ಮಾಡಿದ್ದೇನೆ.
ಎಲ್ಲಿವರೆಗೆ ಹೇಳಿದರೆ ನನ್ನ ಎಲ್ಲ ಮಾತುಗಳು ನಿಮಗೆಲ್ಲ ಬಾಯ್ಪಾಠ ಆಗಬೇಕು. ಯಾಕೆ ಹೇಳಿದರೆ ನಿಮಗೆ 10 ಜನ ಸಿಕ್ಕಿದಾಗೆಲ್ಲ ನೀವು ಅಷ್ಟೇ ಸಶಕ್ತವಾಗಿ ಆ ಎಲ್ಲ ಮಾಹಿತಿನ ಅವ್ರಿಗೆ ಕೊಡಬೇಕು. ಮತ್ತು ನಾನು ಯಾವಾಗ ನಿಲ್ಲಿಸ್ತೇನೆ ಹೇಳಿದರೆ ನಾನು ಹೇಳಿದ ಎಲ್ಲವೂ ಅನುಷ್ಠಾನ, ಆವಾಗ ನಾನು ನಿಲ್ಲಿಸ್ತೇನೆ. ಯಾವ ಮಲ್ತಾಡ ನಾನು ಗುಂತಲ್ಲಿ ಅಂತ ನೀವು ಹೇಳಬೇಕು ನನ್ನ ಹತ್ರ, ಅಲ್ಲಿವರೆಗೆ ನಾನು ಮಾತಾಡ್ತೇನೆ. ದಯವಿಟ್ಟು ನೀವು ಕೇಳಬೇಕು ಮತ್ತು ಸಹಿಸಿಕೊಳ್ಬೇಕು. ಸ್ವಚ್ಛ ಭಾರತ 2014ರಿಂದ ಸ್ವಚ್ಛ ಭಾರತ್ ಮಿಷನ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಇದು ಬರೀ 2014ರಲ್ಲಿ ಲಾಂಚ್ ಆದ ಕಾರ್ಯಕ್ರಮ ಅಲ್ಲ. ಆ ಹಿಂದೆ ಕೂಡ ಸಂಪೂರ್ಣ ನೈರ್ಮಲ್ಯ ಯೋಜನೆ ಅನ್ನೋ ಹೆಸರಲ್ಲಿ ಈ ಯೋಜನೆ ಇತ್ತು. ಮೊದಲಿಗೆ ಬಯಲು ಬಹಿರ್ದೆಸೆ ಮುಕ್ತ ದೇಶವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಯಾಕೆಂದರೆ ಸ್ವಚ್ಛತೆಯಲ್ಲಿ ಮೊದಲು ಬರುವಂಥದ್ದು ಶೌಚಾಲಯ. ನಾವೆಲ್ಲ ಸ್ವಚ್ಛ ಮಾಡಿ ಅಂತ ಹೇಳಿಕೊಂಡು ಮನೆಗೊಂದು ಶೌಚಾಲಯವಿಲ್ಲದಿದ್ದರೆ ಖಾಲಿ ಹೇಳಿ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಮೊದಲು ಶೌಚಾಲಯಕ್ಕೆ ಫೋಕಸ್ ಮಾಡಿದ್ದು. ಮನೆಗೊಂದು ವೈಯಕ್ತಿಕ ಶೌಚಾಲಯ, ಪ್ರತಿ ಮನೆಗೊಂದು ಶೌಚಾಲಯ ಇರಬೇಕು, ಹೊರಗಡೆ ಬಯಲು ಬಹಿರ್ದೆಸೆ ಮುಕ್ತ ಆಗಬೇಕು ನಮ್ಮದು ಅಂತ. ಸೊ ಲಕ್ಕೀಲಿ ನಾವು ಸೌತ್ ಕೆನಡಾದವರು ಎಲ್ಲದರಲ್ಲಿ ಕೂಡ ನಾವು ಮುಂದೆ ಇದ್ದೇವೆ. ಸ್ವಚ್ಛತೆ ಬಗ್ಗೆ ಕೂಡ ನಮಗೆ ಹೆಚ್ಚಿನ ಕಾಳಜಿ ಇದೆ. ನಮ್ಮದು ಇವತ್ತು ಸಂಪೂರ್ಣವಾಗಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಆಗಿದೆ. ಬರೇ ಗ್ರಾಮ ಅಲ್ಲ, ನಮ್ಮ ಇಡೀ ಜಿಲ್ಲೆ ಸಂಪೂರ್ಣವಾಗಿ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆ ಆಗಿದೆ ದಕ್ಷಿಣ ಕನ್ನಡ. ನಮಗೆ ಪುರಸ್ಕಾರ ಸಿಕ್ಕಿದೆ. ಸೊ ಆ ಒಂದು ಹಂತವನ್ನು ನಾವು ಅಚೀವ್ ಮಾಡಿ ಆಗಿದೆ. ಇನ್ನು ಉಳಿದ ಸ್ವಚ್ಛತೆಗಳು ಅದಾಯಿತು. ನಮ್ಮ ದೇಹದಿಂದ ಬರುವಂಥ ಮಲಮೂತ್ರಗಳಿಗೆ ನಾವು ವ್ಯವಸ್ಥೆ ಮಾಡಿ ಆಯಿತು. ಒಂದೊಂದೇ ತ್ಯಾಜ್ಯಕ್ಕೆ ನಾವು ವ್ಯವಸ್ಥೆ ಮಾಡಬೇಕಲ್ವಾ? ಮೊದಲ ವ್ಯವಸ್ಥೆ ಮಾಡಬೇಕು ನಮ್ಮ ದೇಹದಿಂದ ಬರುವ ತ್ಯಾಜ್ಯಕ್ಕೆ. ಹಾಗಾಗಿ ಶೌಚಾಲಯ ಆಯಿತು. ಇನ್ನು ಉಳಿದ ತ್ಯಾಜ್ಯ, ನಾವೇ ಉತ್ಪತ್ತಿ ಮಾಡುವಂತಹ ತ್ಯಾಜ್ಯದಲ್ಲಿ ಎಷ್ಟು ವಿಧ? ಹಸಿ ಕಸ, ಒಣ ಕಸ, ಮತ್ತು ಒಂದು ಎರಡಕ್ಕೂ ಸೇರಿದ ಒಂದು ಮಿಶ್ರ ಕಸ ಅಂತ ಹೇಳ್ಬೋದು. ಹಸಿ ಕಸದ ವಿಲೇವಾರಿ ನಮಗೆ ಹೊಸತಲ್ಲ, ನಾವು ಈ ಹಿಂದೆ ಮಾಡ್ತಾ ಇದ್ದೆವು, ಆದರೆ ಈಗ ಮರ್ತಿದೆ. ಸೊ ಅದನ್ನು ಮತ್ತೊಮ್ಮೆ ನಾನು ನೆನಪಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅಷ್ಟೇ. ಏನು ಮಾಡ್ತಾ ಇದ್ವಿ ಮುಂಚೆ ಎಲ್ಲ ಹಸಿ ಕಸನ? ಯಾವುದು ಹಸಿ ಕಸ? ಯಾವುದೆಲ್ಲ ಭೂಮಿಯಲ್ಲಿ ಕರಗ್ತದೋ ಅದೆಲ್ಲ ಹಸಿ ಕಸ, ವೆಟ್ ವೇಸ್ಟ್ ಅಂತೇವೆ ನಾವು. ಯಾವುದೆಲ್ಲ ಭೂಮಿಯಲ್ಲಿ ಕರಗ್ತದೆ, ಭೂಮಿ ತಗೊಳ್ತದೆ, ಭೂಮಿಯಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ, ಮಣ್ಣಿನಿಂದ ಬಂದದ್ದು ಮತ್ತೆ ಮಣ್ಣಿಗೆ ಹೋಗಬೇಕು, ಮಣ್ಣಿಗೆ ಹೋಗ್ತದೆ ಯಾವುದೆಲ್ಲ, ಅದೆಲ್ಲ ಹಸಿ ಕಸ. ನಮ್ಮ ಫುಡ್ ವೇಸ್ಟ್, ಅನ್ನ ಸಾಂಬಾರಿದ್ದು ಪದಾರ್ಥದ ವೇಸ್ಟ್ಗಳು ಏನೇ ಎಷ್ಟು ನಾವು ಕಡಿಮೆ ಅಡಿಗೆ ಮಾಡಿದರೂ ಕೂಡ ಒಂದಿಷ್ಟು ಉಳಿತದಲ್ವಾ? ಮನೇಲಿ ನಾಯಿ ಬೇಕು ಇದ್ದರೆ ತೊಂದರೆ ಇಲ್ಲ, ಅದು ಇಲ್ಲದಿದ್ದರೆ ಒಂದಿಷ್ಟು ಉಳಿತದೆ ತ್ಯಾಜ್ಯವಾಗಿ. ಅದು ಅಲ್ಲದಿದ್ದರೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಮೀನಿನ ವೇಸ್ಟು, ಕೋಳಿ ವೇಸ್ಟು, ಮಾಂಸದ ವೇಸ್ಟು, ಮೊಟ್ಟೆ ಸಿಪ್ಪೆ, ಹೂವು, ಇಂಥವೆಲ್ಲ ಕೂಡ ಹಸಿ ಕಸ. ನಮ್ಮ ಮನೇಲಿ ಒಂದು 4 ಗಿಡ ಇದ್ರೆ ಇಲ್ಲ ತರಗೆಯಲ್ಲಿ ಬೀಳ್ತದೆ, ಅದು ಒಟ್ಟಾದರೆ ಅದು ಹಸಿ ಕಸ. ತೆಂಗಿನಕಾಯಿ ತರ್ತೇವೆ, ಅದರದ್ದು ನಾರು ಬೇರು ಅದೆಲ್ಲ ಹಸಿ ಕಸ. ಈ ಎಲ್ಲ ಹಸಿ ಕಸಗಳನ್ನು ಈ ಹಿಂದೆ ನಾವು ಮನೆಯಲ್ಲಿ ನಮ್ಮ ಅಜ್ಜಿಂದ್ರ ಕಾಲದಲ್ಲಿ ಅಮ್ಮಂದ್ರ ಕಾಲದಲ್ಲಿ ನಿಮಗೆ ನೆನಪಿದ್ದಿದ್ರೆ ಒಂದು ಸಣ್ಣ ಗೊಬ್ಬರದ ಗುಂಡಿ ಮಾಡಿ ನಮ್ಮ ಹಿತ್ತಲಲ್ಲೇ ಅದನ್ನು ಹಾಕಿ ಅದು ಕೊಳಿತದೆ ತನ್ನಷ್ಟಕ್ಕೆ, ಅದರಿಂದ ಗೊಬ್ಬರ ಉತ್ಪತ್ತಿ ಆಗ್ತಾ ಇತ್ತು. ಇವತ್ತು ನಾವು ಅದನ್ನು ಮರ್ತಿದ್ದೇವೆ, ನಾವು ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಹಸಿ ಕಸವನ್ನು ಗೊಬ್ಬರ ಮಾಡೋದನ್ನು ನಾವು ಇನ್ನು ಮತ್ತೆ ಶುರು ಮಾಡಲೇಬೇಕು. ಹೇಗೆ ಮಾಡೋದು? ಅದೇ ಸಾಂಪ್ರದಾಯಿಕ ಮೆಥಡಲ್ಲಿ ಒಂದು ಸಣ್ಣ ಗುಂಡಿ ಮಾಡಿ ಗೊಬ್ಬರದ ಗುಂಡಿ ಮಾಡಬಹುದು. ಅಥವಾ ಈಗ ಪೈಪ್ ಕಂಪೋಸ್ಟ್ ಅನ್ನುವಂಥ ಒಂದು ವಿಧಾನ ನೋಡಿದಿರ ಇಲ್ವಾ ಗೊತ್ತಿಲ್ಲ ನೀವೆಲ್ಲ. ಕೆಲವು ಗ್ರಾಮಗಳಲ್ಲಿ ಅನುಷ್ಠಾನ ಆಗಿದೆ ಮತ್ತು ಕೆಲವು ಕಡೆ ಫೇಲಿಯರ್ ಆಗಿದೆ ಅಂತ ಹೇಳ್ತಾರೆ. ಅದನ್ನೇ ತಗೊಳ್ಬೇಡಿ. ತುಂಬ ಕಡೆ ಯಶಸ್ವಿಯಾಗಿ ಪೈಪ್ ಕಂಪೋಸ್ಟ್ ನಡೀತಾ ಇದೆ. ಕೇವಲ 4 ಇಂಚು ಅಗಲದ 6 ಅಡಿ ಎತ್ತರದ ಒಂದು ಸಿಮೆಂಟ್ ಪೈಪ್ ಗೊತ್ತಿದೆ ನಮಗೆ ಅಲ್ವಾ? ಸಿಮೆಂಟ್ ಪೈಪನ್ನು 6 ಅಡಿ ಎತ್ತರ 4 ಇಂಚು ವ್ಯಾಸ ಇರುವಂಥದ್ದು, ಇಷ್ಟೇ ಸಪುರದ ಒಂದು ಪೈಪನ್ನು ನಿಮ್ಮ ಹಿತ್ತಲಿನ ಎಲ್ಲಿಯಾದರೂ ಒಂದು ಕಡೆ ನೆಲದಲ್ಲಿ ಹೂಳುದು. ಒಂದು ಅರ್ಧ ಅಡಿ ಗುಂಡಿ ತೆಗೆದು ಹೂಳುದು ಪೈಪನ್ನು ಖಾಲಿ ಅಷ್ಟೇ. ಹೂತ ಮೇಲೆ ಅದಕ್ಕೆ ಮೊದಲಿಗೆ 1 kg ಬೆಲ್ಲ, ಒಂದಿಷ್ಟು ಸೆಗಣಿ, ಬೆಲ್ಲದ ನೀರು ಮತ್ತು ಸೆಗಣಿ ನೀರನ್ನು ಹಾಕಿ. ಒಳ್ಳೆ ಬೆಲ್ಲ ಬೇಡ, ಬಹಳ ಕಳಪೆ ದರ್ಜೆಯ ಒಂದು ಬೆಲ್ಲ ತಂದು ಒಂದು ಸರ್ತಿ ಮಾತ್ರ, ದಿನ ಹಾಕಲಿಕ್ಕಿಲ್ಲ, ಹಾಕಿದ ನಂತರ ಪ್ರತಿನಿತ್ಯ ನಿಮ್ಮ ಹಸಿ ಕಸ ಏನಿರ್ತದೆ, ದಿವಸದ ಎಲ್ಲ ಹಸಿ ಕಸ, ಕಿಚನ್ ವೇಸ್ಟ್ ಏನಿದೆ ಅದನ್ನು ಅದಕ್ಕೆ ಹಾಕಿ 1 ಹಿಡಿ ಮಣ್ಣು ತೆಗೆರಿ. ಆ ಮಣ್ಣನ್ನು ಅದಕ್ಕೆ ಹಾಕಿ 1 ತಟ್ಟೆ ನೀರಲ್ಲಿ ಕೈ ತೊಳೆದು ಮುಗೀತು. ಅದನ್ನು ಮುಚ್ಚಿಟ್ಟುಬಿಡಿ. ಮುಚ್ಚಿ ಯಾಕೆ ಇಡಬೇಕು ಹೇಳಿದರೆ ಹೊರಗಿನ ಮಳೆಯ ನೀರೆಲ್ಲ ಅದರೊಳಗೆ ಬೀಳಬಾರ್ದು. ಮುಚ್ಚಲಿಕ್ಕೆ ಒಂದು ಯಾವುದೋ ಒಂದು ಹಂಚಿನ ತುಂಡು ಆಗ್ತದೆ, ಯಾವುದೋ ಹಳೆ ಪ್ಲೇಟ್ ಆಗ್ತದೆ, ಏನೋ ಒಂದು ಮುಚ್ಚಿ ಅದರ ಮೇಲೊಂದು ತೂಕ ಇಟ್ಬಿಡಿ, ಒಂದು ಕಲ್ಲಿಟ್ಬಿಡಿ, ಅದು ಹಾರಿ ಹೋಗೋದು ಹಾಗೆ, ಆಯಿತಾ? ಅದಕ್ಕೆ ಹೊರಗಿನ ನೀರು ಬೀಳಬಾರ್ದು. ಮುಚ್ಚಿಟ್ಟು ಮಾರನೇ ದಿವಸ ಮತ್ತೆ ಅದನ್ನು ಓಪನ್ ಮಾಡೋದು. ನಮ್ಮ ಅಷ್ಟು ಕಸವನ್ನು ಹಾಕೋದು, 1 ಹಿಡಿ ಮಣ್ಣು ಹಾಕಿ 1 ತಟ್ಟೆ ನೀರಲ್ಲಿ ಕೈ ತೊಳೆದು ಅದರೊಳಗೆ ಮುಗೀತು ಅಷ್ಟೇ.
ಪ್ರತಿನಿತ್ಯ ಇದನ್ನು ಮಾಡ್ತಾ 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 ಒಂದು ಸಣ್ಣ ನಮ್ಮ ಫ್ಯಾಮಿಲಿಗೆ 4-5 ಜನ ಇರುವಂಥ ಫ್ಯಾಮಿಲಿಗೆ ಸುಮಾರು 3 ತಿಂಗಳವರೆಗೆ ಬರ್ತದೆ. ಯಾಕಂದರೆ ಅದು ಜಗ್ಗುತ್ತದೆ, ಹಾಕ್ತಾ ಹೋದಾಗೆ ಕೊಳಿತದೆ, ಜಗ್ಗುತ್ತದೆ ಅಲ್ವಾ, ಜಗ್ಗಿ 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 ಅದು ಫುಲ್ ಆಗ್ತದೆ. 1 fine day ಫುಲ್ ಆದಾಗ ಅದನ್ನು ಗಟ್ಟಿ ಮುಚ್ಚಿ ಅದು ಅಲ್ಲಾಡದ ಹಾಗೆ ಅದಕ್ಕೆ ಭಾರ ಇಟ್ಟು ಬಿಡಿ. ಅದರ ಪಕ್ಕದಲ್ಲಿ ಇನ್ನೊಂದು ಪೈಪನ್ನು ಅದನ್ನು ಮುಚ್ಚಿದ್ದನ್ನು ಮೊಟ್ಟೆ ಮುಟ್ಲೇಬೇಡದು, ಹಾಗೆ ಇರಲಿ. ಇನ್ನೊಂದು ಪೈಪಲ್ಲಿ ಸೇಮ್ ಮೆಥಡ್ ಶುರು ಮಾಡಿ. 1 kg ಬೆಲ್ಲ, ನೀರು, ಒಂದಿಷ್ಟು ಸೆಗಣಿ ನೀರು ಫಸ್ಟ್ ಹಾಕಿ, ಡೈಲಿ ಕಸ ಹಾಕಿ, ಮಣ್ಣು, ಹಿಡಿ ಮಣ್ಣು ಮತ್ತು ತಟ್ಟೆ ನೀರು ಹಾಕಿ ಹಾಕ್ತಾ 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 ಇದು ಫುಲ್ ಆಗ್ತದೆ 3 ತಿಂಗಳಾಗುವಾಗ. ಆಗ ಇದನ್ನು ಮುಚ್ಚಿಟ್ಟು ಬಿಡಿ, ಅದನ್ನು ಓಪನ್ ಮಾಡಿ. ಅದರಲ್ಲಿ ಬಹಳ ಚೆನ್ನಾಗಿ ಪುಡಿ ಪುಡಿಯಾದಂತಹ ಸಾವಯವ ಗೊಬ್ಬರ ಉತ್ಪತ್ತಿ ಆಗಿರ್ತದೆ. ಅದನ್ನು ಇಡೀ ಪೈಪನ್ನು ತೆಗೆದೇ ನಾವು ಗೊಬ್ಬರ ತೆಗಿಬೋದು, ಅಥವಾ ಹೀಗೆ ತೆಗಿಲಿಕ್ಕೆ ಆದರೆ ತೆಗಿಬೋದು. ಇನ್ನೂ ನಾವು ಮೆಥಡ್ ಮಾಡೋದಾದ್ರೆ ಕೆಳಗೊಂದು ಸಣ್ಣ ತೂತ ಮಾಡಿ ಅಡಿಯಿಂದ ಬರುವ ರೀತಿಯಲ್ಲಿ ಮಾಡ್ಕೊಳ್ಬೋದು. ಅದಾಗದರೆ ಪೈಪನ್ನು ತೆಗಿಬೋದು, ತೆಗೆದು ಆ ಗೊಬ್ಬರನ ತೆಗೆದು ಮತ್ತೆ ಪೈಪನ್ನು ಹುಡುದು. ಆಗ ಇದು ಫುಲ್ ಆಗಿದೆ ಅಲ್ವಾ, ಸೊ ಇದನ್ನು ಮುಚ್ಚಿಟ್ಬಿಡೋದು, ಅದನ್ನು ಯೂಸ್ ಮಾಡೋದು. 2 ಪೈಪ್ಗಳು, ಒಂದು ಮುಗ್ದಾಗ ಇನ್ನೊಂದು ಮುಗ್ದಾಗ 3 ತಿಂಗಳ ಗೊಬ್ಬರ ಬರ್ತದೆ. ಸರಿ, ನಾವು ಫಸ್ಟ್ ಫ್ಲೋರಲ್ಲಿದ್ದೇವೆ, ಫ್ಲ್ಯಾಟಲ್ಲಿದ್ದೇವೆ, ನನಗೆ ಗೊಬ್ಬರದ ಉಂಡಿ ಮಾಡಲಿಕ್ಕೂ ಜಾಗ ಇಲ್ಲ, ಪೈಪ್ ಹೂಡಲಿಕ್ಕೂ ನನಗೆ ಜಾಗ ಇಲ್ಲ, ಮಣ್ಣೇ ಇಲ್ಲ ನನ್ನ ಹತ್ರ, ನಾನೆಲ್ಲಿ ಹೂಡೋದು? ಈ ಪ್ರಶ್ನೆ ಬರ್ತದಲ್ವಾ. ಈ ಪ್ರಶ್ನೆಗೆ ಇನ್ನೊಂದು ಮಾದರಿಯನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ಮಣ್ಣಿನ ಜೈವಿಕ ತ್ಯಾಜ್ಯಗಳ ಒಂದು ಘಟಕ ಬಂದಿದೆ ಈಗ. ಒಂದು ನಿಮಿಷ, ಬರೀ ಚಿತ್ರ ಇದೆ ನನ್ನ ಹತ್ರ, ಯಾಕಂದ್ರೆ ಅದು ಆರ್ಡರ್ ಮಾಡಿದ್ದೇವೆ. ಗೊತ್ತಾದ ದಿವಸನೇ ಅಧ್ಯಕ್ಷರು ಆರ್ಡರ್ ಮಾಡಲಿಕ್ಕೆ ಹೇಳಿದ್ದಾರೆ ಪಂಚಾಯತಿಗೆ, ಬಟ್ ನನಗೆ ಇನ್ನೂ ಸಹ ಬರಲಿಲ್ಲ ಅದು. ಜಸ್ಟ್ ನಿಮಗೆ ಫೋಟೋ ತೋರಿಸ್ತೇನೆ. ಸಾರಿ, ಮಣ್ಣಿನ ಘಟಕ, ಮಣ್ಣಿನ 3 ಚಟ್ಟಿಗಳು, ಮೇಲೊಂದು ಮುಚ್ಚಳ. ಮಣ್ಣಿನ 3 ಚಟ್ಟಿಗಳು, ಮೇಲೆ ಒಂದು ಮುಚ್ಚಳ. ಯಾವುದೇ ಫ್ಲ್ಯಾಟಲ್ಲಿ ಒಳಗೆ ಇಟ್ಕೊಳ್ಬೋದು. ಇದರಲ್ಲಿ ಇನ್ನೂ ಕೂಡ ಈ ವೆಬ್ಸೈಟ್ಗೆ ಹೋದರೆ ಡೈಲಿ ಡಂಪ್ ಅಂತೇಳಿ ಒಂದು ಅವ್ರದ್ದು ವೆಬ್ಸೈಟ್ ಇದೆ, ಹೋಗಿ ನೋಡಿದರೆ ಚಂದದ್ದು ಮೇಲೆ ಎಲ್ಲ ನಿಮ್ಮದು ಡಿಸೈನ್ ಮಾಡಿದಂಥದ್ದು ಎಲ್ಲ, ವಾಟ್ ಇಸ್ ದಟ್, ವರ್ಲಿ ಆರ್ಟ್ ಮಾಡಿದಂಥದ್ದೆಲ್ಲ ಪೀಸಸ್ ಇದ್ದಾವೆ. ಚಂದ ನಿಮ್ಮ ಇಂಟೀರಿಯರ್ ಡೆಕೋರೇಷನ್ ಒಂದು ಭಾಗದ ಥರ ಕಾಣ್ತದೆ, ಅದು ಏನೋ ಆಡ್ ಫೀಲಿಂಗ್ ಕೊಡುವುದಿಲ್ಲ. 3 ಚಟ್ಟಿಗಳು, ಮಣ್ಣಿನ ಚಟ್ಟಿಗಳು, ಮೇಲೆ ಒಂದು ಮುಚ್ಚಳ. ಇದರಲ್ಲಿ ಏನಂದರೆ ಈ ಚಟ್ಟಿಯ ತಳ ಇದೆ ಅಲ್ಲ, ತೂತ ಇದೆ, ಜಾಲರಿ ಥರ ಇದೆ, ತೂತ ಇದೆ ನೋಡಿ. ಜಸ್ಟ್ ಮಣ್ಣಿನ ಚಟ್ಟಿ, ತೂತ ಇದೆ. ಇದಕ್ಕೆ ನಾವು ತರಿಸೋದಾದರೆ ಇದು ಆಂಧ್ರ ಪ್ರದೇಶದಿಂದ ಬರ್ತದೆ. ಮಂಗಳೂರಲ್ಲಿ ಒಬ್ಬರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಇದೆ ಮಾರ್ಕೆಟಿಂಗ್. ಬಟ್ ಈಗ ಸ್ವಚ್ಛ ಭಾರತ ಮಿಷನ್ನ ಅಡಿಯಲ್ಲಿ 1,500 ರೂಪಾಯಿ ಸಬ್ಸಿಡಿ ಕೊಟ್ಟು ನಮ್ಮ ಜನರಿಗೆ 500 ರೂಪಾಯಿಗೆ ಇದನ್ನು ಒದಗಿಸಲಾಗ್ತಾ ಇದೆ. ಬಟ್ ಅದು ಇನ್ನೂ ಕೂಡ ನಮಗೆ ಏನು ಸಪ್ಲೈ ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ನಾವು ಕೊಟ್ಟ ಒಂದು ಏನು ಆರ್ಡರ್ ಕೊಟ್ಟಿದೆ ಅದು ಕೂಡ ಸಪ್ಲೈ ಸಿಕ್ಕಿಲ್ಲ. ನಮ್ಮ ಪಂಚಾಯತ್ಗಳಿಗೆ, ಮನೆಗಳಿಗೆ ಕೊಟ್ಟ ಬಸ್ಸಿನ ಸಪ್ಲೈ ನಮ್ಗೆ ಸಿಕ್ಕಿಲ್ಲ, ಡಿಲೇ ಆಗ್ತಾ ಇದೆ. ನಿನ್ನೆ ಸಂಜೆ ಕೂಡ ನಾನು ಎನ್ಕ್ವೈರಿ ಮಾಡಿದೆ, ಇನ್ನೂ 2 ತಿಂಗಳು ಹೋಗ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಅದು ತೆಲಂಗಾಣದಿಂದ ಬರಬೇಕು, ಮತ್ತು ಫುಲ್ಲು ಲೋಡ್ ಆದಾಗ ಮಾತ್ರ ಅವ್ರು ಕಳಿಸ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ಆ ಎಲ್ಲ ಸಮಸ್ಯೆಗಳು ಡಿಲೇ ಆಗ್ತಾರೆ. ಅದೆಲ್ಲ ಡಿಲೇಗಳು ಬೇಡ, ನಾನು 1,500 2,000 ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರು, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಅಡ್ರೆಸ್ ಕೊಡ್ತೇನೆ, ಮಂಗಳೂರಲ್ಲಿದೆ, 2,000 ರೂಪಾಯಿಗೆ ತರಿಸಿಕೊಡ್ಬೋದು. ಅಥವಾ 2,000 ರೂಪಾಯಿಗೆ ನೀವು ಎಷ್ಟು ಜನ ಬೇಕು ಅಂತ ಹೇಳಿದರೆ ಅವ್ರಿಗೆ ಆರ್ಡರ್ ಕೊಟ್ಟರೆ ಮಂಗಳೂರಿಂದ ಇಲ್ಲಿಗೆ ಅವರೇ ನಮಗೆ ಸಪ್ಲೈ ಕೊಡ್ತಾರೆ. ಸೊ ಇದರಲ್ಲಿ ಹೇಗೆ ಹೇಳಿದರೆ ತಳ ತೂತ ಇದೆ, ಒಂದು ಸಣ್ಣ ಜಾಲರಿ ಥರ ಇದೆ, ಮೇಲೆ ಮುಚ್ಚಳ ಇದೆ, 3 ಹೀಗೆ ಮೇಲೆ ಇಡುವಂಥದ್ದು. ಸೇಮ್ ಥಿಂಗ್ ನಿಮ್ಮ ಎಲ್ಲ ಫಸ್ಟ್ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡಿ ಒಂದು ನ್ಯೂಸ್ ಪೇಪರ್ ಹಾಕಿ, ಆಮೇಲೆ ಅದರ ಮೇಲೆ ನಮ್ಮ ಎಲ್ಲ ಹಸಿ ಕಸವನ್ನು ಹಾಕ್ಬೋದು. ಇದರಲ್ಲಿ ದ್ರವ ಹಾಕಬಾರ್ದು. ಸಾರು ಇದ್ದರೆ ಸಾರು ಹಾಕಲಿಕ್ಕಿಲ್ಲ, ಸಾರಿನ ಸಾಲಿಡ್ ವೇಸ್ಟ್ ಮಾತ್ರ. ಅದರಲ್ಲಿ ಏನಿದೆ ಎಲ್ಲ ಟೊಮೆಟೊ ಹಣ್ಣು ಅದು ಇದೆಲ್ಲ ನಮಗೆ ಸೋಸಿ ಸಿಗ್ತದಲ್ವ, ಆ ಸೋಸಿ ಸಾರನ್ನೇ ಬಿಟ್ಬಿಡು, ಅದು ಸಿಂಕಲ್ಲಿ ಹೋಗ್ತದೆ. ಉಳಿದ ಕಸ ಇದೆಯಲ್ಲ, ಅನ್ನ ಇರ್ಬೋದು, ಸಾರಿನ ವೇಸ್ಟ್ ಇರ್ಬೋದು, ಎಲ್ಲ ನಾನ್ ವೆಜಿಟೇರಿಯನ್ ವೇಸ್ಟ್ ಇರ್ಬೋದು, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲವೂ ಇರ್ಬೋದು, ಎಲ್ಲ ಒಂದು ಕಡೆ ಇದಕ್ಕೆ ಹಾಕ್ಬೋದು. ಅದನ್ನು ಮುಚ್ಚಿಡುದು ಅಷ್ಟೇ, ಏನೂ ಹಾಕಲಿಕ್ಕಿಲ್ಲ ಬೇರೆ, ಖಾಲಿ ಹಾಕೋದು, ಮುಚ್ಚಿಡುದು. ಇಂಥದ್ದನ್ನು ನಾವು ಪ್ಲಾಸ್ಟಿಕ್, ಫೈಬರ್ ಡ್ರಮ್ಮಲ್ಲೂ ಮಾಡ್ಬೋದು, ಬೇರೆಲ್ಲ ಮಾಡಲಿಕ್ಕೆ ಆಗ್ತದೆ. ಆದರೆ ಮಣ್ಣಿನದು ಹೆಚ್ಚು ಚೆನ್ನಾಗಿ ವರ್ಕ್ ಆಗ್ತದೆ. ಯಾಕಂದರೆ ಮಣ್ಣು ಅಲ್ವಾ, ಅದು ಅದರಲ್ಲಿರುವ ಅಂಶ, ನೀರಿನ ಅಂಶವನ್ನು ಸ್ವಲ್ಪ ಹೇಳ್ಕೊಳ್ತದೆ, ಡಿಕಂಪೋಸ್ ಆಗಲಿಕ್ಕೆ ಒಳ್ಳೆದಾಗ್ತದೆ. ಅದು ಮುಚ್ಚಿಡುವಂಥದ್ದು.
ಡೈಲಿ ನಿಮ್ಮ ಎಲ್ಲ ವೇಸ್ಟ್ ಹಾಕಿ ಮುಚ್ಚಿಡಿ, 15-20 ದಿವಸ ಆಗುವಾಗ ತನ್ನಷ್ಟಕ್ಕೆ ಅದರೊಳಗೆ ಗೊಬ್ಬರದ ಹುಳಗಳು ಹುಟ್ಟಿಕೊಳ್ಳುತ್ತವೆ. ನಮ್ಗೆ ಗೊತ್ತಿದೆ ಅಲ್ವಾ, ಗೊಬ್ಬರದ ಗುಂಡಿಯಲ್ಲಿ ನಾವೇನು ಹುಳ ತಂದು ಬಿಡ್ತೇವೆ, ನಾವು ಸಾಕ್ತೇವೆ, ತನ್ನಷ್ಟಕ್ಕೆ ಹುಳ ಹುಟ್ಟಿಕೊಳ್ತದೆ. ಆ ವೇಸ್ಟ್ ಫುಡ್ಡಿನಿಂದಲೇ ನೋಡಿ ಪರಿಸರದ ಎಷ್ಟೊಂದು ವೈವಿಧ್ಯ ಇದು. ಬರೇ ನಮ್ಮ ವೇಸ್ಟ್ ಫುಡ್ ನಾವು ಹಾಕಿದ್ದು ಆ ಗೊಬ್ಬರದಲ್ಲಿ ಒಂದು ಜೀವಿ ಹುಟ್ಕೊಳ್ತದೆ. ಇದೇ ಎಂಥದ್ದು ಅದ್ಭುತಗಳು ಸೃಷ್ಟಿದ್ದು. ಗೊಬ್ಬರ ಹುಳ ಹುಟ್ಕೊಳ್ತದೆ. ಆ ಗೊಬ್ಬರದ ಹುಳುಗಳು ಆ ಎಲ್ಲ ವೇಸ್ಟನ್ನು ತಿಂದು ಜೀರ್ಣ ಮಾಡಿ ಅವನ್ನು ಗೊಬ್ಬರ ಮಾಡ್ತದೆ. ಗೊಬ್ಬರ ಮಾಡಿ ಅದು ಫುಲ್ ಆದಾಗ ಅದನ್ನು ರಿಪ್ಲೇಸ್ ಮಾಡಿ ಅದನ್ನು ಕೆಳಗೆ ಕೆಳಗಿನದನ್ನು ಮೇಲೆ ತಗೊಂಡು, ಅದು ಫುಲ್ ಆದಾಗ ಕೆಳಗೆ ತಗೊಂಡೋಗಿ ಮೇಲೆ ತನ್ನಿ ಅದನ್ನು. ಒಂದು ವೇಳೆ 15-20 ದಿವಸ ಆಗುವಾಗ ನಿಮಗೆ ಅದರಲ್ಲಿ ಗೊಬ್ಬರದ ಹುಳುಗಳು ಹುಟ್ಟಿಕೊಳ್ಳಿಲ್ಲ, ಆಗ ಒಂದು ಪ್ಯಾಕೆಟ್ನಷ್ಟು ಒಂದು ಮೈಕ್ರೋಬ್ಸ್ ಸಿಗ್ತದೆ. ಅದರಲ್ಲಿ ಆ ಹುಳಗಳನ್ನು ಲಾರ್ವಾಗಳನ್ನು ಉಂಟು ಮಾಡುವಂಥ ಸಣ್ಣ ಸಣ್ಣ ಮೊಟ್ಟೆಗಳು ಡ್ರೈ ಒಣ ಸ್ಥಿತಿಯಲ್ಲಿ ಇರ್ತವೆ. ಅದನ್ನು ತಂದು 1 ಚಮಚ ನೀರಿಗೆ ಹಾಕಿ, 1 ಲೋಟ ನೀರಿಗೆ 1 ಚಮಚ ಮೈಕ್ರೋಬ್ಸ್ ಹಾಕಿ ಕಲಸಿ ಅದರ ಮೇಲೆ ಕುಯ್ದರೆ ಸಾಕು, ಹುಳಗಳು ಹುಟ್ಟಿಕೊಳ್ತವೆ. ಇದು ಅಗತ್ಯವಿದ್ದರೆ ಮಾತ್ರ, ಇಲ್ಲದಿದ್ದರೆ ಸಾಮಾನ್ಯವಾಗಿ ಯಾವುದೇ ವೇಸ್ಟಲ್ಲಿ ಗೊಬ್ಬರದ ಹುಳ ಹುಟ್ಟಿಕೊಳ್ಳೇಬೇಕು. ಮತ್ತೆ ಮೇನ್ ಪ್ರಶ್ನೆ ನಮ್ಮದು ಇದು, ಮನೆ ಒಳಗೆ ಇಟ್ಕೊಂಡ್ರೆ ವಾಸನೆ ಬರುವುದಿಲ್ಲ. ಇಟ್ ಇಸ್ ಪ್ರೂವ್ಡ್. ಇದನ್ನು ಪ್ರಾಕ್ಟಿಕಲಿ ಮಾಡಿ ನೋಡಿ ಇದು ಸಿದ್ಧ ಆಗಿದೆ. ಯಾವುದೇ ರೀತಿಯ ವಾಸನೆ ಬರುವುದಿಲ್ಲ. ಮತ್ತು ಗೊಬ್ಬರದ ಹುಳುಗಳು ಅದರಿಂದ ಹೊರಗೆ ಬರುವುದಿಲ್ಲ. ಅವರಿಗೆ ಹೊರಗೆ ಬರುವಷ್ಟೆಲ್ಲ ಇರುವುದಿಲ್ಲ. ನೀವು ಗೊಬ್ಬರದ ಹುಳ ನೋಡಿದವರಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಗೊಬ್ಬರದ ಗುಂಡಿ ಬಿಟ್ಟು ಮೇಲೆ ಬರ್ತವೆ, ಅದು ಬರುವುದಿಲ್ಲ. ಅದು ಅವೆಲ್ಲೇ ಇರ್ತವೆ, ಕಸವನ್ನು ತಿಂತವೆ. ಅದರ ಆಯುಷ್ಯವೇ ಅಷ್ಟೇ. ಅದು ಮುಗ್ಧ ಆಗುವಾಗ ಅವು ಕೂಡ ಅಲ್ಲೇ ಸಾಯ್ತವೆ, ಅವು ಕೂಡ ಅದಕ್ಕೆ ಗೊಬ್ಬರ ಆಗಿಬಿಡ್ತವೆ. ಗೊಬ್ಬರದಿಂದ ಹುಟ್ಟಿದ್ದು ಗೊಬ್ಬರಕ್ಕೆ ಹೋಗಿ ಅದು ಸತ್ತು ಗೊಬ್ಬರ ಆಗಿಬಿಡ್ತದೆ ಹೊರತು ಅದು ಮೇಲೆ ಬರುವುದಿಲ್ಲ. ಸೊ ಇಂಥ ಒಂದು ಮೆಥಡನ್ನು ದಯವಿಟ್ಟು ಅಳವಡಿಕೆ ಮಾಡಿಕೊಳ್ಬೇಕು. ನಮ್ಮ ಮುನ್ನೂರಲ್ಲಿ ಆಲ್ರೆಡಿ ಈಗ ಸ್ವಚ್ಛ ಭಾರತದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಬೇರೆ ಬೇರೆ ಗ್ರಾಮಗಳಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕು, ಡಂಪಿಂಗ್ ಯಾರ್ಡ್ ಮಾಡಬೇಕು, ಬೇರೆ ಬೇರೆ ಮನೆಯಿಂದ ಕಸ ಸಂಗ್ರಹಣೆ ಮಾಡಬೇಕು, ಇಂಥೆಲ್ಲ ಯೋಜನೆಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲೇ ನೋಡಿದ್ರು ಕೂಡ ನಮ್ಮ ಮುನ್ನೂರು ಗ್ರಾಮ ಸ್ವಲ್ಪ ಮುಂದೆ ಇದೆ. ಆಲ್ರೆಡಿ ಇಲ್ಲಿ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ನಾವು ಮಾಡಿದ್ದೇವೆ. ಮನೆಯವರಿಂದ ತ್ಯಾಜ್ಯ ಸಂಗ್ರಹ ಮಾಡ್ತಾ ಇದ್ದೇವೆ. ಆದರೆ ಆ ಘಟಕ ಕೂಡ ನಮಗೆ ಇವತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಶಸ್ವಿ ಯಾಕೆ ಆಗಿಲ್ಲ ಹೇಳಿದರೆ, ಯಾವುದೇ ಕಾರ್ಯಕ್ರಮವನ್ನು ಸರ್ಕಾರ, ಕೇಂದ್ರ ಸರ್ಕಾರದಿಂದ ಹಿಡಿದು ನಮ್ಮ ಗ್ರಾಮ ಸರ್ಕಾರದವರೆಗೆ ಕಾರ್ಯಕ್ರಮ ಮಾಡಬಹುದು, ಅದನ್ನು ಯಶಸ್ವಿ ಮಾಡೋದು ನಿಮ್ಮ ಕೈಯಲ್ಲಿದೆ. ನಮ್ಮ ಜನ ಅದನ್ನು ಸರಿಯಾಗಿ ಬಳಕೆ ಮಾಡಲಿಲ್ಲ, ನಮ್ಮ ಜೊತೆಗೆ ಸಹಕರಿಸಲಿಲ್ಲ, ಅಥವಾ ಜನರಿಗೆ ಸರಿಯಾದ ಮಾಹಿತಿ ಹೋಗಲಿಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ನಮ್ಮ ಘಟಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಬಟ್ ಅದನ್ನು ಯಶಸ್ವಿ ಮಾಡಬಹುದು ನಾವು. ಯಾಕೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹೇಳಿದರೆ, ನಿಮಗೆ ಬಹಳ ಸರ್ತಿ ಹೇಳಿದರೂ ಕೂಡ ಹಸಿ ಕಸ ಒಣ ಕಸವನ್ನು ಒಟ್ಟಿಗೆ ಮಾಡಿ ಪ್ಲಾಸ್ಟಿಕಲ್ಲಿ ಗಂಟು ಕಟ್ಟಿ ಕೊಡ್ತಾ ಇದ್ದೀರಿ, ಬೇರೆ ಬೇರೆ ಮಾಡಿ ಕೊಡುವುದಿಲ್ಲ. ಕಸದ ವಿಂಗಡಣೆ ಮಾಡದೆ ಕಸದ ವಿಲೇವಾರಿ ಸಾಧ್ಯವೇ ಇಲ್ಲ, ಅಸಾಧ್ಯ. ವಿಂಗಡಣೆ ಆಗಲೇಬೇಕು, ಮೂಲದಲ್ಲೇ ವಿಂಗಡಣೆ ಮಾಡಬೇಕು. ನೀವು ಒಟ್ಟು ರಾಶಿ ಹಾಕಿ ಕೊಡ್ತಾ ಇದ್ದೀರಿ, ಅಲ್ಲಿ ಘಟಕಕ್ಕೆ ತಂದು ಅದನ್ನು ಸುರಿದು ಅಲ್ಲಿ ವಿಂಗಡಣೆ ಆಗ್ತಾ ಉಂಟು. ಅದನ್ನು ಜಸ್ಟ್ ಇಮ್ಯಾಜಿನ್, ಆ ಗಾಡಿಯಲ್ಲಿ ಒಂದು ಕುಂದಾಪುರದ ಒಂದು ಫ್ಯಾಮಿಲಿ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಬಂದು ಅದನ್ನು ಆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಯಾರು ಹೇಳಿದರು, ಅವರಿಗೇನು ಸಂಬಳ ಕೊಡೋದಿಲ್ವಾ, ಅವ್ರಿಗೇನು ಮಾಡಲಿಕ್ಕೆ ಅಂತ. ಅವರಿಗೆ ಕೊಡುವ ಡಬಲ್ ಸಂಬಳ ಕೊಡ್ತೇವೆ, ಯಾರಾದ್ರು ಬರ್ತೀರಾ ಕೆಲಸಕ್ಕೆ? ಕೊಡುವ ಸಂಬಳ ಡಬಲ್ ಕೊಡುವ, ನಮ್ಮ ಊರಿನವರಲ್ವಾ, ಡಬಲ್ ಸಂಬಳ ಕೊಡೋಣ, ಬರ್ತೀರಾ? ಬರುವುದಿಲ್ಲ. ಅವರು ಬಂದನ್ನು ಮಾಡ್ತಾ ಇದ್ದಾರೆ ಹೇಳಿದ್ರೆ ನಮ್ಗೆ ಉಪಕಾರ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ನೈರ್ಮಲ್ಯ ಸಮಸ್ಯೆ ಕೆಲಸ ಮಾಡಬೇಕಾದ್ರೆ ನನ್ನ ಪ್ರಕಾರ ಅದಕ್ಕೊಂದು ವಿಶಾಲ ಮನೋಭಾವ ಬೇಕು. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಗುವಿನ ಎಲ್ಲ ಹೇಸಿಗೆ ತೆಗಿತೇವೆ, ಮನೆಯಲ್ಲಿ ಪ್ರಾಯದವರಿದ್ರೆ ಅವ್ರದ್ದು ತೆಗಿತೇವೆ, ಇನ್ನೊಬ್ಬರದ್ದು ಯಾರ್ದು ತೆಗಿಲಿಕ್ಕೆ ನಾವು ರೆಡಿ ಇದ್ದೇವಾ? ಇಲ್ಲ. ಬಟ್ ಹಾಸ್ಪಿಟಲಲ್ಲಿ ನರ್ಸಸ್ ಎಲ್ಲರದ್ದು ಮಾಡ್ತಾರೆ. ಆ ಒಂದು ತಾಯಿ ಹೃದಯ, ಆ ಸೇವಾ ಮನೋಭಾವ ಇಲ್ಲದಿದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ಇರಲಿ ಬಿಡು, ನನ್ನ ಮಕ್ಕಳ ಹೊಲಸಿನ ಹಾಗೆ ಅಲ್ವಾ ಅಂತ ಹೇಳುವ ಒಂದು ವಿಶಾಲ ದೃಷ್ಟಿಕೋನ ಬಾರದೇ ಇದ್ದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಕೂಡ ಎಷ್ಟು ದುಡ್ಡು ಕೊಟ್ಟರು ಅದನ್ನು ಮಾಡಲಿಕ್ಕೆ ರೆಡಿ ಇಲ್ಲ, ಆದರೆ ಹೇಳಲಿಕ್ಕೆ ರೆಡಿ ಇದ್ದೇವೆ. ನನಗೆ ಬಹಳ ಬೇಸರ ಆಯಿತು. ಒಬ್ಬ ಮಹಿಳೆಯೇ ನನಗೆ ಇದನ್ನು ವಾಟ್ಸಪ್ಪಲ್ಲಿ ಹೇಳಿದರು. ಅವರು ನ್ಯಾಪ್ಕಿನ್ ಕೊಂಡೋಗೋದಿಲ್ಲ, ಅದು ಕೊಂಡೋಗಿ ಇದು ಕೊಂಡೋಗಿ, ನನ್ನ ದುಡ್ಡು ಕೊಡ್ಬೋದು ಆಗಲೇ ಕೊನೆಯ ಸಂಕಟನ ಎಂಥ ಮಾತು ಯೋಚನೆ ಮಾಡಿ. ನಾವು ಅವರಿಗೆ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ವಾ? ನಮ್ಮ ತ್ಯಾಜ್ಯವನ್ನು ಯಾಕೆ ಅವರು ಸಪ್ರೇಟ್ ಮಾಡಬೇಕು? ನಮ್ಮ ತ್ಯಾಜ್ಯ ನಮ್ಮದು ಎಷ್ಟು ಒಳ್ಳೆಯ ಸಂಸ್ಕೃತಿ ಅಂತ ಹೇಳಿದರೆ, ನಮ್ಮ ಎಂಜಲು ತಟ್ಟೆಯನ್ನು ಕೂಡ ನಾವು ಇನ್ನೊಬ್ಬರದ್ದು ತೊಳಿಲಿಕ್ಕೆ ಬಿಡುವುದಿಲ್ಲ ಅಲ್ವಾ? ಅಯ್ಯೋ ಏನೋ ಮಾಡಿ ಬಟ್ಟಲು ಕೊಡ್ಸಪ್ಪ ಯಾನೇ ಬೇಕು ಅಂತ ಹೇಳುವ ಸಂಸ್ಕೃತಿ ನಮ್ಮದು. ಸೊ ಹಾಗಿರುವಾಗ ಈಗ ನಮ್ಮ ತ್ಯಾಜ್ಯಗಳನ್ನು ಇನ್ನೊಬ್ಬರ ಕೈಯಿಂದ ನಾವು ಅವರು ಬಾಚಬೇಕು, ಅವರದನ್ನು ಸೆಗ್ರಿಗೇಟ್ ಮಾಡಬೇಕು, ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ? ದಯವಿಟ್ಟು ಹಸಿ ಕಸಕ್ಕೆ ನಿಮ್ಮ ಮನೆಯಲ್ಲಿ ನೀವು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ. ಗೊಬ್ಬರದ ಗುಂಡಿ ಮಾಡ್ತೀರಾ, ಪೈಪ್ ಕಂಪೋಸ್ಟ್ ಮಾಡ್ತೀರಾ, ಈ ಘಟಕ ತರ್ತೀರಾ, ಏನು ಮಾಡ್ತೀರೋ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಮಾಡಿಕೊಳ್ವಿ. ಆಯಿತಾ? ಹಸಿ ಕಸ ಆಯಿತು. ಇನ್ನು ಒಣ ಕಸದಲ್ಲಿ ಯಾವುದು? ಪ್ಲಾಸ್ಟಿಕ್ಗಳು, ಬ್ಯಾಗು, ಚಪ್ಪಲು,
ಅಂಥದ್ದೆಲ್ಲ ಗಾಜು ಇಂಥವೆಲ್ಲ ಪ್ಲಾಸ್ಟಿಕ್ಗಳಿಗೆ ಕಳೆದ ಸೆಪ್ಟೆಂಬರಿಂದ ನಮ್ಮಲ್ಲಿ ಕಾರ್ಯಕ್ರಮ ಶುರುವಾಗಿ ಜಿಲ್ಲಾ ಪಂಚಾಯತಿಂದ ಪ್ರತಿ ಅಂಗನವಾಡಿಯಲ್ಲಿ 3ನೇ ಶನಿವಾರ ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡಬೇಕು ಅಂತ. ಹಿಂದೆಲ್ಲ ನಾವು ಪ್ಲಾಸ್ಟಿಕ್ಕನ್ನು ಏನು ಮಾಡ್ತಿದ್ವಿ ಗೊತ್ತಿದೆ ಅಲ್ವಾ, ಹಾಲೆಲ್ಲ ಪ್ಲಾಸ್ಟಿಕ್ಕನ್ನೆಲ್ಲ ಚೆಂದ ತೊಳೆದು ಒಣಗಿಸೆಲ್ಲ ಇಡ್ತಿದ್ವಿ, ಒಂದು ಇದು ಪೈಲ್ ಮಾಡಿ ಇಟ್ಕೊಳ್ತಾ ಇದ್ವಿ. ಗುಜರಿ ಸಾಹೇಬರು ಬಂದಾಗ ಅವ್ರಿಗೆ ಕೊಡ್ತಾ ಇದ್ವಿ, ಅವ್ರು 8 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ರು. ಈಗ ಅವರು ತಗೊಳ್ಳೋದು ಇಲ್ಲ, ನಾವು ಕೊಡೋದು ಇಲ್ಲ. ಗುಜರಿ ಸಾಹೇಬರು ತಗೊಳ್ತಾರೆ ಇವತ್ತು ಪ್ಲಾಸ್ಟಿಕ್ಕು, ತಗೊಳ್ಳೋದಿಲ್ಲ ಅಲ್ಲ, ಅವ್ರು ತಗೊಳ್ಳೋದಿಲ್ಲ, ನಾವು ಕೊಡೋದು ಇಲ್ಲ. ಅವರು ಕೂಡ 10 ರೂಪಾಯಿಗೆ ಇಡೀ ತಿಂಗಳು ಅದನ್ನು ತೊಳೆದು ಅದನ್ನು ಒಣಗಿಸಿ ಅಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಯಾರಿಗೆ ಬೇಕು? 10 ರೂಪಾಯಿ ಇವತ್ತು ಅಷ್ಟು ಜುಜುಬಿ ಆಗಿಬಿಟ್ಟಿದೆ ನಮಗೆ, ಅದರಲ್ಲಿ ಅಗತ್ಯ ನಮಗಿಲ್ಲ ಇವತ್ತು. ಆದರೆ ನಮಗೆ ಅಗತ್ಯ ಉಂಟೋ ಇಲ್ವೋ, ಭೂಮಿಗೆ ಪ್ಲಾಸ್ಟಿಕ್ ನಮಗೆ ಹೇಗೆ ಆ 10 ರೂಪಾಯಿ ಅಗತ್ಯ ಇಲ್ವೋ ಹಾಗೆ ಭೂಮಿಗೆ ಪ್ಲಾಸ್ಟಿಕ್ಕಿನ ಅಗತ್ಯ ಇಲ್ಲ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಸುಡಬೇಡಿ. ಯಾವುದೇ ಫ್ಯಾಕ್ಟ್ರಿಯಿಂದ ಬರುವ ಗಾಳಿಗಿಂತ ಕಡಿಮೆ ಏನಲ್ಲ ಪ್ಲಾಸ್ಟಿಕ್ ಸುಟ್ಟಾಗ ಬರುವಂತಹ ಇದಕ್ಕೆ ಸೇರಿಕೊಳ್ಳುವಂತಹ ಅನಿಲಗಳು. ಪ್ಲಾಸ್ಟಿಕ್ ಸುಡಬೇಡಿ, ಪ್ಲಾಸ್ಟಿಕ್ಕನ್ನು ಮಣ್ಣಿಗಂತೂ ಹಾಕಬೇಡಿ. ಲಕ್ಷಾಂತರ ವರ್ಷಗಳು ಅರಗದೆ ಮಣ್ಣಿನಲ್ಲಿ ಇರ್ತದೆ. ಮಣ್ಣಿನಲ್ಲಿ ಇವತ್ತು ಅಗ್ದಾಗ ಲೇಯರ್ ಪ್ಲಾಸ್ಟಿಕ್ಗಳು ಸಿಗುವಂಥ ಪ್ರದೇಶಗಳು ನಮ್ಮಲ್ಲಿದ್ದಾವೆ. ಆ ಮಟ್ಟಕ್ಕೆ ತಂದಿಡ್ತೀವಿ ಭೂಮಿಯನ್ನು. ಪ್ಲಾಸ್ಟಿಕ್ಕನ್ನು ಮತ್ತೆ ನಾವು ಚಂದ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ಸಾಧ್ಯ ಆದರೆ ತೊಳೆದು ಒಂದು ಕ್ಲಿಪ್ ಹಾಕಿ ಒಣಗ್ಲಿಕ್ಕೆ ಹಾಕಿ ಅದು ಒಣಗಲಿ, ಅದನ್ನು ಇಟ್ಟುಕೊಳ್ಳಿ. 3ನೇ ಶನಿವಾರ ನಿಮ್ಮ ಏರಿಯಾದ ಅಂಗನವಾಡಿಗೆ ತಗೊಂಡೋಗಿ ಕೊಡಿ. ಅಂಗನವಾಡಿ ಟೀಚರ್ಸ್ ಎಲ್ಲರಿಗೂ ನಾನು ಹೇಳಿದ್ದೇನೆ, ನನಗೆ ತುಂಬ ಖುಷಿ ಆಯಿತು. ನಮ್ಮ ಗ್ರಾಮದ ಎಲ್ಲ ಅಂಗನವಾಡಿ ಟೀಚರ್ಸು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ನನಗೆ ಸಹಕಾರ ಕೊಡ್ತೇವೆ ಅಂತೇಳಿ ಅವರು ನನಗೆ ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇನ್ನೂ ಬೇಕಿರೋ ಸಹಕಾರ ನಿಮ್ಮದು. 3ನೇ ಶನಿವಾರ ಪ್ರತಿ ಅಂಗನವಾಡಿಯಲ್ಲಿ ಪ್ಲಾಸ್ಟಿಕ್ಗಳ ಸಂಗ್ರಹಣೆ ಆಗ್ತದೆ, ಅವ್ರು ಅಲ್ಲಿ ತಂದು ಕೊಡಿ. ಇನ್ನು ಒದ್ದೆ ಇರುವಂಥ ಪ್ಲಾಸ್ಟಿಕ್ ಕೊಡಬೇಡಿ. ಅದರಲ್ಲಿ ಹುಳ ಆಗಿ ಅದರಿಂದ ಇನ್ನೇನು ರೋಗ ಬಂದರೆ ಅಂಗನವಾಡಿಯಲ್ಲಿರೋದು ಯಾರ ಮಕ್ಕಳು? ನಮ್ಮದೇ ಮಕ್ಕಳು ಅಲ್ವಾ? ಅಷ್ಟು ಪ್ರಜ್ಞೆ ಇರಲಿ ನಮಗೆ. ಅದನ್ನು ಒದ್ದೆ ಇರುವಂಥ ಪ್ಲಾಸ್ಟಿಕ್ ಕೊಡಬೇಡಿ. ಒಣ ಪ್ಲಾಸ್ಟಿಕ್ಕನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸಿ, ನೀವು ಕಳಿಸಿ. ಟೀಚರ್ಸ್ ದಯವಿಟ್ಟು ತಾಯಂದ್ರಿಗೆ ಇಲ್ಲಿ ಬಾರದಿರೋರಿಗೆ ಮಾಹಿತಿ ಕೊಡಿ. ಮತ್ತು ಪ್ರತಿ 3ನೇ ಶನಿವಾರ ಪ್ಲಾಸ್ಟಿಕ್ ಸಂಗ್ರಹ ಮಾಡಬೇಕು. ನನಗೆ ವಾಟ್ಸಪ್ಪಲ್ಲಿ ಫೋಟೋ ಬೇಕು, ಎಷ್ಟು ಪ್ಲಾಸ್ಟಿಕ್ ಸಂಗ್ರಹ ಆಯಿತು ಅಂತ ನನಗೆ ಮಾಹಿತಿ ಬೇಕು. ಪ್ರತಿ ಶನಿವಾರ 7 ಅಂಗನವಾಡಿಗಳ ಮಾಹಿತಿ ಕ್ರೋಢೀಕರಣ ಮಾಡಿ ನಾನು ತಾಲೂಕಿಗೆ ಮಾಹಿತಿ ಕೊಡಬೇಕಿದೆ. ಬೇಕಿದ್ರೆ ಮಕ್ಕಳಿಗೆ ಕಾಂಪಿಟೇಷನ್ಸ್ ಮಾಡಿ, ಯಾರು ಹೆಚ್ಚು ಪ್ಲಾಸ್ಟಿಕ್ ತರ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ 3 ಚಾಕ್ಲೇಟ್, ಸೆಕೆಂಡ್ ಪ್ರೈಸ್ 2 ಚಾಕ್ಲೇಟ್, ಥರ್ಡ್ ಪ್ರೈಸ್ 1 ಚಾಕ್ಲೇಟ್. ಚಾಕ್ಲೇಟ್ ಕೊಡ್ಲಿಕ್ಕೆ ಆಗಲ್ವಾ? ನಮ್ಮನ್ನು ಕೇಳಿ, ನಾನು ಕೊಡ್ತೇನೆ, ಅಧ್ಯಕ್ಷರು ಕೊಡ್ತಾರೆ ಚಾಕ್ಲೇಟ್. ಕೊಡುವ ಒಂದು ಪೆನ್ಸಿಲು, ಒಂದು ಬಣ್ಣದ ಕಡ್ಡಿ, ಒಂದು ಸ್ಟಿಕ್ಕರು ಅಲ್ವಾ, ಸಮಥಿಂಗ್. ಆಗ ಮಕ್ಕಳು ಹೋಗಿ ತಾಯಿಗೆ ಹೇಳ್ತಾರೆ ಪ್ಲಾಸ್ಟಿಕ್ ಕುನೋಡು ಟೀಚರ್ಗೆ ಇರುವರು, ತುಂಬ ಕೊಡೋ ನನಗೆ ಪ್ರೈಸ್ ಸಿಗ್ತದೆ. ಸೊ ಅಂದರೆ ಮಕ್ಕಳ ಮೂಲಕ ಆದರೂ ತಾಯಿಗಳನ್ನು ಮೋಟಿವೇಟ್, ತಾಯಿಗಳಿಗೆ ಮರ್ತು ಹೋಗ್ತದೆ. ಆದರೆ ಮಕ್ಕಳು ದಿನ ಕೇಳ್ತಾರೆ ಏತಂಡು ಪ್ಲಾಸ್ಟಿಕ್ ಹೇಳ್ತಾ ಇದ್ರೆ ತಾಯಿಗೆ ನೆನಪಿರ್ತದೆ ಪ್ಲಾಸ್ಟಿಕ್ ಇಡಬೇಕು ಅಂತ. ಅಟ್ಲೀಸ್ಟ್ ಏನೋ ಒಂದು, ಯಾಕೆಂದರೆ ಒಮ್ಮೆ ಅದು ರೂಢಿ ಆದಮೇಲೆ ಎಲ್ಲರಿಗೂ ನಮಗೆ ರೂಢಿ ಆಗ್ತದೆ, ಅದು ನೆನಪು ಮಾಡಬೇಕಾಗಿಲ್ಲ. ಬಟ್ ರೂಢಿ ಆಗುವ ತನಕ ಹೇಗೆಲ್ಲ ಸಾಧ್ಯವೋ ಹಾಗೆಲ್ಲ ಮಕ್ಕಳಿಗೆ ಕಾಂಪಿಟೇಷನ್ಸ್ ಇಡಿ. ಮಕ್ಕಳಿಗೆ ಹೇಳಿ ತುಂಬ ಪ್ಲಾಸ್ಟಿಕ್ ತಂದು ರಿಪ್ಲೇಸ್ ಕೊಡಿ, ಇಲ್ಲ ಒಂದು ಪ್ಲ್ಯಾನ್ ಕೊಡಿಸಿ. ಇಲ್ಲ ನೀವು ಕೊಡುವ ತಿಂಡಿಯಲ್ಲಿ ಒಂದು 2 ಕೊಡಿ, ಚಿಕ್ಕಿ 1 ಕೊಡ್ತೀರಾ, 2 ಚಿಕ್ಕಿ ಕೊಡಿ, ಸಾಕಲ್ವಾ? ಮಗು ಖುಷಿ. ಎಲ್ಲಕ್ಕಿಂತ ಮಕ್ಕಳಿಗೆ ನಮ್ಮ ಶಾಬಾಷಿ ಬೇಕಿರೋದು. ಸೊ ಟೀಚರ್ ಶಾಬಾಷಿ ಹೇಳಿದರೆ ಯಾರು ಮತ್ತೆ ದೇವರು ಹೇಳೋದಕ್ಕಿಂತ ದೊಡ್ಡದವರಿಗೆ, ಹೌದಾ ಅಲ್ವಾ? ಟೀಚರ್ ಹೇಳೋದು ಶಾಬಾಷಿ ಹೇಳಿದ ಕ್ಯಾಪ್ ಕೊಡಿಸಿದ್ರೆ ಕ್ಲಾಸಲ್ಲಿ ನಿಲ್ಲಿಸಿ ಎಲ್ಲರ ಶಾಬಾಷಿಗಿಂತ ದೊಡ್ಡದು ಅದು ಮಕ್ಕಳಿಗೆ. ಸೊ ಟೀಚರ್ಸ್ ದಯವಿಟ್ಟು ಮಕ್ಕಳನ್ನು ಕೂಡ ಸೆನ್ಸಿಟೈಸ್ ಮಾಡಿ. ಮೊನ್ನೆ ಯಾವ ವಾರ್ಡಿಗೆ ಹೋದದ್ದು ನಾನು, ಇದೆಲ್ಲ ದ್ರವ ತ್ಯಾಜ್ಯವನ್ನು ನಮ್ಮ ಸಾರ್ವಜನಿಕ ಚರಂಡಿಗೆ ಬಿಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕ ಚರಂಡಿ ಇರೋದು ಮಳೆ ನೀರು ಹೋಗಲಿಕ್ಕೆ ಮಾತ್ರ, ನಮ್ಮ ಮನೆಯ ಬಚ್ಚಲು ನೀರು ಹೋಗಲಿಕ್ಕೆ ಅಲ್ಲ. ಗೊತ್ತಾಯ್ತಾ? ನಮ್ಮ ಮನೆಯ ಬಚ್ಚಲು ನೀರು ಹೋಗಲಿಕ್ಕೆ ಸಾರ್ವಜನಿಕ ಚರಂಡಿ ಇರುವುದಲ್ಲ. ಸಾರ್ವಜನಿಕ ಚರಂಡಿ ಇರುವುದು ಮಳೆ ನೀರು ಹೋಗಲಿಕ್ಕೆ ಮಾತ್ರ, ಮಳೆಗಾಲದಲ್ಲಿ ಮಳೆ ನೀರು ಹೋಗಲಿಕ್ಕೆ. ಹಾಗಾಗಿ ನಮ್ಮ ದ್ರವ ತ್ಯಾಜ್ಯಗಳನ್ನು ಕೂಡ ನಮ್ಮ ಹಿತ್ತಲ ಒಳಗಡೆ ನಾವೇ ಮ್ಯಾನೇಜ್ ಮಾಡಬೇಕು. ಮೊನ್ನೊಬ್ಬರು ಕೇಳಿದ್ರು, ಎಂತ ಮಾಡೋದು ನಾವು? ಬಟ್ಟೆ ವಾಶ್ ಮಾಡಿದ ನೀರು, ಪಾತ್ರೆ ತೊಳೆದ ನೀರು, ಸ್ನಾನ ಮಾಡಿದ ನೀರು, ಏನು ಮಾಡೋದು? ಭೂಮಿಗೆ ಕೊಡಿ. ಭೂಮಿಯಿಂದ ಬಂದದನ್ನೆಲ್ಲ ಭೂಮಿಗೆ ಕೊಡಿ. ಇಷ್ಟು ಮಳೆ ಬಂತು ನಮ್ಮ ಈ ಮನ್ಸೂನಲ್ಲಿ, ಎಷ್ಟು ಮಳೆ ಆಯಿತು ಬಂದದ್ದು. ಈಗ ಹೇಗಿದೆ ಭೂಮಿ? ಒಣಗಲಿಲ್ವಾ? ಭೂಮಿ ತಗೊಳ್ಳೋದಿಲ್ಲ ಹೇಳ್ತದಾ? ಅಂಥ ಮಳೆಯನ್ನು ತಗೊಳ್ಳೋದಂತೆ ನಮ್ಮ ಒಂದಿಷ್ಟು ನೀರನ್ನು ಭೂಮಿ ತಗೊಳ್ಳೋದಿಲ್ಲ ಹೇಳ್ತದಾ? ಒಂದು ಇಂಗು ಗುಂಡಿ ಹಿಂದೆ ಮಾಡ್ತಿದ್ವಿ ನಾವು. ನಮ್ಮಲ್ಲಿ ತೆಂಗಿನ ಮರ ಇದ್ದರೆ ತೆಂಗಿನ ಬುಡಕ್ಕೆ ಕೊಡುವಂಥದ್ದು ಮಾಡ್ಬೋದು. ಒಂದು ಸಣ್ಣ ಇಂಗು ಗುಂಡಿ ಮಾಡ್ಕೊಳ್ಳಿ. ಈ ಸಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ, ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಇಂಗು ಗುಂಡಿ ಮಾಡಲಿಕ್ಕೆ ಅವಕಾಶ ಇದೆ. 14,000 ಎಸ್ಟಿಮೇಷನ್ ಇದೆ ಇಂಗು ಗುಂಡಿಗೆ. ನೋಡಿ, ನಮ್ಮ ಮನೆಯ ಕೊಳಚೆ ನೀರನ್ನು ಇಂಗು ಗುಂಡಿ ಮಾಡಿ ಇಂಗಿಸ್ಲಿಕ್ಕೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇದೆ. 14,000 ಸಣ್ಣ ಅಮೌಂಟ ಅಲ್ಲ. 14,000 ಇಂಗು ಗುಂಡಿ ಮಾಡಲಿಕ್ಕೆ ಬರುವುದಿಲ್ವಾ? ಆಗ್ತದೆ.
ದಯವಿಟ್ಟು ಯಾರಿಗೆ ಆಸಕ್ತಿ ಇದೆ ಒಂದು ಅರ್ಜಿ ಬರೆದು ಕೊಡಿ ಪಂಚಾಯತಿಗೆ. ನನ್ನ ಮನೆಗೆ ಇಂಗು ಗುಂಡಿ ಮಾಡಲಿಕ್ಕೆ ಆಸಕ್ತಳಿದ್ದೇನೆ, ನನಗೆ ಇಂಗು ಗುಂಡಿಯನ್ನು ಒದಗಿಸಿಕೊಡಿ ಅಂತ. ಮುಂದಿನದೆಲ್ಲ ನಾವು ಮಾಡ್ತೇವೆ ಪ್ರೊಸೀಜರ್. ಅದಕ್ಕೆ ಏನೇನು ಬೇಕು ಎಲ್ಲ ನಾನಿರಬೇಕಾಗಿಲ್ಲ, ನನ್ನನ್ನು ಕಾಯಬೇಡಿ. ಕಮಲಾಕ್ಷ ಇರ್ತಾರೆ, ಅಂದರೆ ಯಾಕಂದರೆ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಅವ್ರು ಇಲ್ಲದಿದ್ದರೆ ನಮ್ಮ ಸೆಕ್ರೆಟರಿ ಇರ್ತಾರೆ, ಎಲ್ಲ ನೇವಿ ಯಾರು ಇರ್ತಾರೆ ಅವ್ರ ಕೈಗೆ ಅರ್ಜಿ ಕೊಡಿ. ಮುಂದಿನದನ್ನು ನಾವು ಅವ್ರದ್ದು ಎಸ್ಟಿಮೇಷನ್ ಇದೆ, ಈ ವರ್ಷ ಇದೆ, ಈ ಯೋಜನೆ ಬರುವ ವರ್ಷ ಇರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ಸ್ವಚ್ಛ ಭಾರತ್ ಪ್ರಾಜೆಕ್ಟ್ ಕ್ಲೋಸ್ ಆದಮೇಲೆ ಇದು ಇರದೇ ಹೋಗ್ಬೋದು. ಈ ವರ್ಷ ಇದರ ಪ್ರಯೋಜನ ಪಡ್ಕೊಳ್ಳಿ. ಎಲ್ಲರೂ ಪಡ್ಕೋಬೇಕಾಗಿಲ್ಲ. ನಿಮಗೆ ಕೃಷಿ ಭೂಮಿ ಇದೆ, ನೀರು ಇಂಗು ಗುಂಡಿ ಮಾಡ್ಕೊಳ್ತಿರೋದು, ಆಲ್ರೆಡಿ ನೀರು ಇಂಗಿಸ್ತಾ ಇದ್ದೀರಾದರೆ ವೆಲ್ ಆ್ಯಂಡ್ ಫೈನ್. ಯಾರಿಗೆಲ್ಲ ಇದು ಎಂಥದ್ದು ನೀರು ಹೋಗುವಂಥ ಅವಕಾಶ ಸಂತೋಷ್ ನಗರ, ಸುಭಾಷ್ ನಗರ ಆ ಏರಿಯಾದಲ್ಲಿ ತುಂಬ ಮನೆಯವರು ಕೊಳಚೆ ನೀರನ್ನು ಚರಂಡಿಗೆ ಬಿಡ್ತಾ ಇದ್ದೀರಿ. ದಯವಿಟ್ಟು ಅರ್ಜಿ ಹಾಕಿ ಇಂಗು ಗುಂಡಿ ಮಾಡ್ಕೊಳ್ಳಿ. ವೆರಿ ಗುಡ್. ನೋಡಿ ಮಾಡಿದ್ದಾರೆ, ಸಿಕ್ಕಿದೆ. ಆಯಿತಾ? ಯಾರಿಗೆ ಬೇಕು ದಯವಿಟ್ಟು ಅರ್ಜಿ ಕೊಡಿ, ಈ ವರ್ಷವೇ ಮಾಡಿಕೊಳ್ಳಿ. ಸೊ ನಿಮ್ಮ ಹಸಿ ಕಸಕ್ಕೆ ವ್ಯವಸ್ಥೆ ಆಯಿತು, ದ್ರವ ತ್ಯಾಜ್ಯಕ್ಕೆ ವ್ಯವಸ್ಥೆ ಆಯಿತು, ಮತ್ತು ನಿಮ್ಮ ಹಾಕಿದ್ದೆಲ್ಲ ಹೇಳಿದೆ ನಾನು, ಏನು ಕಬ್ಬಿಣ, ಗ್ಲಾಸು ಅಂಥದ್ದೆಲ್ಲ ರೀಸೈಕ್ಲಿಂಗ್. ಯಾಕೆಂದರೆ ಯಾವುದೆಲ್ಲ ರೀಸೈಕ್ಲಿಂಗ್ ಮಾಡಲಿಕ್ಕೆ ಆಗ್ತದೆ ಅದೆಲ್ಲವೂ ರೀಸೈಕ್ಲಿಂಗ್ ಹೋಗಲೇಬೇಕು. ಪ್ಲಾಸ್ಟಿಕ್ಕು, ಕಬ್ಬಿಣ, ಗಾಜು, ಟಯರ್ ಇಂಥವೆಲ್ಲ ರೀಸೈಕ್ಲಿಂಗಿಗೆ ಹೋಗ್ಬೇಕು. ಯಾಕೆಂದರೆ ಒಂದು ಪ್ಲಾಸ್ಟಿಕ್ಕನ್ನು ಮತ್ತೆ ಉತ್ಪಾದನೆ ಮಾಡಬೇಕಾದ್ರೆ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟೇ ತ್ಯಾಜ್ಯ ಮಲಿನತೆ ನಮ್ಮ ಪರಿಸರಕ್ಕೆ ಬಿಟ್ಕೊಳ್ತದೆ. ಸೊ ಅದು ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ರೀಯೂಸ್ ಮಾಡಬೇಕು. ರೀಯೂಸ್ ಮತ್ತು ರೀಸೈಕಲ್ ಆಗಲೇಬೇಕು. ಇನ್ನೊಂದು ದೊಡ್ಡ ಏನು ಕಸ ನಮ್ಮ ಗ್ರಾಮದಲ್ಲಿ ಕಾಣಲಿಕ್ಕೆ ಸಿಗೋದು ನಮ್ಮ ಮಕ್ಕಳ ಡೈಪರ್ಸ್ ಮತ್ತು ನಾವು ಯೂಸ್ ಮಾಡುವ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಹೌದಾ? ಎಲ್ಲೆಂದ್ರೆ ಅಲ್ಲಿ ಬಿಸಾಡಿ ಬಿಡ್ತೇವೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತು ಮಕ್ಕಳ ಡೈಪರ್ಸನ್ನು. ಕಸದವ್ರು ತಗೊಂಡು ಹೋಗೋದಿಲ್ಲ ಅಂತ ನಮ್ಮ ಗಲಾಟೆ, ರೋಡ್ ಸೈಡಲ್ಲಿ ಬಿಸಾಡ್ತೇವೆ. ದಯವಿಟ್ಟು ಮಾಡಿ. ಏನು ಮಾಡಬೇಕು ಕೇಳ್ತೀವಿ. ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ನೀವು ಬಚ್ಚಲು ಒಲೆ ಬೆಂಕಿ ಮಾಡೋದಿದ್ರೆ ದಯವಿಟ್ಟು ಒಲೆಗೆ ಹಾಕಿ, ತೊಂದರೆ ಇಲ್ಲ, ಸುಡ್ತದೆ. ಬೇರೆ ವಿಧಾನ ಇಲ್ಲ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ. ಬಚ್ಚಲು ಒಲೆಗೆ ಹಾಕಿ, ಸುಡ್ತದೆ. ಇಲ್ಲ ನಿಮ್ಮ ಜಾಗ ಇದ್ದರೆ ಒಂದು ಸಣ್ಣ ಗುಂಡಿ ಮಾಡಿ ಮುಚ್ಚಬಹುದು. ಬಹಳ ಒಳ್ಳೆಯ ವಿಧಾನ ಇಲ್ಲದಿದ್ದರೂ ಸದ್ಯಕ್ಕೆ ದಾಟ್ ಈಸ್ ದ ಮೆಥಡ್. ಇನ್ನೂ ಸೈಂಟಿಫಿಕ್ ಆಗಿರುವಂಥದ್ದು ನಿಮ್ಮ ಶಾಲೆಗಳಲ್ಲಿ ಈಗ ಮಕ್ಕಳು ಹೇಳಿರ್ಬೋದು, ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನರ್ ಅಂತ ಒಂದು ಮೆಷಿನ್ ಬಂದಿದೆ. ಕೇಳಿದರೆ ಯಾರಾದರೂ ಮಕ್ಕಳು ಯಾರು ಹೇಳಿದಾರಾ? ಒಂದು ಸಣ್ಣ ನಮ್ಮ ಗ್ಯಾಸ್ ಗೀಸರ್ನಷ್ಟು ದೊಡ್ಡದಿರ್ತದೆ, ಗೋಡೆಯಲ್ಲಿ ಇಡ್ತಾರೆ ನ್ಯಾಪ್ಕಿನ್ ಬರ್ನರ್. ಇವತ್ತು ಹೆಚ್ಚಿನ ಶಾಲೆಗಳು ಇದ್ದಾವೆ. ಇಲ್ಲದ ಶಾಲೆಗಳಿಗೆ ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಲೇಬೇಕು ಅಂತೇಳಿ ಇನ್ನೂ ಸರ್ಕಾರ ಅದನ್ನು ಮ್ಯಾಂಡೇಟರಿ ಮಾಡ್ತಿದ್ದು ಬರ್ತದೆ. ಅದನ್ನು ಆ ಮಿಷಿನಿಗೆ 20-26 ಸಾವಿರ ಆಗ್ತದೆ. ಬಟ್ ಅದನ್ನು ಸಣ್ಣ ಮಟ್ಟದಲ್ಲಿ ಮಿನಿ ಸ್ಯಾನಿಟರಿ ಬರ್ನರ್ ಬರ್ತಾ ಇದೆ. ಹೆಚ್ಚು ಅಂದರೆ ಒಂದು 3,500-4 ಸಾವಿರ 5 ಸಾವಿರದ ಒಳಗಡೆ ಬಜೆಟ್ ಇರ್ತದೆ. ಪ್ರತಿ ಮನೆಗೆ ನಾವು ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನರನ್ನು ಹಾಕ್ಕೊಳ್ಬೋದು. ಒಂದು ಮನೆಯಲ್ಲಿ ನಾವು ಒಬ್ಬರೋ ಇಬ್ಬರು ಮುಟ್ಟು ಆಗುವಂಥ ಮಹಿಳೆಯರು ಇರ್ತೇವೆ. ಖಂಡಿತ ನಮಗೆ ಯೂಸ್ ಆಗ್ತದೆ. ಪ್ರತಿ ತಿಂಗಳು ನಮ್ಮ ತ್ಯಾಜ್ಯವನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯೂಸ್ ಆಗ್ತದೆ. 5 ಸಾವಿರ ದೊಡ್ಡ ಮೊತ್ತ ಅಂತ ಅಂದ್ಕೊಳ್ಬೇಡಿ. ನಮ್ಮ ಮನೆಯ ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನು, ವಿಸಿಯರ್ ಪ್ಲೇಯರು, ಇನ್ನು ಏನೇನೇನೋ ವಸ್ತುಗಳು, ನಮ್ಮ ಕೈಲಿರೋ ಮೊಬೈಲು, ಇವಕ್ಕೆಲ್ಲ ನಮಗೆ ಬಜೆಟ್ ಹೊಂದಿಸಿಕೊಳ್ಳಿಕ್ಕೆ ಆಗ್ತದೆ. ಆದರೆ ನಮ್ಮ ತುಂಬ ಎಸೆನ್ಷಿಯಲ್ ಆದ ಒಂದು ಉಪಕರಣ, ಎಲ್ಲ ಮನೆ ಉಪಕರಣಗಳ ಜೊತೆಗೆ ಇದೊಂದು ಉಪಕರಣ, ಇದೊಂದು ಇರಲೇಬೇಕಾದಂಥ ಉಪಕರಣ. ಆಯಿತಾ? ಇಲ್ಲ ಯಾವುದಾದ್ರೂ ಒಂದು ವಾರ್ಡಿನವರು, ಒಂದು ಏರಿಯಾದವರು, ಪಂಚಾಯತ್ನವರು ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನರ್ ಹಾಕಿಕೊಡಿ, ನಾವು ನ್ಯಾಪ್ಕಿನ್ ತಂದು ಹಾಕಿ ಅದನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತೀರಾದರೆ ಬಹುಶಃ ನಾವು ಪಂಚಾಯತಿಂದ ಒದಗಿಸಲಿಕ್ಕೆ ಪ್ರಯತ್ನಿಸ್ಬೋದು. ಆದರೆ ಇಡ್ಲಿಕ್ಕೆ ಇರುವಂಥ ನಮಗೆ ತೊಡಕು ಏನಂದರೆ ಅದು ಇಟ್ಟರೆ ನಮ್ಮ ಜನ ಯೂಸ್ ಮಾಡ್ತಾರ ಅನ್ನೋದು, ಮತ್ತು ಮಿಸ್ಯೂಸ್ ಮಾಡ್ತಾರ ಅನ್ನೋದು. ಯೂಸ್ ಮಾಡೋ ಬದಲಿಗೆ ಅದನ್ನು ಯಾರ್ಯಾರು ಮಿಸ್ಯೂಸ್ ಮಾಡಿದರೆ ಸುಮ್ಮನೆ ನಾವು ಹಾಕಿದ್ದು ಯೂಸ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ಮಹಿಳೆಯರು ಋತುಸ್ರಾವದ ಬಗ್ಗೆ, ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಪಬ್ಲಿಕ್ಲನ್ನು ಮಾತಾಡಲಿಕ್ಕೆ ಅಂಜುತ್ತೇವೆ. ಇನ್ನು ನಾವು ಬಳಸಿದ ಪ್ಯಾಡನ್ನು ತಂದು ಸಾರ್ವಜನಿಕವಾಗಿ ಅದಕ್ಕೆ ಹಾಕುವುದು ಹೌದಾ? ನಾವು ಹಾಕ್ತೇವಾ? ಹಾಕಿಯೇವಾ? ಸೊ ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಹಾಕ್ತೇವಾ? ಬಳಸಿದ ಪ್ಯಾಡನ್ನು ತಗೊಂಡು ಬಂದು ಅದರೊಳಗೆ ಹಾಕಬೇಕು. ನಾವು ಒಂದು ಪೇಪರ್ಲಿ ರ್ಯಾಪ್ ಮಾಡಿ ತಂದು ಹಾಕಬೇಕು, ಬಟ್ ಹಾಕ್ತೇವಾ ಅನ್ನೋ ಪ್ರಶ್ನೆ. ಹಾಗಾಗಿ ಇಂಥದನ್ನೆಲ್ಲ ಮಾಡಲಿಕ್ಕೆ ಹೋದರೆ ಸುಮ್ಮನೆ ಪ್ರಯೋಜನ ಆಗೋದಿಲ್ಲ, ಅದು ಮಿಸ್ಯೂಸ್ ಆಗೋದೇ ಜಾಸ್ತಿ ಆಗ್ತದೆ. ಹಾಗಾಗಿ ಸಾರ್ವಜನಿಕ ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನರ್ಗಳನ್ನು ನಾವು ಈವರೆಗೆ 300 ಪಂಚಾಯತಲ್ಲಿ ಅನುಷ್ಠಾನ ಮಾಡಲಿಲ್ಲ, ಮಾಡಬಾರ್ದು ಅಂತಿಲ್ಲ. ನಿಮ್ಮಲ್ಲಿ ಎಲ್ಲರಲ್ಲಿ ಅವೇರ್ನೆಸ್ ಬಂದು ಒಂದು ಏರಿಯಾದ ಮಹಿಳೆಯರು ನೀವು ಡಿಮಾಂಡ್ ಕೊಟ್ಟರೆ ನಮ್ಮ ಅಂಗನವಾಡಿಯಲ್ಲಿ ಇಡಿ ನಾವು ಯೂಸ್ ಮಾಡ್ತೇವೆ, ಅಥವಾ ನಮ್ಮ ಶಾಲೆಯಲ್ಲಿ ಇಡಿ ನಾವು ಯೂಸ್ ಮಾಡ್ತೇವೆ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀರಾದರೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ಅದನ್ನು ಅಷ್ಟು ಪಬ್ಲಿಕ್ಲಿ ಮಾಡಲಿಕ್ಕೆ ಬೇಡ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನರ್ ತಗೊಂಡು ಮಾಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇದು ತುಂಬ, ನಾನು ಯಾರನ್ನು ಹೆದರಿಸ್ತಾ ಇಲ್ಲ ಅಥವಾ ತುಂಬ ಅತಿರಂಜಿತವಾಗಿ ಹೇಳ್ತಾ ಇಲ್ಲ. ಮನೆಗೆ ಲೈಸೆನ್ಸ್ ಕೊಟ್ಟು ನಾವು ಡೋರ್ ನಂಬರ್ ಕೊಡಬೇಕಾದ್ರೆ ಈಗ ಹೇಗೆ ಶೌಚಾಲಯ ಮ್ಯಾಂಡೇಟರಿ ಮಾಡಿದ್ದೇವೆ, ಹೌದಾ? ಈ ಹಿಂದೆ ಶೌಚಾಲಯ ಇಲ್ಲದವರಿಗೆಲ್ಲ ಶೌಚಾಲಯ ಕಟ್ಟಿಸಿ ಆಯಿತು. ಇವತ್ತು ಮನೆಯಲ್ಲಿ ಶೌಚಾಲಯ ಇಲ್ಲದಿದ್ದರೆ ಡೋರ್ ನಂಬರ್ ಕೊಡುವುದಿಲ್ಲ. ಶೌಚಾಲಯ ಮನೆ ಕಟ್ಟುವಾಗೆ ಶೌಚಾಲಯ ಕಟ್ಕೊಳ್ಬೇಕು. ಶೌಚಾಲಯ ಮಾಡಿದ ಕೂಡಲೇ ನಾನು ಹೋಗಿ ಕೇಳ್ತೇನೆ, ಶೌಚಾಲಯದ ಪಿಟ್ ಎಲ್ಲಿದೆ ಕೇಳ್ತೇನೆ, ಹೌದಾ? ಕೇಳ್ತೇನೆ ಪಿಟ್ ಎಲ್ಲಿ ಮಾಡಿದ್ದೇವೆ ಅಂತೇಳಿ.
ಈಗ ಶೌಚಾಲಯದ ತ್ಯಾಜ್ಯಕ್ಕೆ ಒಂದು ಪಿಟ್ ಮಾಡಬೇಕು ನಮಗೆ ಗೊತ್ತುಂಟಾದರೆ ನಮ್ಮ ಬಚ್ಚಲಿನ ತ್ಯಾಜ್ಯಕ್ಕೆ ಒಂದು ಇಂಗು ಗುಂಡಿ ಮಾಡಬೇಕಂದ್ರೆ ಯಾಕೆ ಗೊತ್ತಿಲ್ಲ. ನಮ್ಮ ಇಂಜಿನಿಯರ್ ಹೇಳೋದು ಇಲ್ಲ, ಹೇಳಿದ್ರು ನಾವು ಕೇಳೋದು ಇಲ್ಲ. ಇನ್ನು ಮುಂದೆ ನಾವು ಕೇಳಬೇಕಾಗ್ತದೆ. ಇನ್ನು ಮುಂದೆ ನಮ್ಮ ಲೈಸೆನ್ಸಲ್ಲಿ ಆ ಎಲ್ಲ ಕಂಡೀಷನ್ಗಳು ಬರ್ತವೆ. ಹೇಗೆ ಶೌಚಾಲಯ ಮಸ್ಟ್ ಆಗ್ತದೋ ಎಲ್ಲ ನಮ್ಮ ದ್ರವ ತ್ಯಾಜ್ಯಗಳಿಗೆ ಇಂಗು ಗುಂಡಿ ಮಾಡ್ಕೊಂಡಿದ್ದೀರಾ, ಹಸಿ ತ್ಯಾಜ್ಯಗಳಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ನ್ಯಾಪ್ಕಿನ್ ಬರ್ನರ್ ಅಳವಡಿಸಿದ್ದೀರಾ, ಇದೆಲ್ಲ ಇದ್ರೆ ಮಾತ್ರ ನಾವು ಡೋರ್ ನಂಬರ್ ಕೊಡುವ ದಿನಗಳು ಹೆಚ್ಚು ದೂರ ಇಲ್ಲ. ಇವೆಲ್ಲವೂ ಮ್ಯಾಂಡೇಟರಿ ಆಗ್ತದೆ. ಒಂದು ದಿವಸ ಸರ್ಕಾರದಿಂದ ಆದೇಶ ಆಗಿ ನಮ್ಮ ಸಾಮಾನ್ಯ ಸಭೆಯಲ್ಲಿದ್ದಾಗಿ ಅಧ್ಯಕ್ಷರು ನಾಳೆ ಆದೇಶ ಹೊರಡಿಸ್ತಾರೆ, ಮನೆಯಲ್ಲಿ ಇರಲೇಬೇಕು ಅಂತ. ಆಗ ನಮಗೆ ಈ ಜೈವಿಕ ತ್ಯಾಜ್ಯ ಘಟಕ ಏನು ನಾನು ಮಣ್ಣಿನದು ತೋರಿಸಿದೆ 500 ರೂಪಾಯಿಗೆ ಸಿಗದೆ ಹೋಗ್ಬೋದು. ಆಗ ಆ್ಯಕ್ಚುಲ್ ರೇಟ್ ಸ್ವಚ್ಛ ಭಾರತ್ ಮಿಷನ್ ಮುಗ್ದು ಹೋದ್ಮೇಲೆ ಅದರ ಸಬ್ಸಿಡಿಯ ಪ್ರೋಗ್ರಾಮ್ ಮುಗ್ದ ನಂತರ ನಮಗೆ 2,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಸಿಗ್ಬೋದು. ಇವತ್ತು ಸಬ್ಸಿಡೈಸ್ ರೇಟಲ್ಲಿ 500ಗೆ ಸಿಗ್ತಾ ಇದೆ. ಅಟ್ಲೀಸ್ಟ್ ಇವತ್ತು ಅಪ್ಲೈ ಮಾಡಿದರೆ ನೀವು ಬೇಕು ಅಂತ ಇದು ಕೊಟ್ಟರೆ ಒಂದು 2 ತಿಂಗಳು 3 ತಿಂಗಳಲ್ಲಿ ಅದು ಬರ್ಬೋದು ಸಪ್ಲೈ ಅಂತ ಅಂದ್ಕೊಂಡಿದ್ದೇವೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತು ಎಲ್ಲಿ ಕೂಡ ಮಹಿಳೆಯರ ಗುಂಪು ಸಿಕ್ಕಿದ ಕೂಡಲೇ ನಾನು ಸ್ವಚ್ಛ ಭಾರತ ಬಗ್ಗೆಯೇ ಮಾತಾಡ್ತಿದ್ದೇನೆ. ಯಾಕೆ ಮಾತಾಡ್ತಿದ್ದೇನೆ ಹೇಳಿದರೆ, ನಮ್ಮ ಎಲ್ಲ ಮನೆಯ ವಾರ್ತೆಯ ಜೊತೆಗೆ ನಮ್ಮ ಮನೆಯ ಸ್ವಚ್ಛತೆ ಮತ್ತು ತ್ಯಾಜ್ಯತೆ ವಿಲೇವಾರಿ ಕೂಡ ನಮ್ಮ ಜವಾಬ್ದಾರಿ ಅಲ್ವಾ. ನಮ್ಮ ಗಂಡಸರು ಯಾರಾದರೂ ನಮ್ಮ ಕಸ ಗುಡಿಸ್ಲಿಕ್ಕೆ ಬರ್ತಾರಾ, ಅಲ್ಲ ಗುಡಿಸಿದ ಕಸವನ್ನು ಎಲ್ಲಿ ಹಾಕಿದ್ವಿ, ಏನು ಮಾಡಿದ್ವಿ, ಅವ್ರು ನೋಡಕ್ಕೆ ಬರ್ತಾರಾ? ಬರುವುದಿಲ್ಲ. ಹೆಚ್ಚು ಅಂದರೆ ಏನು ಮಾಡ್ತಾರೆ, ಇದನ್ನೆಲ್ಲ ಒಂದು ಗಂಟೆ ಕಟ್ಟಿ ಪ್ಲಾಸ್ಟಿಕಲ್ಲಿ ಚಂದ ಕಟ್ಟಿ ಏನು ಓಲಾಡೋದು ದಕ್ಕಲೆ ಅಂತ ಕೊಡ್ತೀರಿ ಅವರ ಕೈಯಲ್ಲಿ. ಬೈಕಲ್ಲಿ ಹೋಗ್ತಾರೆ, ಯಾರು ಇಲ್ಲದಲ್ಲಿ ಪಟಕ್ಕೆ ಬಿಸಾಡ್ತಾರೆ, ಓಡ್ತಾರೆ. ಮತ್ತೆ ನೀವು ಒಂದು ಅಧ್ಯಕ್ಷರಿಗೆ ಏರು ಗೊತ್ತುಜಿ ಬೈಕ್ ಹಿಡಿದು ಬರ್ಬೇಕು, ತಪ್ಪಬೇಕು ಹೋಗ್ಬೇಕು, ಯಾರು ಗೊತ್ತಿಲ್ಲ, ಯಾರು ಇವರ ಮನೆಯವರು ಹೋಗಿ ಅಲ್ಲಿ ಬಿಸಾಡೋದು, ಅವರ ಮನೆಯವರು ಬಂದು ಇಲ್ಲಿ ಬಿಸಾಡೋದು, ಮತ್ತೆ ಯಾರು ಬಿಸಾಡೋದು ಅಲ್ವಾ. ಕೊಣಾಜಿಯವರು 300ರಲ್ಲಿ ಬಿಸಾಡೋದು, 300 ತೊಕ್ಕಟ್ಟಲ್ಲಿ ಬಿಸಾಡೋದು, ತೊಕ್ಕಟ್ಟನವರು 300ರಲ್ಲಿ ಬಿಸಾಡೋದು, ಇನ್ನೇನು ಬಿಸಾಡೋದು, ಯಾರು ಗೊತ್ತಿಲ್ಲ. ಬೈಕಲ್ಲಿ ಬರ್ತಾರೆ, ಹಾಕ್ತಾರೆ, ಹೋಗ್ತಾರೆ, ಯಾರು ಅಲ್ಲ. ನೀವು ಕಟ್ಟಿ ಕೊಡ್ತೀರಲ್ಲ ಎಲ್ಲರೂ ಒಂದಲ್ಲ ಒಂದು ಕೊಟ್ಟಿರ್ತೀನಿ. ನಾನು ಓಲಾಡಿ ದಕ್ಕಿದ್ವಲ್ಲ ಅಷ್ಟೇ. ಎಷ್ಟು ನನ್ನ ಮನೆ ಹಿತ್ತಲಿಂದ ಹೊರಗೆ ಹೋದರೆ ಮುಗೀತು ನನ್ನ ಜವಾಬ್ದಾರಿ ಅಲ್ವಾ. ನಮಗೆ ಸ್ವಚ್ಛತೆದ್ದು ಏನು ಪರಿಕಲ್ಪನೆ ಹೊಸತಲ್ಲ. ಮನುಷ್ಯನಿಗೆ ಯಾವಾಗ ನಾಗರಿಕತೆ ಶುರುವಾಯಿತು ಆವತ್ತಿನಿಂದಲೇ ಸ್ವಚ್ಛತೆಯ ಬಗ್ಗೆ ಪರಿಕಲ್ಪನೆ ಇತ್ತು. ಯಾವಾಗ ನಾಗರಿಕ ಹುಟ್ಟು ಶುರುವಾಯಿತು ಆವಾಗಿನಿಂದಲೇ ಎಲ್ಲ ಪ್ರಾಣಿಗಳ ಥರ ಮನುಷ್ಯನು ಸ್ನಾನ ಮಾಡೋದನ್ನು ಕಲ್ತಿದ್ದಾನೆ. ಯಾವಾಗ ಅವನು ಬೇಯಿಸಿ ತಿನ್ಲಿಕ್ಕೆ ಶುರು ಮಾಡಿದನು ಆಗಲೇ ಪಾತ್ರೆ ತೊಳಿಲಿಕ್ಕೆ ಕಲ್ತಿದ್ದಾನೆ. ಯಾವಾಗ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದ್ನೋ ಆಗಲೇ ಬಟ್ಟೆ ವಾಶ್ ಮಾಡೋದನ್ನು ಕಲ್ತಿದ್ದಾನೆ. ಯಾವಾಗ ಮನೆ ಕಟ್ಟಿ ನಾವು ವಾಸ ಮಾಡಲಿಕ್ಕೆ ಶುರು ಮಾಡಿದ್ವು ಆವತ್ತೇ ಮನೆ ಗುಡಿಸೋದನ್ನು, ನಮ್ಮ ಮನೆಯನ್ನು ಸ್ವಚ್ಛ ಇಡೋದನ್ನು ಕಲ್ತಿದ್ದೇವೆ. ಆದರೆ ಆಗ ನಮಗೆ ನನ್ನ ಮನೆ ಅಂದರೆ ಕಾಳಿ ನನ್ನ ಮನೆ ಅಲ್ಲ, ಇಡೀ ಭೂಮಿ ನನ್ನ ಮನೆ ಎನ್ನುವಂಥ ಪ್ರಜ್ಞೆ ಇತ್ತು. ಇಡೀ ಪರಿಸರ ನನ್ನ ಮನೆ ಅನ್ನೋ ಪ್ರಜ್ಞೆ ಇತ್ತು. ಗಾಳಿ, ನೀರು, ಮಣ್ಣು ಇದರಲ್ಲೆಲ್ಲ ದೇವರನ್ನು ಕಂಡವರು ನಾವು, ಹೌದಾ? ನಮಗೆ ಎಲ್ಲವೂ ದೇವರೇ. ಭೂಮಿ ಲಪ್ಪೆ, ನೀರು ಲಪ್ಪೆ, ಗಾಳಿ ಲಪ್ಪೆ, ಹೌದು. ಬಾಕಿ ಎಲ್ಲ ದೇವರಿಗಿಂತ ಇವು ನಮ್ಮ ದೇವರುಗಳೇ, ಪ್ರಕೃತಿ ನಮ್ಮ ದೇವರು. ಯಾಕಂದ್ರೆ ನಮ್ಮನ್ನು ಪೋಷಣೆ ಮಾಡೋದು ಅವುಗಳೇ. ಇವತ್ತು ನಮಗೆ ನನ್ನ ಹಿತ್ತಲಿನಿಂದ ಹೊರಗೆ ಹೋದರೆ ಸಾಕು, ಬಾಕಿ ಏನಾದರೂ ಆಗ್ತದೆ. ಯಾವುದೇ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ನೀವು ನದಿಗೆ ಹಾಕಿದ ತ್ಯಾಜ್ಯ ಅಥವಾ ಗಾಳಿಯಲ್ಲಿ ಬಿಟ್ಟ ತ್ಯಾಜ್ಯ ಬರೇ ನಿಮ್ಮ ಕಂಪೌಂಡಿನ ಒಳಗೆ ಮಾತ್ರ ಉಳಿಯುವುದಿಲ್ಲ, ಕಂಪೌಂಡ್ ಹೊರಗೆ ಹೋಗ್ತದೆ, ಅಥವಾ ಯಾವುದೇ ಗಡಿ ರೇಖೆಯ ಒಳಗೆ ಉಳಿಯುವುದಿಲ್ಲ ಅಲ್ವಾ. ನಾವು ದೇಶ, ಊರು, ರಾಜ್ಯ ಎಲ್ಲ ಗಡಿಗಳನ್ನು ನಾವು ಹಾಕ್ಕೊಳ್ಬೋದು, ಆದರೆ ಪ್ರಕೃತಿಗೆ ಗಡಿಗಳಿಲ್ಲ. ನೀರು ಇಲ್ಲಿ ಹರಿದದ್ದು ಅಲ್ಲೂ ಹರಿತದೆ, ಗಾಳಿ ಇಲ್ಲಿ ಬೀಸಿದ್ದು ಅಲ್ಲಿಗೂ ಬೀಸ್ತದೆ. ಹಾಗಾಗಿ ನಮ್ಮ ಭೂಮಿಗೋಸ್ಕರ, ಈ ಭೂಮಿಯನ್ನು ನಾಳೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಉಳಿಸಿ ಹೋಗುವುದಕ್ಕೋಸ್ಕರ ಏನೇನೋ ಮಾಡ್ತೇವೆ ಮಕ್ಕಳಿಗೋಸ್ಕರ ನಾವಲ್ವಾ. ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂತ ನಾವು ಸಂಪತ್ತು ಮಾಡೋದು, ಮನೆ ಮಾಡೋದು, ಎಲ್ಲ ಮಾಡೋದು ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂತ. ಫಸ್ಟ್ ಅವ್ರಿಗೆ ಉಸಿರಾಡಲಿಕ್ಕೆ ನೀರು, ಗಾಳಿ ಬೇಕಲ್ಲ, ಕುಡಿಲಿಕ್ಕೆ ಶುದ್ಧ ನೀರು ಬೇಕಲ್ಲ, ಮತ್ತೆ ಅಲ್ಲಿ ಅವ್ರು ಚೆನ್ನಾಗಿ ಬದುಕುವುದು. ಬೆಳೆ ಬೆಳಿಬೇಕಾದ್ರೆ ಒಳ್ಳೆಯ ಮಣ್ಣು ಬೇಕಲ್ಲ. ಇನ್ನು ಸಾವಯವ ಗೊಬ್ಬರ, ಅದು ಅಲ್ಲಿ ಒಂದು ಲಿಂಕ್ ಬಿಟ್ಟೋಯ್ತು. ಇದರಲ್ಲಿ ಘಟಕದಲ್ಲಿ ಗೊಬ್ಬರ ಮಾಡೋದನ್ನು ಹೇಳಿದೆ ನಾನಲ್ವಾ, 3 ತಿಂಗಳಾಗುವಾಗ ಗೊಬ್ಬರ ಆಗಿರ್ತದೆ ಅಂತ. ಸೊ ಈಗ ಪ್ರಶ್ನೆ, ಈ ಗೊಬ್ಬರವನ್ನು ಏನು ಮಾಡೋದು ನಾವು? ಅದೊಂದು ಕಸ ಎಕ್ಸ್ಟ್ರಾ ಆಯ್ತಲ್ಲ, ಕಸವಾದು ಅಲ್ಲ, ಅದು ಕಸದಿಂದ ಬಂದಂಥ ರಸ, ಅದು ಉತ್ತಮ, ಅತ್ಯುತ್ತಮ, ಯಾವುದೇ ರಾಸಾಯನಿಕ ಇಲ್ಲದಂಥ ಒಂದು ಸಾವಯವ ಗೊಬ್ಬರ. ಒಳ್ಳೆ ಮಾರ್ಕೆಟ್ ಇದೆ. ಇಷ್ಟು ಸಣ್ಣ ಪ್ಯಾಕೆಟ್ 300 ರೂಪಾಯಿಗೆ ಮಂಗಳೂರು ಪೇಟೆಯಲ್ಲಿ ವಿಕ್ರಿ ಆಗ್ತಾ ಇದೆ. ಆದರೆ ಬೆಸ್ಟ್ ಮೆಥಡ್ ಹೇಳಿದರೆ ನಮ್ಮ ಮನೆಯಲ್ಲಿ 4 ತರಕಾರಿ ಗಿಡ ಹಾಕ್ಕೊಳ್ಳೋದು. ಇದು ಸಹ ನಾವು ಮಾಡ್ತಿದ್ದೆವು ಅಲ್ವಾ. ನಮ್ಮ ಅಜ್ಜಿ ಕಾಲದಲ್ಲಿ 2 ಬೆಂಡೆ ಗಿಡ, 2 ಟೊಮೆಟೊ ಗಿಡ, 2 ಮೆಣಸಿನ ಗಿಡ, ಒಂದು ಬಸಳೆ, ಇದು ಇಂಥದ್ದು ಬಸಳೆದ ಬೂರು, ತೊಂಡೆ ಬಳ್ಳಿ ಇಲ್ಲದ ಮನೆಗಳೇ ಇರಲಿಲ್ಲ, ಒಂದು ಕುಂಬಳ ಬಳ್ಳಿ ಇಲ್ಲದ ಮನೆಗಳೇ ಇರಲಿಲ್ಲ. ಆದರೆ ಇವತ್ತು ನಾವು ಅದೆಲ್ಲ ಬಿಟ್ಟಿದ್ದೇವೆ. ದಯವಿಟ್ಟು ಮತ್ತೊಮ್ಮೆ ಅದನ್ನೆಲ್ಲ ಶುರು ಮಾಡುವ. ಯಾಕೆ ಶುರು ಮಾಡುವ ಹೇಳಿದರೆ, ಸ್ವಲ್ಪ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡುವ. ನಾವೇನು ಒಳ್ಳೆಯ ಆಹಾರ ಕೊಡ್ತಾ ಇದ್ದೇವೆ ಅಲ್ವಾ. ಎಷ್ಟೆಷ್ಟು ಒಳ್ಳೆ ಚೆಂದ ಕಲರ್ ನೋಡಿ ತರಕಾರಿ ತರ್ತೇವೆ, ಎಷ್ಟು ಚೆಂದ ಇರ್ತದೆ. ಅದು ಏನು ಸ್ಮೆಲ್ಲು, ಅದಕ್ಕೆ ಸ್ಮೆಲ್ ಬರಲಿಕ್ಕೆ ಏನೆಲ್ಲ ಹಾಕ್ತೇವೆ ನಾವು, ಟೇಸ್ಟ್ ಬರಲಿಕ್ಕೆ ಇನ್ನೇನೆಲ್ಲ ಹಾಕ್ತೇವೆ. ಎಲ್ಲ ಮಾಡಿ ಅಡುಗೆ ಮಾಡಿ ಕೊಟ್ಟರು ಕೂಡ, ನಾನು ಕೂಡ
ನಾನು ಕೂಡ ನನ್ನ ಮಗುವಿಗೆ ಅದನ್ನೇ ಅಡುಗೆ ಮಾಡಿ ಕೊಡುದು. ಎಲ್ಲ ಕೊಡುವಾಗಲೂ ನನ್ನ ಒಳಗೆ ಹೇಳ್ತಾ ಇರ್ತದೆ, ಎಲ್ಲದರ ಜೊತೆಗೆ ಒಂದು ಸ್ವಲ್ಪ ವಿಷ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ಅಂತ ನನ್ನ ಮನಸ್ಸು ಹೇಳ್ತದೆ. ಯಾಕೆ ಹೇಳಿದ್ರೆ ಅದರ ಕಲರು ಗಿಲ್ಲರು ಸ್ಮೆಲ್ ಎಲ್ಲ ನೋಡುವಾಗ ಎಲ್ಲ ಖುಷಿ ಆಗ್ತದೆ. ಆದ್ರೂ ನನಗೆ ಏನೆಲ್ಲ ಹಾಕಿದಾರೋ ಇದಕ್ಕೆ ಅಲ್ವಾ. ಒಂದು ಕ್ಯಾಬೇಜ್ ಪ್ಯಾಕೆಟ್ ಬೀಟ್ ಅಂತ ತರ್ತೇವೆ, ಪ್ರತಿ ಲೇಯರ್ಗೆ ಸ್ಪ್ರೇ ಮಾಡಿರ್ತಾರೆ. ಹಣ್ಣು ತರ್ತೇವೆ, ಅದರಲ್ಲಿ ಆ್ಯಪಲಲ್ಲಿ ವ್ಯಾಕ್ಸ್ ಲೇಯರ್ ಇರ್ತದೆ. ದ್ರಾಕ್ಷಿ ನೋಡಿ ಒಳ್ಳೆ ಬೂದು ಬಣ್ಣ ಇರ್ತದೆ ಅದರ ಮೇಲೆ ಸ್ಪ್ರೇ ಮಾಡಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಎಲ್ಲವನ್ನು ದ್ರಾಕ್ಷಿಯಿಂದ ಹಿಡಿದು ಆ್ಯಪಲಿಂದ ಹಿಡಿದು ಎಲ್ಲವನ್ನು ನಮ್ಮ ಮನೇಲಿ ಬೆಳೀಲಿಕ್ಕೂ ಆಗುದಿಲ್ಲ. ಅದೆಲ್ಲವನ್ನು ಕೊಡದೇ ನಮ್ಮ ಮಕ್ಕಳನ್ನು ಸಾಕ್ಲಿಕ್ಕೂ ಆಗುದಿಲ್ಲ. ಮಕ್ಕಳಿಗೆ ಒಂದು ಆಕರ್ಷಣೆಗಳುಂಟು, ಎಲ್ಲವನ್ನು ಕೊಡಲೇಬೇಕು ನಾವು. ಆದರೆ ಸ್ವಲ್ಪ ಅದು ವಾರದಲ್ಲಿ 2 ದಿವಸ ಆದರೂ ನಮ್ಮ ಮನೆಯ ಕೈತೋಟದಲ್ಲಿ ಬೆಳೆದ ಒಂದು ಫುಡ್ ಕೊಡುವ ಮೂಲಕ ವಿಷ ಇಲ್ಲದ ಆಹಾರ ಕೊಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ನಿಜಕ್ಕೂ ಖುಷಿ ಇರ್ತದೆ. ಇದನ್ನು ಮಾಡಿದೇನಾದ್ರಿಂದ ಹೇಳ್ತಾ ಇದ್ದೇನೆ. ನಮ್ಮ ಮನೆ ತರಕಾರಿ ಅಡುಗೆ ಮಾಡಿ ನಾವೇ ಬೆಳೆದ ತರಕಾರಿ ನಾವೇ ಕೈಯಾರ ಅಡುಗೆ ಮಾಡಿ ಬಡಿಸಿ ಕೊಡುವಾಗ ಮಕ್ಕಳಿಗೆ ಕೊಡುವಾಗ ನಮ್ಗೆ ಒಂದು ಸಂತೃಪ್ತಿ ಇದೆ ನೋಡಿ, ಅದು ಬೇರೆ. ತುಂಬ ಖುಷಿ ಆಗ್ತದೆ. ಹಬ್ಬ ಇವತ್ತು ನಾವೇ ಬೆಳೆಸಿದ ತರಕಾರಿ ನಾನೇ ಮಾಡಿದ ಅಡುಗೆ ನನ್ನ ಮಗಳು ಚೆನ್ನಾಗಿ ತಿಂದು ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಸೊ ಇದನ್ನು ಸಾವಯವ ಗೊಬ್ಬರ ಬಳಸಿಕೊಂಡು 4 ತರಕಾರಿಗಳನ್ನು ಬೆಳೆಸಿ ಇವತ್ತು ನಾವು ಅಂಗನವಾಡಿಗಳಲ್ಲಿ ಪೌಷ್ಟಿಕ ತೋಟ ಮಾಡ್ತಾ ಇದ್ದೇವೆ. ಶಾಲೆಗಳಲ್ಲಿ ಅಕ್ಷರ ಕೈತೋಟ ಮಾಡ್ತಾ ಇದ್ದೇವೆ. ಯಾಕೆ ಸರ್ಕಾರದ ಸುಮ್ಮನೆ ಫಂಡ್ ಕೊಟ್ಬಿಟ್ಟು ಮಾರ್ಕೆಟಿಂದ ಪರ್ಚೇಸ್ ಮಾಡಿ ಅಂತ ಹೇಳ್ಬೋದು ಅಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಕೃಷಿಯ ಸಂಸ್ಕೃತಿ ಗೊತ್ತಾಗಲಿ, ಬೆಳೆಯುವುದಂದ್ರೆ ಏನು ಅಂತ ಗೊತ್ತಾಗಲಿ, ಪ್ರಾಕ್ಟಿಕಲ್ ನಾಲೆಜ್ ಬರಲಿ. ಅದ್ರ ಜೊತೆಗೆ ಶಾಲೆಯ ಅಂಗಳದಲ್ಲಿ ಬೆಳೆದ ಒಂದು ಒಳ್ಳೆ ಪೌಷ್ಟಿಕ ತಾಜಾ ತರಕಾರಿಗಳು ಸಿಗಲಿ ಅನ್ನೋದು ಉದ್ದೇಶ. ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು 4 ತರಕಾರಿ ಗಿಡ ಬೆಳೀಲಿಕ್ಕೆ ನಮಗೆ ದೊಡ್ಡ ಕಷ್ಟ ಏನಿಲ್ಲ. 5 ಸೆನ್ಸ್ನವರು 3 ಸೆನ್ಸ್ನವರು ಬೆಳ್ಕೋಬೋದು. ಇಲ್ಲ ತಾರಸಿ ತೋಟ ಮಾಡಿದವರು ಇದ್ದಾರೆ, ನಮ್ಮ 300ರಲ್ಲೇ ಇದ್ದಾರೆ. ಬೇಕಾದ್ರೆ ಎಕ್ಸಾಂಪಲ್ಸ್ ನೀವು ಹೋಗಿ ನೋಡ್ಬೋದು. ಒಂದು ಗೋಣಿ ಚಿನ್ನದೆಲ್ಲ ಒಂದು ಚಟ್ಟಿಯನ್ನು ಬೆಳಿಬೋದು. ದಯವಿಟ್ಟು ಇದನ್ನು ಮತ್ತೊಮ್ಮೆ ಮಾಡಿಕೊಳ್ಳಿ. ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಲಿಕ್ಕೂ ಆಗ್ತದೆ. ನಮ್ಮ ಸಾವಯವ ಗೊಬ್ಬರ ಯೂಸು ಆಗ್ತದೆ. ಸೊ ನಮ್ಮ ಹಸಿ ಕಸ ಮನೆ ಒಳಗೆ ವಿಲೇವಾರಿ ಆಯಿತು, ದ್ರವ ತ್ಯಾಜ್ಯಕ್ಕೆ ವ್ಯವಸ್ಥೆ ಆಯಿತು, ಸ್ಯಾನಿಟರಿ ನಾಪ್ಕಿನ್ಸ್ ಏನು ಮಾಡಬೇಕು ಹೇಳಿದ್ದೇನೆ, ಕಬ್ಬಿಣ ಗಿಬ್ಬಿಣ ಎಲ್ಲ ಆಯಿತು. ಸೊ ಇನ್ನೇನಾದ್ರು ಕಸ ಬಿಡೋದು ಇಲ್ಲ ಅಲ್ಲ, ಎಲ್ಲ ಕಸಕ್ಕೆ ಪರಿಹಾರಗಳನ್ನು ನಾವು ಹೇಳ್ತೇವೆ. ಇನ್ನು ಮುಂದೆ ಇಲ್ಲಿ ಯಾರು ಸಹ ಕಸವನ್ನು ಏನು ಮಾಡೋದು ಅಂತ ಅಧ್ಯಕ್ಷರು ಕೇಳಲಿಕ್ಕಿಲ್ಲ. ನೀವು ಹೇಳಬೇಕು ನಮಗೆ 1 ಫೈನ್ ಡೇ ನಿಮ್ಮ ಗಾಡಿ ಬೇಡ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ, ನಿಮ್ಮ ಗಾಡಿ ನನ್ನ ಮನೆಗೆ ಬರೋದು ಬೇಡ ಅಂತ ನೀವು ಹೇಳಬೇಕು. ಇಷ್ಟೆಲ್ಲ ನಾನು ಹೇಳಿದನ್ನು ಅನುಷ್ಠಾನ ಮಾಡಿದರೆ ನೀವು ಹೇಳುವ ದಿನ ಬರ್ತದೆ. ಆ ದಿನ ಯಾರು ಬಂದು ಹೇಳ್ತಾರೆ ಅಂತ ನಾನು ಕಾಯ್ತೇನೆ. ಅದು ಒಂದು ಮನೆಯವರಾದರೂ ಬಂದು ಇನ್ನು ಮುಂದೆ ನಿಮ್ಮ ಗಾಡಿ ಪಂಚಾಯತ್ ಗಾಡಿ ನಮ್ಮ ಮನೆಗೆ ಬರೋದು ಬೇಡ, ನಾವೆಲ್ಲ ವ್ಯವಸ್ಥೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದೇವೆ, ನಾವು ನಮ್ಮ ಕಸವನ್ನು ನಾನು ವಿಲೇವಾರಿ ಮಾಡ್ತೇವೆ. ಪ್ಯಾಂಪರ್ಸನ್ನೇ ಹೇಳಿದ್ದೇನಲ್ಲ, ನ್ಯಾಪ್ಕಿನ್ ಕಾರ್ನರಿಗೆ ಹಾಕಿ. ಇದು ನಾನು ಹೇಳ್ತಾ ಇಲ್ಲ. ನಮ್ಮ ಫ್ಯೂಚರ್ ಸ್ಲೋಗನ್ ನನ್ನ ತ್ಯಾಜ್ಯ ನನ್ನ ಹೊಣೆ. ನನ್ನ ತ್ಯಾಜ್ಯ ಪಂಚಾಯತ್ ಅಧ್ಯಕ್ಷರ ಹೊಣೆ ಅಲ್ಲ, PDOನ ಹೊಣೆ ಅಲ್ಲ, ಅಥವಾ ರಾಜ್ಯ ಸರ್ಕಾರದ ಹೊಣೆ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆ ಅಲ್ಲ, ಪ್ರಧಾನಮಂತ್ರಿ ಮೋದಿಯವರ ಹೊಣೆ ಅಲ್ಲ. ನನ್ನ ತ್ಯಾಜ್ಯ ನನ್ನ ಹೊಣೆ, ಇದು ಫ್ಯೂಚರ್ ಸ್ಲೋಗನ್. ನಮ್ಮ ತ್ಯಾಜ್ಯವನ್ನು ನಮ್ಮ ವ್ಯಾಪ್ತಿಯಲ್ಲಿ ನಾವು ವಿಲೇವಾರಿ ಮಾಡಿಕೊಳ್ಳೇಬೇಕು. ಆ ದಿನಗಳು ಬರ್ತವೆ, ಮಾಡಲೇಬೇಕಾಗ್ತದೆ. ಮ್ಯಾಂಡೇಟರಿಯಾಗಿ ಆದೇಶ ಆಗ್ತದೆ. ನನ್ನ ತ್ಯಾಜ್ಯ ನನ್ನ ಹೊಣೆ. ನೀವಾದರೂ ಯೋಚನೆ ಮಾಡಿ, ನೀವು ನಿಮ್ಮ ಮನೆಯ ಇಷ್ಟಿಷ್ಟು ಕಸದ ಬಗ್ಗೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೀರಿ. ಇಷ್ಟಿಷ್ಟು ಕಸವನ್ನು ಸಂಗ್ರಹಣೆ ಮಾಡಿ ಇಡೀ ಗ್ರಾಮದ ಅಷ್ಟು ಕಸವನ್ನು ನಾವಾದರೂ ಏನು ಮಾಡೋದು? ನೀವು ಹೇಳ್ತೀರಿ, ಅಧ್ಯಕ್ಷ ಏನು ಮಾಡೋದು, PDO ಏನು ಮಾಡೋದು? ನಾವು ನಿಮ್ಮ ಹಾಗೆ ಒಂದು ಮನುಷ್ಯರು. ನಾನು ಸಹ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಮಗುವನ್ನು ಶಾಲೆ ಕಳಿಸಿ ಬುಟ್ಟಿ ಕಟ್ಕೊಂಡು ಒಂದು ಜೋಳಿಗೆ ಹಾಕೊಂಡು ಆಫೀಸಿಗೆ ಬರೋಳು, ಹೌದಲ್ವಾ? ನಾವಾದರೂ ಏನು ಮಾಡ್ಲಿಕ್ಕಾಗ್ತದೆ ಹೇಳಿ? ಏನು ಮಾಡೋಣ? ಅದೇ ಈಗ ಅಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಆಗಿರುವಂಥ ಸಮಸ್ಯೆ ಒಟ್ಟು ರಾಶಿ ಮಾಡಿ ಕೊಟ್ಟಿರಿ. ನಾವು ಏನು ಯೋಚನೆ ಮಾಡಿದ್ವಿ ಹೇಳಿದರೆ, ಹಸಿ ಕಸ ಒಣ ಕಸ ನೀವು ಬೇರೆ ಬೇರೆ ಮಾಡಿ ಕೊಟ್ಟರೆ ಹಸಿ ಕಸವನ್ನೇ ಒಂದು ಕಡೆ ಡಂಪ್ ಮಾಡಿ ಗೊಬ್ಬರ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನೀವು ಮನೆಯಲ್ಲಿ ನಿಮ್ಮ ಗೊಬ್ಬರ ಇಷ್ಟಿಷ್ಟು ಗೊಬ್ಬರ ಮಾಡೋ ಬದಲಿಗೆ ಇಡೀ ಊರಿದ್ದು ಗೊಬ್ಬರ ಮಾಡೋಣ, ಅದನ್ನು ಸೇಲ್ ಮಾಡಿದರೆ ಪಂಚಾಯತ್ಗೆ ಒಂದಿಷ್ಟು ದುಡ್ಡು ಬರ್ತದೆ. ಆಗ ನಿಮಗೆ ಗೊತ್ತಾಗ್ತಿತ್ತು, ಎಂಕನ ಕಜೋದು ನಮಗೆ ದುಡ್ಡು ಮಾಡ್ಬೋದು ಅಂತ ಹೇಳ್ತಿತ್ತು. ಈಗ ಅದು ಬೇಡ, ನಿಮ್ಮ ಕಸವನ್ನು ನೀವೇ ಹಣ ಮಾಡ್ಕೊಳ್ಳಿ, ನಿಮ್ಮ ಕಸವನ್ನು ನೀವೇ ಮಾಡ್ಕೊಳ್ಳಿ ಹೇಳ್ತಾ ಇದ್ದೇವೆ. ಇನ್ನು ಆಗುದಿಲ್ವಾ? ಅದೆಲ್ಲ ನೀವು ಮನೆಯಲ್ಲಿ ಮಾಡುವವರೆಗಾದರೂ ಹಸಿ ಕಸ ಒಣ ಕಸ ದಯವಿಟ್ಟು ಬೇರ್ಪಡಿಸಿಕೊಡಿ. ಇನ್ನು ಮುಂದೆ ಅವರು ಒಟ್ಟಿಗೆ ಕೊಟ್ಟು ನಾವು ತಗೊಳ್ಳೋದಿಲ್ಲ. ಗಾಡಿಯವರಿಗೆ ಸಿಟ್ಟು ಇನ್ನು ಹೇಳ್ತಾ ಇದ್ದೇವೆ, ಒಟ್ಟಿಗೆ ತಗೊಳ್ಳೋದಿಲ್ಲ. ಹಸಿ ಕಸ ಒಣ ಕಸ ಸೆಗ್ರಿಗೇಟ್ ಮಾಡಿಕೊಡಿ, ನೀವೇ ಸಪ್ರೇಟ್ ಮಾಡಿ ಕೊಡಬೇಕು, ಆಯಿತಾ? ಈ ಸ್ವಚ್ಛ ಭಾರತದ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಈ ಸರ್ತಿ ಜಿಲ್ಲಾ ಪಂಚಾಯತ್ ಆಗ್ತಾ ಇದೆ, ಸ್ವಚ್ಛ ಗೆಳತಿ. ನಿಮಗೆ 6ನೇ 7ನೇ ಕ್ಲಾಸಲ್ಲಿ ಓದೋ ಮಕ್ಕಳಿದ್ರೆ ಅವ್ರು ಹೇಳಿರ್ಬೋದು, ಮನೆಗೆ ಬಂದು ಹೇಳಿದಾರಾ? ಸ್ವಚ್ಛ ಗೆಳತಿ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಮ್ಮ CO ಅವರು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಋತುಸ್ರಾವದ ಸ್ವಚ್ಛತೆಯ ಬಗ್ಗೆ 6ನೇ 7ನೇ ಕ್ಲಾಸಿನ ಮಕ್ಕಳಿಗೆ ನಮ್ಮ ದೊಡ್ಡ ಕಾಲೇಜಿನ NSS ಮಕ್ಕಳನ್ನು, ಹುಡುಗಿಯರನ್ನು ಟ್ರೈನ್ ಅಪ್ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಗುಂಪು ಮಾಡಿ ಶಾಲೆಗೆ ಕಳಿಸ್ತಾ ಇದ್ದೇವೆ. ಮೊನ್ನೆ ಜೂನಲ್ಲಿ ಅದರ ಇನಾಗ್ರೇಷನ್ ಆಗಿದೆ. ಇನ್ನು ಪ್ರತಿ ತಿಂಗಳು 1 ಶನಿವಾರ ಅವರು ಶಾಲೆಗೆ ಬರ್ತಾರೆ. ಅವರು ಮಕ್ಕಳಿಗೆ ಋತುಸ್ರಾವದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಯಾಕೆ ನಾವು ತಾಯಂದಿರು ಕೊಡ್ತಾ ಇಲ್ಲ?
ಎಲ್ಲ ಸಹ ಈಗ ಸ್ತನ್ಯಪಾನ ಹೇಗೆ ಮಾಡಬೇಕು, ಏನು ಮಾಡಬೇಕು, ಮಕ್ಕಳಿಗೆ ಏನು ಫುಡ್ ಕೊಟ್ಟು ಎಲ್ಲವನ್ನು ಸರ್ಕಾರ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಹೇಳಬೇಕಾಗಿದೆ. ಯಾಕೆ ಹೇಳಿದರೆ ನಾವು ಅದನ್ನು ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ. ಒಂದು ಮಗುವಿಗೆ ಋತುಸ್ರಾವದ ಬಗ್ಗೆ ಕೂಡ ಅವಳಿಗೆ ಮೊದಲೇ ಪೂರ್ವ ಸೂಚನೆ ಕೊಟ್ಟು ಅವಳಿಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ತಾಯಿ ಆದವಳು ಕೊಡಬೇಕಾಗಿತ್ತು. ನಾವು ಸರಿಯಾದ ತಿಳುವಳಿಕೆ ಕೊಡ್ತಾ ಇಲ್ಲ, ಮೊದಲೇ ಅವರಿಗೆ ಹೇಳಿಕೊಡ್ತಾ ಇಲ್ಲ, ಹೇಳಿಕೊಟ್ರು ಕೂಡ ಕೆಲವು ತಪ್ಪು ಹೇಳಿಕೊಡ್ತೇವೆ. ಸೊ ಆ ಎಲ್ಲ ಕಾರಣಕ್ಕೆ ಸರ್ಕಾರವೇ ಪ್ರಾಜೆಕ್ಟ್ ಹಾಕ್ಕೊಂಡು ಆಲ್ರೆಡಿ ಋತುಮತಿಯರಾಗಿ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಕಾಲೇಜಿನ ಮಕ್ಕಳು ಅವರು ಬಂದು ಅವರಿಗೆ ಹೇಳ್ಕೊಡ್ತಾರೆ ಹೇಗೆ ಋತುಸ್ರಾವದ ಸಮಯದಲ್ಲಿ ಸ್ವಚ್ಛತೆ ಮೇನು. ಮುಂಚೆ ಎಲ್ಲ 4 ದಿವಸ ಸ್ನಾನ ಮಾಡಬಾರ್ದು ಅನ್ನೋ ರೂಲ್ ಕೂಡ ಇತ್ತು ಕೆಲವು ಕಮ್ಯುನಿಟಿಗಳಲ್ಲಿ. ದಯವಿಟ್ಟು ಎವ್ರಿಡೇ ಮಗುವಿಗೆ ಸ್ನಾನ ಮಾಡಿಸಿ, 2 ಸಲ ಮಾಡಿಸಿ ಸ್ನಾನ, ಬೇಕಿದೆ ಬೆಳಿಗೊಮ್ಮೆ ಸಂಜೆಗೊಮ್ಮೆ ಸ್ನಾನ ಮಾಡಿ. ಮತ್ತು ಇದಕ್ಕೂ ಕೂಡ ಋತುಸ್ರಾವಕ್ಕೆ ನಾವು ಬಟ್ಟೆ ಯೂಸ್ ಮಾಡೋರು ಇದ್ದೀರಿ ಹಿರಿಯರು. ಈಗಿನವರೆಲ್ಲ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತೇವೆ. ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ತಲೆಯಲ್ಲಿ ಏನು ತುಂಬಿಸಿದಾವೆ ಹೇಳಿದ್ರೆ ಬಟ್ಟೆ ಯೂಸ್ ಮಾಡೋದು ಬಹಳ ಕೀಳು ಅಂತ ತುಂಬಿಸಿಬಿಟ್ಟಿದ್ದಾರೆ. ಖಂಡಿತ ಅಲ್ಲ. ಬಟ್ಟೆ ಯೂಸ್ ಮಾಡೋರು ಬಟ್ಟೆ ಯೂಸ್ ಮಾಡೋದೇನು ಕೀಳು ಅಲ್ಲ, ಕೆಟ್ಟದು ಅಲ್ಲ, ತಪ್ಪು ಅಲ್ಲ, ಯೂಸ್ ಮಾಡ್ಬೋದು. ಆದರೆ ನಾವು ಬಟ್ಟೆ ಯೂಸ್ ಮಾಡುವ ಮೆಥಡಲ್ಲಿ ತಪ್ಪಿದ್ದೇವೆ. ಯಾವ ರೀತಿ ಬಟ್ಟೆ ಯೂಸ್ ಮಾಡ್ತೇವೆ, ಯಾವುದೋ ಹಳತಾದ ನೆಲವರಿಸಿದ ಮಸಿ ಬಟ್ಟೆ ಅಂತ ಇಂಥದ್ದು ಕ್ಲೀನ್ ಇಲ್ಲದ ಬಟ್ಟೆ, ದೊರಕದ ಬಟ್ಟೆ, ನಮ್ಮ ಚರ್ಮಕ್ಕೆ ಸೂಟ್ ಆಗದ ಬಟ್ಟೆ. ಯಾಕೆಂದರೆ ನಮ್ಮ ತುಂಬ ಸೂಕ್ಷ್ಮ ಪ್ರದೇಶಕ್ಕೆ ಅದನ್ನು ಬಳಸ್ತಾ ಇದ್ದೇವೆ. ನಮ್ಮ ಚರ್ಮವು ತುಂಬ ಸೂಕ್ಷ್ಮ ಆಗದ ಬಟ್ಟೆ ಅಂಥವನ್ನು ಬಳಸಬೇಡಿ. ಬಟ್ಟೆಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ. ನಮಗೆ ಬಿಸಿಲಲ್ಲಿ ಒಣಗಿಸ್ಲಿಕ್ಕೂ ನಾಚಿಕೆ, ಎಲ್ಲೋ ಕತ್ಲ ಕೋಣೆಯಲ್ಲಿ ಒಣಗಿಸ್ತಾ ಇದ್ವಿ. ಆದರೆ ಸ್ಯಾನಿಟರಿ ನ್ಯಾಪ್ಕಿನನ್ನು ಮಾತ್ರ ರೋಡಲ್ಲಿ ಬಿಸಾಡಲಿಕ್ಕೆ ನಾಚಿಕೆ ಆಗೋದು ಅಲ್ವಾ? ನಮ್ಮ ಬಟ್ಟೆಯನ್ನು ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ, ನಮ್ಮ ಮನೆ ಅಂಗಳದಲ್ಲಿ ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ನಾಚಿಕೆ ಆಗ್ತದೆ. ನಮ್ಮ ಸ್ಯಾನಿಟರಿ ಪ್ಯಾಡನ್ನು ಸಾರ್ವಜನಿಕವಾಗಿ ಬಿಸಾಡಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ನಾನು ಸತ್ಯ ಹೇಳ್ತೇನೆ, ಇಲ್ಲಿ ನಿಂತ್ಕೊಂಡು ಈ ಎಲ್ಲ ವಿಷಯಗಳು ನಿಮಗೆ ಹೇಳಲಿಕ್ಕೆ ನನಗೆ ಮುಜುಗರ ಆಗುವುದಿಲ್ಲ. ಆದರೆ ರೋಡಲ್ಲಿ ಹೋಗುವಾಗ ನಿಮ್ಮ ನ್ಯಾಪ್ಕಿನ್ಗಳು ಸಿಗ್ತಾವಲ್ಲ ನೋಡಲಿಕ್ಕೆ, ಆಗ ಮುಜುಗರ ಆಗ್ತದೆ. ಆಗ ಒಂದು ಹೆಣ್ಣಾಗಿ ನನಗೆ ತಲೆ ತೆಗೆಸುವಾಗ್ತದೆ. ಯಾಕೆ ಒಂದು 4 ಜನ ಪಂಚಾಯತ್ ಮೆಂಬರು ಗಂಡಸರ ಜೊತೆಗೆ ಹೋಗ್ತಾ ಇರ್ತೇನೆ. ನನಗೆ ಇದನ್ನು ಹೇಳಿದ್ದಾರೆ, ಈ ಪೊಂಜೋಲಿಗೆ ಮರ್ಯಾದಿಲ್ಲ ಅಜ್ಜಿ, ಕಾಮನ್ ಸೆನ್ಸ್ ಹೆಚ್ಚಿನದು, ಆಚೆಗೆ ಮಾನ ಮರ್ಯಾದೆ ಹೋಲ ಅಜ್ಜಿ. ಅಲ್ಲಿ ಇರುವ ಹೆಂಗಸಿಯರು ನಾನು, ನೀವೆಲ್ಲ ಇದ್ದೀರಾ ಕೇಳಲಿಕ್ಕೆ, ನನಗೇನು ಆಗ್ತದೆ? 4 ಜನ ಗಂಡಸರೊಟ್ಟಿಗೆ ನಾನು ಒಬ್ಬಳು ಹೋಗ್ತಾ ಇದ್ದೇನೆ, ಅದನ್ನು ತೋರಿಸಿ ಹೇಳ್ತಾರೆ. ಆಗ ನನಗೆ ನಿಜಕ್ಕೂ ತಲೆ ತೆಗೆಸುವಾಗ ಆಗ್ತದೆ ಒಬ್ಬ ಹೆಣ್ಣಾಗಿ. ಹೊರತು ಇದರ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ, ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನನಗೆ ಮುಜುಗರ ಆಗೋದಿಲ್ಲ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸರಿಯಾದ ಮಾಹಿತಿ ಕೊಡಿ. ಸ್ಯಾನಿಟರಿ ನ್ಯಾಪ್ಕಿನ್ ಎಲ್ಲೆಲ್ಲಿ ಬಿಸಾಡಬೇಡಿ. ಅತ್ಯಂತ ಖಾಸಗಿ ವಿಷಯ, ಅದನ್ನು ಹಾಗೆ ಬಿಸಾಡಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಮಕ್ಕಳಿಗೆ ಸರಿಯಾದ ಮಾಹಿತಿ ಕೊಡಿ, ಅವರಿಗೆ ಸ್ವಚ್ಛತೆಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳಿ. ಬಟ್ಟೆ ಬಳಸುವವರು ಬಟ್ಟೆಯೇ ಬಳಸಿ ತೊಂದರೆ ಇಲ್ಲ, ಆದರೆ ಬಟ್ಟೆ ಬಳಸಿ ಸ್ಯಾನಿಟರಿ ಪ್ಯಾಡ್ ಬಳಸಿ ಒಂದೇ ಅಂದರೆ 5 ಗಂಟೆಗೆ ಮೊದಲು ಚೇಂಜ್ ಮಾಡಬೇಕು. ನಾವೆಲ್ಲ ಕಾಲೇಜಿಗೆ ಹೋಗುವಂಥ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಮತ್ತೆ ಹೊರಗೆ ದುಡಿಲಿಕ್ಕೆ ಬರುವಂಥ ನನ್ನಂಥ ಹೆಂಗಸರು ನಾವು ಅನಿವಾರ್ಯವಾಗಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಬೇಕಾಗಿದೆ. ಯಾಕೆಂದರೆ 5 ಗಂಟೆಗೆ ಬದಲಾಯಿಸಬೇಕಾಗಿದೆ. ಬಟ್ಟೆ ಯೂಸ್ ಮಾಡೋದ್ರಿಂದ ನಮಗೆ ಬದಲಾಯಿಸಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ನಾವು ಸ್ಯಾನಿಟರಿ ಪ್ಯಾಡ್ ಬಳಸಬೇಕಾಗಿದೆ. ಬಟ್ಟೆ ಬಳಸುವವರು ಖಂಡಿತ ಬಟ್ಟೆ ಬಳಸಿ. ಒಂದು ನಾನು ಯಾವಾಗಲೂ ಹೇಳ್ತೇನೆ, ನಾವು ಶವಕ್ಕೆ ಕೂಡ ಒಂದು ಹೊಸ ಬಟ್ಟೆ ತಂದು ಹೊದಿಸೋರಲ್ವ, ಎನ್ನೆಲ್ಲ ಕೊಡೋದು ಕುಂಟುಕೊಂಡು ಅಂತ ನಾನು ಸಲ್ಲಿಸ್ತೇನೆ. ನನ್ನ ತುಂಬ ಆತ್ಮೀಯರು ತಿಳಿ ಹೋದಾಗ ನಾನು ಓದಿಸ್ತೇನೆ, ತಪ್ಪಲ್ಲ. ಬಹಳ ಒಳ್ಳೆಯ ಉತ್ಕೃಷ್ಟ ಸಂಸ್ಕೃತಿ ಅದನ್ನು ಹೇಳ್ತಾ ಇದ್ದೀನಿ, ಅದನ್ನು ಲೇವಡಿ ಮಾಡ್ತಾ ಇಲ್ಲ. ಒಳ್ಳೆಯ ಸಂಸ್ಕೃತಿ, ಆ ಜೀವ ಹೋಗ್ತಾ ಉಂಟು, ನನಗೆ ಆಪ್ತವಾದ ಜೀವ ಹೋಗ್ತಾ ಇದೆ. ಹೋಗುವಾಗಲೂ ನನ್ನ ಲೆಕ್ಕದಲ್ಲಿ ಒಂದು ಬಟ್ಟೆ ಇರಲಿ, ಎಷ್ಟೊಂದು ಒಳ್ಳೆಯ ಇದು ನೋಡಿ ನಮ್ಮದು ಕಲ್ಚರ್. ಹಾಗಾದರೆ ಈ ಜೀವ ಇರುವ ಜೀವಕ್ಕೆ ಆ ಹಳೆ ಬಟ್ಟೆಯಾ? ಇದಕ್ಕೊಂದು ಹೊಸ ಬಟ್ಟೆ ತಗೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. 1 ಮೀಟರ್ ಹೊಸ ಬಟ್ಟೆ, ನಮ್ಮ ಮಗುವಿಗೂ ನಮಗೂ ಒಂದು ಹೊಸ ಬಟ್ಟೆ ತಂದು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಚೆಂದ ಮಾಡಿ ಬಳಸಿ, ಅದನ್ನು ಚೆಂದಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ, ಮತ್ತು ಬಟ್ಟೆ ಬಳಸೋದು ಕೂಡ 6 ತಿಂಗಳಿಗೊಮ್ಮೆ ಆ ಬಟ್ಟೆಯನ್ನು ಡಿಸ್ಪೋಸ್ ಮಾಡಿ ಹೊಸ ಬಟ್ಟೆ ತಗೊಳ್ಳಿ. ಪ್ರತಿ ಇವತ್ತು ಶುರು ಮಾಡಿದ ಬಟ್ಟೆಯನ್ನು ಇನ್ನು ಮುಟ್ಟು ನಿಲ್ಲುವವರೆಗೆ ಅದೇ ಬಟ್ಟೆ ಅಲ್ಲ, ಅಥವಾ ಅದು ಹರಿದು ಹೋಗುವವರೆಗೆ ಅದೇ ಬಟ್ಟೆ ಅಲ್ಲ. 6 ತಿಂಗಳಿಗೊಮ್ಮೆ ಆ ಬಟ್ಟೆಯನ್ನು ಬದಲಾಯಿಸಿ, ಫುಲ್ಲು ಎಷ್ಟು ಸೆಟ್ ಇದೆ ಅದನ್ನು ಡಿಸ್ಪೋಸ್ ಮಾಡಿ ಹೊಸ ಬಟ್ಟೆ ಖರೀದಿಸಿ ಶುರು ಮಾಡಿ. ನಗಡುವಂಥ ವಿಷಯ ಅಲ್ಲ ಅಲ್ವಾ? ನಗಡುವಂಥ ವಿಷಯ ಅಲ್ಲ. ಒಳ ಉಡುಪುಗಳು ಅಷ್ಟೇ, ನಾವು ಕಾಟನ್ ಒಳ ಉಡುಪುಗಳನ್ನು ಬಳಸಿ ಆದಷ್ಟು ಅಲ್ಲ. ಮೆನ್ಸಸ್ ಟೈಮಲ್ಲಂತೂ ಮಕ್ಕಳಿಗೆ ಕಾಟನ್ ಒಳ ಉಡುಪುಗಳನ್ನು ಬಳಸಿ ಕೇಳಿಕೊಡಿ. ನೈರ್ಮಲ್ಯದ ಬಗ್ಗೆ ನೀವು ಮಾಹಿತಿ ಕೊಡಿ, ಶಾಲೆಗಳಲ್ಲಿ ಕೊಡ್ತಾ ಇದ್ದೇವೆ, ನೀವು ಹೆಚ್ಚಿನ ಮಾಹಿತಿ ಕೊಡಿ. ಮತ್ತು ಎಲ್ಲ ತ್ಯಾಜ್ಯಗಳನ್ನು ನಿಮ್ಮ ಕಂಪೌಂಡಿನ ಒಳಗಡೆ ನನ್ನ ತ್ಯಾಜ್ಯ ನನ್ನ ಹೊಣೆ ಎಂಬ ಸ್ಲೋಗನನ್ನು ದಯವಿಟ್ಟು ಮನನ ಮಾಡಿಕೊಳ್ಳಿ. ಯಾವುದೇ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಕಸ ಬಿಸಾಡೋದಲ್ಲ ದಯವಿಟ್ಟು ನಿಲ್ಲಿಸಿ. ಇದೆಲ್ಲ ಒಂದು ಸರ್ತಿ ನಮ್ಮೊಳಗೆ ಇಂಜೆಕ್ಟ್ ಆಗಿಬಿಟ್ರೆ ಮುಗೀತು. ನಾನು ಇದನ್ನೆಲ್ಲ ಬಸ್ನಲ್ಲಿ ಫೀಲ್ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಕೈಯಿಂದ ಒಂದು ಬಸ್ ಟಿಕೆಟ್ ಆಗಲಿ, ಒಂದು ಚಾಕ್ಲೇಟ್ ರ್ಯಾಪರ್ ಆಗಲಿ ಎಲ್ಲರೂ ನಾನು ಬಿಸಾಡುವ ಕ್ರಮ ಇಲ್ಲ. ನಾನು ಭಯಂಕರ ನಾನು PDO ಬಿಸಾಡಿದ್ರು ಯಾರು ನೋಡ್ತಾರೋ, ಯಾರು ಫೋಟೋ ತೆಗಿತಾರೋ ಅಂತ ಅಂದುಕೊಂಡಲ್ಲ. ಎಲ್ಲಿ ಹೋದರೂ ಕೂಡ, ಅದು ಯಾವ ಊರಿಗೆ ಟೂರಿಗೆ ಹೋದರೂ ಕೂಡ ನನ್ನ ಕೈಯಿಂದ ಬಿಸಾಡಲಿಕ್ಕೆ ನನ್ನ ಕೈ ಬರೋದು, ನನಗೆ ಬಿಸಾಡೋ ಕ್ರಮವೇ ಇಲ್ಲ. ಹಾಗೆ ಹೋಗ್ತದೆ. ಒಂದಾಗ ಒಂದೊಂದು ವಾರ ಆಗುವಾಗ ಇಷ್ಟು ಕಸ ಇರ್ತದೆ. ಟಿಶ್ಯೂಗಳು, ಇದು ಚಾಕ್ಲೇಟ್ ರ್ಯಾಪರು, ಬಸ್ ಟಿಕೆಟ್ ಎಲ್ಲ ಕಸ ಎಲ್ಲ ಬ್ಯಾಗಲ್ಲೇ ಇರ್ತವೆ, ಎಲ್ಲೂ ಬಿಸಾಡೋದು. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಎಲ್ಲೂ ಕೂಡ ಕಸ ಬಿಸಾಡಲಿಕ್ಕೆ ನಮಗೆ ಕೈ ಬರುವುದಿಲ್ಲ. ನಮ್ಮ ಸಾರ್ವಜನಿಕ ಪ್ಲೇಸ್ ಎಲ್ಲ ಶುದ್ಧ ಆಗ್ತದೆ, 300 ಸ್ವಚ್ಛ ಆಗ್ತದೆ,
ಇಡೀ ಭಾರತ ಸ್ವಚ್ಛ ಆಗ್ತದೆ, ಇಡೀ ಭೂಮಿ ಸ್ವಚ್ಛ ಆಗ್ತದೆ. ಮಕ್ಕಳಿಗೆ ಸಣ್ಣದಿನಿಂದ ಒಂದು ಡಸ್ಟ್ಬಿನ್ ಇಡಿ ಮನೆಯಲ್ಲಿ, ದಯವಿಟ್ಟು ಅಂಗನವಾಡಿ ಡಸ್ಟ್ಬಿನ್ ಇದೆ ಅಲ್ಲ, ಮನೆಯಲ್ಲಿ ಒಂದು ಡಸ್ಟ್ಬಿನ್ ಇಡುವ ಕ್ರಮ ಮಾಡಿ, 2 ಡಸ್ಟ್ಬಿನ್ ಇಡಿ ರಾತ್ರಿ, ಒಂದು ಹಸಿ ಕಸಕ್ಕೆ ಒಂದು ಒಣ ಕಸಕ್ಕೆ. ಅವರು ಹೇಳಿಕೊಡಿ, ಹಸಿ ಕಸ ಇಲ್ಲಿ ಹಾಕಬೇಕು, ಒಣ ಕಸ ಇಲ್ಲ ಮಾಡ್ತಾರೆ. ಸಣ್ಣದಿನಿಂದ ಮಕ್ಕಳಿಗೆ ಆ ಪ್ರಾಕ್ಟೀಸ್ ಮಾಡಿ. ಎಲ್ಲಂದ್ರಲ್ಲಿ ಹಿತ್ತಲಲ್ಲಿ ಅಂಗಳದಲ್ಲಿ ಕಸ ಬಿಸಾಡೋದು, ರೋಡಲ್ಲಿ ಬಿಸಾಡೋದಲ್ಲ. ನಾವು ಬಸ್ಸಲ್ಲಿ ಹೋಗೋದು ನೋಡ್ತೀವಿ, ಆಪರೇಟರ್ ಸಿಗ್ನಲ್ ಅಂತ ನಿಂತರೆ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಕುರ್ಕುರೆ ಲೇಸು ಕೊಟ್ಟು ತಿಂದರು ಮಕ್ಕಳು ಬಿಸಾಡಿದ್ರು. ಅಪ್ಪ ಅಮ್ಮ ಒಟ್ಟಿಗೆ ಕೂತಿರ್ತಾರೆ, ಒಂದು ಮಾತು ಹೇಳೋದಿಲ್ಲ, ಕುರ್ಕುರೆ ಲೇಸು ಕೊಡಬೇಡಿ ಅಂತ, ವಿಷಯ ಕೊಟ್ಟು ಮಕ್ಕಳನ್ನು ಬೆಳೆಸಬೇಡಿ ಅಂತ ಹೇಳ್ತಾ ಇರ್ತೇವೆ ಅಲ್ವಾ, ಇವರು ಟೀಚರ್ಸು ಮತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಾವು ಮತ್ತು ನಮ್ಮ ಮಕ್ಕಳಿಗೆ ಅದನ್ನೇ ಕೊಡ್ತೇವೆ. ದಯವಿಟ್ಟು ಅಂತ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಇವರು ಹೇಳಿದೆಲ್ಲ ಪೌಷ್ಟಿಕ ಆಹಾರಗಳನ್ನು ಕೊಡಿ ಮಕ್ಕಳಿಗೆ, ಅದನ್ನು ಬಿಸಾಡೋದನ್ನು ತಪ್ಪಿಸಿ. ಜ್ಯೂಸ್ ಕುಡಿತಾರೆ, ಬಸ್ಸಿಂದ ಬಿಸಾಡ್ತಾರೆ. ದಯವಿಟ್ಟು ಮಕ್ಕಳಿಗೆ ಹೇಳಿಕೊಡಿ, ನಾವು ತಾಯಿಂದ ಹೇಳಿಕೊಡೋದು ಇನ್ಯಾರು ಹೇಳ್ಕೊಡಿ ಸಾಧ್ಯ ಅಲ್ವಾ. ಸೊ ಎಲ್ಲವನ್ನು ನಾನು ಹೇಳಿದ್ದನ್ನು ಮನನ ಮಾಡಿ ಒಂದಿಷ್ಟು ಅದು ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂದರೆ 18 ವರ್ಷದ ಒಳಗಿನ ಯಾವುದೇ ಮಗು ಸಮಸ್ಯೆಯಲ್ಲಿದ್ದರೆ, ಅಂದರೆ ಬಾಲಕಾರ್ಮಿಕರಾಗಿ ದುಡಿಯುತ್ತಿದ್ದರೆ, ಬಾಲ್ಯ ವಿವಾಹ ಅಥವಾ ಯಾವುದೇ ತೊಂದರೆಯಿಂದ ಒಂದು ಸಮಾಜದಲ್ಲಿ ಮಗುವಿನ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ, ಅಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಸೂಕ್ತವಾದ ಪುನರ್ವಸತಿಯನ್ನು ಒದಗಿಸಿ, ಮಗುವಿಗೆ ಶಿಕ್ಷಣವನ್ನು ಕೊಡಿಸಿ, ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಆ ಮಗುವನ್ನು ಮಾಡುವುದೇ ನಮ್ಮ ಇಲಾಖೆಯ ಮುಖ್ಯ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಇಲಾಖೆಯು ನಮ್ಮ ಪ್ರತಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ನಮ್ಮ ಕಚೇರಿಯು DC ಅವರ DC ಕಚೇರಿಯ 1ನೇ ಮಹಡಿಯಲ್ಲಿ ಕಳೆದ 6 ವರ್ಷಗಳಿಂದ ನಡೆಯುತ್ತಾ ಉಂಟು. ಇನ್ನೇನೆಂದರೆ ನಮ್ಮ ಇದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ 2 ಸಮಿತಿಗಳಿದೆ. ಈಗ ನಾವು ಬಾಲಕಾರ್ಮಿಕರಾಗಿ ಅಥವಾ ಬಾಲ್ಯ ವಿವಾಹ ಅಥವಾ ಯಾವುದೇ ಸಮಸ್ಯೆಗೆ ತುತ್ತಾದ ಮಗುವಿಗೆ ರಕ್ಷಣೆ ಬೇಕು. ಆಗ ನಾವು ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ, ಒಂದು ಮಗುವಿಗೆ ರಕ್ಷಣೆ ಬೇಕು ಅಂತಂದರೆ ಅಂತಹ ಮಕ್ಕಳನ್ನು ನಾವು ಮಕ್ಕಳ ಕಲ್ಯಾಣ ಸಮಿತಿ ಇದೆ. ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಒಂದು ಮಗುವಿಗೆ ರಕ್ಷಣೆ ಮತ್ತು ಪೋಷಣೆ ಒದಗಿಸುವುದು ಜವಾಬ್ದಾರಿಯಾಗಿರ್ತದೆ. ಅಂದರೆ ನಾವು ಆಡು ಭಾಷೆಯಲ್ಲಿ ಅದನ್ನು ಏನು ಹೇಳ್ತೇವೆ ಅಂದರೆ ಮಕ್ಕಳ ಕೋರ್ಟ್ ಅಂತ ಹೇಳ್ತೇವೆ. ಅಂತಹ ಮಕ್ಕಳನ್ನು, ರಕ್ಷಣೆ ಪೋಷಣೆ ಅಗತ್ಯವಿರುವ ಮಕ್ಕಳನ್ನು ಆ ಸಮಿತಿಯ ಮುಂದೆ ಹಾಜರುಪಡಿಸಿದರೆ ಆ ಸಮಿತಿಯು ಆ ಮಗುವಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡ್ತದೆ. ಇನ್ನೊಂದೇನೆಂದರೆ 18 ವರ್ಷದ ಒಳಗಿನ ಯಾವುದೇ ಮಗು ತಪ್ಪು ಮಾಡಿದ್ದಲ್ಲಿ, ಅಂದರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಪಕ್ಷದಲ್ಲಿ, ಅಂದರೆ ಏನಂದರೆ ತಪ್ಪು ಮಾಡಿರ್ಬೋದು, ಅಂದರೆ ಕಳ್ಳತನ ಮಾಡಿರ್ಬೋದು ಅಥವಾ ಇನ್ಯಾವುದೇ ಒಂದು ತೊಂದರೆಯಲ್ಲಿ ಸಿಲುಕಿಕೊಂಡ್ರೆ ಅಂತಹ ಮಕ್ಕಳನ್ನು ನಾವು ಬಾಲ ನ್ಯಾಯ ಮಂಡಳಿ, ಅಂದರೆ ಮಕ್ಕಳ ಕೋರ್ಟ್, ಈಗ ದೊಡ್ಡವರಿಗೆ ಯಾವ ರೀತಿ ಒಂದು ತಪ್ಪು ಮಾಡಿದರೆ ವಿಚಾರಣೆ ನಡೆಸಲು ಕೋರ್ಟ್ ಅಂತ ಉಂಟು, ಅದೇ ರೀತಿ ಒಂದು ಮಗು 0ಯಿಂದ 18 ವರ್ಷದ ಒಳಗಿನ ಯಾವುದೇ ಮಗು ತಪ್ಪು ಮಾಡಿದ್ದಲ್ಲಿ ಅಂತಹ ಮಕ್ಕಳನ್ನು ಈ ಬಾಲ ನ್ಯಾಯ ಮಂಡಳಿಯ ಮುಂದೆ, ಸಮಿತಿಯ ಮುಂದೆ ಹಾಜರುಪಡಿಸಿ ಆ ಮಗುವಿಗೆ ಸೂಕ್ತ ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಅಂದರೆ ಬಾಲ ನ್ಯಾಯ ಮಂಡಳಿಯಲ್ಲಿ ಒಬ್ಬರು ಜಡ್ಜ್ ಹಾಗೂ 4 ಮಂದಿ ಸದಸ್ಯರಿರ್ತಾರೆ. ಅವರ ಸಮ್ಮುಖದಲ್ಲಿ ವಿಚಾರಣೆ ನಡೀತದೆ. ಅಂದರೆ ಯಾವುದೇ ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಈಗ ದೊಡ್ಡವರ ವಿಚಾರಣೆ ಮಾಡುವ ಕೋರ್ಟಲ್ಲಿ ಅಲ್ಲ, ಅಂದರೆ ಇಲ್ಲಿ ಪ್ರತಿ ಮಕ್ಕಳು ಮಾತ್ರ ಈ ಸಮಿತಿಯ ಮುಂದೆ ಹಾಜರುಪಡಿಸ್ತಾರೆ. ಈ ಸಮಿತಿಯು ಪ್ರತಿ ಶನಿವಾರ ಆಫ್ಟರ್ನೂನ್ 3 ಗಂಟೆಯಿಂದ ನಡೆಯುತ್ತದೆ. ವಾರದಲ್ಲಿ ಒಂದೇ ದಿವಸ ಈ ಸಮಿತಿಯು ಕಾರ್ಯನಿರ್ವಹಿಸುತ್ತದೆ. ಇನ್ನು ಮಕ್ಕಳ ಕಲ್ಯಾಣ ಸಮಿತಿ ಏನುಂಟು ಅದಂದರೆ ವಾರದಲ್ಲಿ ಪ್ರತಿ ಬುಧವಾರ ಮಾತ್ರ ನಡೆಯುವುದು, ಪ್ರತಿ ವಾರ ಫುಲ್ ನಡೆಯುವುದಿಲ್ಲ, ಪ್ರತಿ ಬುಧವಾರ ಮಾತ್ರ ನಡೀತದೆ. ಅಥವಾ 2ನೇ ಮತ್ತು 4ನೇ ಶುಕ್ರವಾರ ಈ ಒಂದು ಸಮಿತಿಯು ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಹಾಗೆ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಕೂಡ ಒಬ್ಬರು ಅಧ್ಯಕ್ಷರು ಹಾಗೂ 4 ಮಂದಿ ಸದಸ್ಯರಿರ್ತಾರೆ. ಅವರ ಮುಂದೆ ಮಾತ್ರ ಆ ಮಗುವಿನ ರಕ್ಷಣೆ ಪೋಷಣೆ ವ್ಯವಸ್ಥೆ ಬಗ್ಗೆ ವಿಚಾರಣೆ ನಡೆಯುತ್ತದೆ. ಇನ್ನೊಂದೇನೆಂದರೆ ನಮ್ಮ ಇಲಾಖಾ ವತಿಯಿಂದ ಸರ್ಕಾರದಿಂದ ಕೆಲವು ಸಹಾಯಧನ ಎಲ್ಲ ಕೊಡ್ತಾರೆ. ಅದೇ ರೀತಿ ನಮ್ಮ ಸುತ್ತಮುತ್ತ ಆಗಿರ್ಬೋದು, ಎಷ್ಟೇ ವೈಜ್ಞಾನಿಕವಾಗಿ ವಿಜ್ಞಾನ ಮುಂದುವರಿದರೂ HIV ಸೋಂಕಿತ ಅಥವಾ ಬಾಧಿತರು ಇರ್ತಾರೆ. ಅಂತಹ ಮಕ್ಕಳು ಸಫರ್ ಆಗಬಾರ್ದು ಸಮಾಜದಲ್ಲಿ. ಅಂತಹ ಮಕ್ಕಳು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಅವರಿಗೂ ಸರ್ಕಾರದಿಂದ ಒಂದು ಪ್ರೋತ್ಸಾಹಧನ ಅಂತ ಇದೆ. ನಾವು ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ಈಗ HIV ಬಾಧಿತ ಅಥವಾ ಸೋಂಕಿತ ಮಗುವನ್ನು ಫೈಂಡ್ ಔಟ್ ಮಾಡಿ ಅಂತಹ ಮಕ್ಕಳಿಗೆ ಸರ್ಕಾರದಿಂದ ಪ್ರತಿ ತಿಂಗಳು 1,000 ಸಹಾಯಧನವನ್ನು ನೀಡ್ತೇವೆ. ಒಂದು ಮನೆಯಲ್ಲಿ ಒಂದು ಮಗುವಿಗೆ ಮಾತ್ರ ಆ ಸಹಾಯಧನದ ಸೌಲಭ್ಯವನ್ನು ಪಡೆಯುತ್ತೇವೆ. ಇನ್ನೊಂದೇನೆಂದರೆ ಪ್ರಾಯೋಜಕತ್ವ ಯೋಜನೆಯಲ್ಲಿ ಒಂದು ಮಗು ತುಂಬ ತೀರ ಬಡತನದಲ್ಲಿದ್ದು ಅಥವಾ ಅನಾಥ
ಮುಂದುವರಿಸಲು ಈ ಒಂದು ಸಹಾಯಧನವನ್ನು ನಾವು ನೀಡ್ತೇವೆ. ಇದಕ್ಕೆ ನಾವು ಪ್ರಾಯೋಜಕತ್ವ ಯೋಜನೆ ಇದು ಸಹ ಹಾಗೆ ಏನಂದರೆ ತಿಂಗಳಿಗೆ 1,000 ಹಣವನ್ನು ನಾವು ಮಗುವಿನ ಅಕೌಂಟಿಗೆ ಹಾಕ್ತೇವೆ. ಈಗ ಆಲ್ರೆಡಿ ನಮಗೆ ಕಳೆದ ವರ್ಷ ಸಹ ಈ ಸಹಾಯಧನ ಬಂದಿತ್ತು, ಈಗ ಆಲ್ರೆಡಿ ಬಂದಿದೆ. ಯಾರಾದರೂ ನಿಮ್ಮ ಸುತ್ತಮುತ್ತ ಇಂಥ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ನಾನು ಅಪ್ಲಿಕೇಶನ್ ಅಂಗನವಾಡಿ ಟೀಚರ್ ಹತ್ರ ಕೊಡ್ತೇನೆ, ಅಂಥವರು ಯಾರಾದರೂ ಇದ್ದರೆ ಅವ್ರ ಹತ್ರ ಹೇಳಿ ಅವರು ನಮಗೆ ಅಪ್ಲಿಕೇಶನ್ ತಂದು ಕೊಡ್ತಾರೆ. ಹೀಗೆ 2 ಯೋಜನೆಗಳು ನಮ್ಮ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದ ಕಾರಣ ದಯವಿಟ್ಟು ಒಂದು ಮಗುವಿನ ಹಕ್ಕುಗಳು ಉಲ್ಲಂಘನೆಯಾಗದೆ ಹಾಗೆ ನೋಡಿಕೊಳ್ಳಿ, ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ, ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಸ್ವಚ್ಛಗಳತಿ ಈ ಒಂದು ಕಾರ್ಯಕ್ರಮ ಎಲ್ಲವೂ ಕೂಡ ನಮ್ಮ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಮಾಡುವಂಥ ಕೆಲಸ ಕಾರ್ಯಗಳು ಏನಿದ್ರು ನಾವು ಪಂಚಾಯತ್ ಜೊತೆಯಾಗಿ ಕೆಲಸ ಮಾಡುವಂಥ ಈ ಕಾರ್ಯಕ್ರಮಗಳಾದ್ದರಿಂದ ನಮ್ಮ ಅಂಗನವಾಡಿಯವರು ಖಂಡಿತ ಇದಕ್ಕೆ ಸಹಕಾರ ಕೊಡ್ತಾರೆ. ಯಾಕಂತ ಹೇಳಿದರೆ ನೀವು ಇದಕ್ಕೆ ಸಹಕಾರ ನಾವು ತೋರಿಸಬೇಕಾದರೂ ಗ್ರಾಮಸ್ಥರು ಮೇಡಮ್ ಹೇಳಿದರು, ಸ್ವಚ್ಛತೆಯ ಬಗ್ಗೆ ತುಂಬ ಸವಿವರವಾದ ಮಾಹಿತಿಯನ್ನು ಕೊಟ್ಟರು. ಯಾಕಂತ ಹೇಳಿದರೆ 300 ಗ್ರಾಮ ಸ್ವಚ್ಛತೆಯಡೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇನ್ನು ಖಂಡಿತವಾಗಿ ನಾವು ಅದನ್ನು ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರದಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಉಂಟು ಅಂತ ನಾನು ಸಹ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ 300 ಗ್ರಾಮದಲ್ಲಿ ನಮ್ಮ ಅಂಗನವಾಡಿ ಎಂಥ ಒಂದು ಕಾರ್ಯಕ್ರಮ ಆಗೋದಿದ್ರೂ ನಾವು ಇನ್ಶಾಗಿ ನಮ್ಮ ಇಲಾಖೆಯಿಂದ ಮಾಡೋದು 300 ಗ್ರಾಮದಲ್ಲೇ ಮಾಡ್ತೇವೆ. ಯಾಕಂತ ಹೇಳಿದರೆ ಅಲ್ಲಿ ಒಂದು ನಮಗೆ ಜನರ ಸಹಕಾರ, ಪಂಚಾಯತ್ ಸಹಕಾರ, ಅದೇ ಎಲ್ಲ ಆರೋಗ್ಯ ಇಲಾಖೆ ಸಹಕಾರ ಕೂಡ ನಮಗೆ ಯಾವತ್ತೂ ಸಹ ಇರ್ತದೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗಲೂ ಜನ ಸೇರಿಸುವಂಥ ಒಂದು ಇದು ಕೂಡ ನಮ್ಮ ಈ ಒಂದು ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು ಸಹ ತುಂಬ ಶ್ರಮ ವಹಿಸ್ತಾರೆ. ಅಂಗನವಾಡಿ ಕಾರ್ಯಕರ್ತರು ತುಂಬ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಒಂದು ಹೊಸ ಯೋಜನೆ ಬಂದದ್ದು ಮಾತೃವಂದನಾ ಯೋಜನೆ. ಈ ಮಾತೃವಂದನಾ ಯೋಜನೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ ಮೊದಲ ಗರ್ಭಿಣಿಗೆ, ಅದು APL BPL ಅಂತ ಏನಿಲ್ಲ, ಮೊದಲ ಗರ್ಭಿಣಿಗೆ ಕೇಂದ್ರ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳಿ ಅವರಿಗೆ 3 ಕಂತುಗಳಲ್ಲಿ ಕೊಡುವಂತಹ ಒಂದು ಪ್ರೋತ್ಸಾಹಧನ. ಮೊದಲ ಕಂತು 1,000, ಎರಡನೇ ಕಂತು 2,000, ಮೂರನೇ ಕಂತು 2,000 ಒಟ್ಟು 5,000 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಜಮೆ ಮಾಡುವಂಥದ್ದು. ಗರ್ಭಿಣಿಯಾದಾಗ ಅವರು ನೇರವಾಗಿ ಅಂಗನವಾಡಿಗೆ ಬಂದು ದಾಖಲೆ ಮಾಡಿಟ್ಕೋಬೇಕು. ಮತ್ತು ಅಂಗನವಾಡಿಯಿಂದ ಪೌಷ್ಟಿಕ ಆಹಾರವನ್ನು ಈಗ ಮನೆಗೆ ಕೊಡುವಂಥ ಪದ್ಧತಿ ಇಲ್ಲ. ಅಕ್ಟೋಬರ್ 2ರಿಂದ ನಾವೇನಿದ್ರು ಮಾತೃಪೂರ್ಣ ಯೋಜನೆಯಡಿ ಅವರು ಅಂಗನವಾಡಿಗೆ ಬಂದು ಮಧ್ಯಾಹ್ನದ ಬಿಸಿ ಊಟವನ್ನು ಪಡ್ಕೊಳ್ಬೇಕು ಅಂತ ಹೇಳುವ ಸರ್ಕಾರದ ನಿಲುವು. ಯಾಕಂತ ಹೇಳಿದರೆ ಇದು ಪೌಷ್ಟಿಕ ಆಹಾರ ಗರ್ಭಿಣಿಗೆ ಬಾಣಂತಿಗೆ ನೇರವಾಗಿ ಸಿಗಬೇಕು. ಅವಳ ಒಂದು ಆರೋಗ್ಯ ಮಟ್ಟ ಚೆನ್ನಾಗಿ ಇರಬೇಕಿದ್ರೆ, ಮುಂದೆ ಹುಟ್ಟುವಂಥ ಮಗು ಆರೋಗ್ಯವಂತ ಮಗುವಾಗಿ ಹುಟ್ಟಬೇಕಿದ್ರೆ ಈ ಒಂದು ಪೌಷ್ಟಿಕ ಆಹಾರ ಅವರಿಗೆ ಸಿಗಬೇಕನ್ನೋ ನಿಟ್ಟಿನಲ್ಲಿ ಅವರು ಅಂಗನವಾಡಿಗೆ ಬಂದು ಮಧ್ಯಾಹ್ನದ ಒಂದು ಬಿಸಿ ಊಟವನ್ನು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾತೃಪೂರ್ಣ ಅಂತ ಯೋಜನೆ ಬಂದಿದೆ. ಇದನ್ನು ಹೆಚ್ಚಿನ ತಾಯಂದಿರ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳುತ್ತಾ, ಆಮೇಲೆ ಈ ಮಾತೃವಂದನಾ ಯೋಜನೆಯಲ್ಲಿ ನಮಗೆ ಸಾಧಾರಣ ಒಂದು 75 ಅರ್ಜಿಗಳು 300 ಗ್ರಾಮದಿಂದ ಬಂದಿದೆ. ಈಗ ಬಂದಂಥ ಎಲ್ಲ ಅಪ್ಲಿಕೇಶನ್ ನಾವು ಆನ್ಲೈನ್ ಮೂಲಕ ಅದನ್ನು ಅಪ್ಲೋಡ್ ಮಾಡುವಂಥದ್ದು. ಎಲ್ಲರಿಗೆ ಸಹ ಅಮೌಂಟು ಅವರ ಅಕೌಂಟಿಗೆ ಜಮೆ ಆಗಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪೇರೆಂಟ್ಸ್ ನಿಮ್ಮ ಅಕೌಂಟ್ ಕೆಲವರು ನಮಗೆ ಬೀಳಿಲ್ಲ ಅಂತ ಹೇಳುವಂಥ ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನಿಮಗೆ ಅಕೌಂಟ್ ನೀವು ಕೊಟ್ಟ ಅಕೌಂಟಿಗೆ ಈಗ ಬೀಳ್ತಾ ಇಲ್ಲ. ಯಾಕಂತೇಳಿದರೆ ನೀವು ನಿಮ್ಮಲ್ಲಿ ಎಷ್ಟು ಅಕೌಂಟ್ ಇದೆ 3-4 ಅಕೌಂಟ್ ಇಟ್ಟುಕೊಂಡವರು ಇದ್ದೀರಿ. ಅವರು ಅದನ್ನೆಲ್ಲ ಅಕೌಂಟ್ಗಳನ್ನು ಚೆಕ್ ಮಾಡಬೇಕು. ಯಾಕಂದರೆ ಎಲ್ಲಿ ಆಧಾರ್ ಲಿಂಕ್ ಮಾಡಿದ್ದೀರಿ ಅದಕ್ಕೆ ಅಮೌಂಟ್ ಜಮೆ ಆಗಿದೆ. ನಾವು ಮೊನ್ನೆ ಒಂದು ಕಡೆ ಚೆಕ್ ಮಾಡಿದಾಗ ಅವರು ಮದುವೆ ಆಗೋದಕ್ಕಿಂತ ಮೊದಲು ಮಾಡಿದ ಅಕೌಂಟಿಗೆ ಕೂಡ ಜಮೆ ಆಗದ ಪ್ರಸಂಗಗಳು ಇವೆ. ಅದಕ್ಕೆ ನೀವು ಅದನ್ನು ಚೆಕ್ ಮಾಡಬೇಕು. ಯಾಕಂದರೆ ನಮಗೆ ಬೀಳಲಿಲ್ಲ ಬರಲಿಲ್ಲ ಅಂತ ಹೇಳುವಂಥದ್ದು ಕಾರಣ ಅಲ್ಲ. ನೀವು ಕೊಟ್ಟ ಅಕೌಂಟ್ ಸರಿ, ನಮಗೆ ನೀವೇನು ಅಕೌಂಟ್ ಕೊಡ್ತೀರಿ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ. ಆದರೆ ಆ ಅಕೌಂಟಿಗೆ ಬಿದ್ದ ಪ್ರಸಂಗಗಳು ಇಲ್ಲ, ಬೇರೆ ಅಕೌಂಟಿಗೆ ಬಿದ್ದಿದೆ. ಅದು ಹೆಚ್ಚಿನ ಫಲಾನುಭವಿಗಳಿಗೆ ಅಮೌಂಟ್ ಬಿದ್ದಿದೆ, ಯಾರಿಗೂ ಬ್ಯಾಲೆನ್ಸ್ ಇಲ್ಲ. ಆದರೆ ಮೊನ್ನೆ ಮೇ ನಂತರ ಮಾಡಿದ್ದಕ್ಕೆ ಸ್ವಲ್ಪ ಪೆಂಡಿಂಗ್ ಇರ್ಬೋದು. ಏಪ್ರಿಲ್ ತನಕ ನಾವು ಫೀಡ್ ಮಾಡಿದ್ದಕ್ಕೆ ಎಲ್ಲ ಅಮೌಂಟ್ಗಳು ಬಂದಿದೆ. ಆದರೆ ಅದೇ ಥರ ಉದ್ಯೋಗಿನಲ್ಲಿ ಎಲ್ಲರೂ ನಮಗೆ ಅಪ್ಲಿಕೇಶನನ್ನು ಕೇಳ್ತಾ ಇದ್ದಾರೆ. ಉದ್ಯೋಗಿನಲ್ಲಿ ಅಪ್ಲಿಕೇಶನ್ ಬರಲಿಲ್ಲ. ಇದು 3 ಲಕ್ಷ ರೂಪಾಯಿ ನಮಗೆ ಕೂಡ ಆದೇಶ ಬಂತು. 1 ಲಕ್ಷ ಇದ್ದದ್ದು 3 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅದೇ ರೀತಿ 30% ಸಬ್ಸಿಡಿ, ಅಂದರೆ 90,000, 3 ಲಕ್ಷದಲ್ಲಿ 90,000 ಸಬ್ಸಿಡಿಯನ್ನು ಕೂಡ ಸರ್ಕಾರ ಇದಕ್ಕೆ ಕೊಡ್ತದೆ. ಆದರೆ ನಮ್ಮ ಇಲಾಖೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಕೊಟ್ಟು ಅಪ್ಲಿಕೇಶನ್ ಸಂಬಂಧಿಸಿದ ಬ್ಯಾಂಕಿಗೆ ಕಳಿಸುವಂಥದ್ದು ಮಾತ್ರ ನಮ್ಮ ಜವಾಬ್ದಾರಿ. ಆದರೆ ನೀವು ಬ್ಯಾಂಕಿನವರು ಏನು ದಾಖಲೆಗಳನ್ನು ಕೇಳ್ತಾರೆ ಅದಕ್ಕೆ ನೀವು ಬ್ಯಾಂಕಿಗೆ ಕೊಡಬೇಕಾದದ್ದು. ಒಂದು ಕಡೆಯಿಂದ ಆನ್ಲೈನ್ ಮೂಲಕ ಇದು ಅಪ್ಲಿಕೇಶನ್ ಅಂತ ಹೇಳುವಂಥ ಒಂದು ಸುದ್ದಿ ಸಹ ಇದೆ. ಆದರೆ ಇಷ್ಟೇ ತನಕ ನಮಗೆ ಅಪ್ಲಿಕೇಶನ್ಗಳು ಬರಲಿಲ್ಲ, ನಮಗೆ ಇಲಾಖೆಗೆ ಸಪ್ಲೈ ಆಗಲಿಲ್ಲ. ಎಷ್ಟೋ ಮಂದಿ ನಮಗೆ ಫೋನಲ್ಲಿ
ಕೇಳ್ತಾ ಇದ್ದಾರೆ. ನಿಮಗೆ ಬಂದ ತಕ್ಷಣ ನಾವು ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ನಾವು ನಿಮಗೆ ಕೊಡ್ತೇವೆ. ನಮ್ಮ ಕಚೇರಿಯ ನಂಬರ್ ಎಲ್ಲರಿಗೆ ಸಹ ಗೊತ್ತಿದೆ, 226319. ಈ ನಂಬರಿಗೆ ಕಾಲ್ ಮಾಡಿ ನೀವು ಕೇಳಿದ್ರು ಅವರು ಅಲ್ಲಿ ಹೇಳ್ತಾರೆ. ಹೆಚ್ಚಾಗಿ ನಿಮ್ಮ ಅಂಗನವಾಡಿಗೆ ನೀವು ದಿನ ಬಂದು ಹೋಗ್ತೀರಿ, ಅವ್ರ ಹತ್ರ ಕೇಳಿದ್ರು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬಂದ ತಕ್ಷಣ ನೀವು ಕೊಡಿ. ಆದರೆ ಸ್ವಂತ ಉದ್ಯೋಗ ಮಾಡುವಂಥ ಮಹಿಳೆಯರಿಗೆ ಮಾತ್ರ ಇದು ಕೊಡುವಂಥ ಸೌಲಭ್ಯ ಯಾವುದು ಉದ್ಯೋಗಿನಲ್ಲಿ. ಅದೇ ಥರ ಅವರಿಗೆ ಪ್ರಾಯದ ಮಿತಿ ಕೂಡ ಇದೆ, 18ರಿಂದ 45 ವರ್ಷ ವಯೋಮಿತಿಯೊಳಗೆ ಇರಬೇಕು. ಅವರಿಗೆ ಮಾತ್ರ ಇದು ಕೊಡುವಂಥದ್ದು. ಅದರ ರೇಷನ್ ಕಾರ್ಡ್ ಇರಬೇಕು, ಅದರ ಗ್ರಾಮದಲ್ಲಿ ವಾಸ್ತವ್ಯ ಇರಬೇಕು, ಸ್ವಂತ ಉದ್ಯೋಗ ಮಾಡುವುದರ ಬಗ್ಗೆ ಅವರಿಗೆ ಏನು ಡೀಟೇಲ್ಸ್ ಬ್ಯಾಂಕಿನವರು ಕೇಳ್ತಾರೆ. ಅದಕ್ಕೇನು ನೀವು ವ್ಯಾಪಾರ ಮಾಡೋದ್ರ ಲೈಸೆನ್ಸು, ಆಮೇಲೆ ಏನು ಅಂಗಡಿ ಮಾಡೋದ್ರ ಅದಕ್ಕೆ ಕೊಟೇಶನ್ನು, ಸಂಬಂಧಿಸಿದ ದಾಖಲೆಗಳನ್ನು ಬ್ಯಾಂಕಿನವರು ಕೇಳ್ತಾರೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀವು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಅದು ನಾವು ಇಲಾಖೆಯಿಂದ ಕೊಡೋದು ಸಬ್ಸಿಡಿಗೆ ಮಾತ್ರ ನಾವು ನಮ್ಮ DDFಗೆ ಕಳಿಸುವಂಥದ್ದು. ಇದು ಉದ್ಯೋಗಿನವರಿಗೆ. ಅದೇ ರೀತಿ ಒಂದು ಸಮೃದ್ಧಿ ಯೋಜನೆ ಅಂತ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಮಹಿಳೆಯರಿಗೆ ಲಾಸ್ಟ್ ಟೈಮ್ ನಮ್ಮಲ್ಲಿ 300 ಅರೆಕಳದ ಒಬ್ಬರಿಗೆ ಬಂದಿದೆ. ಅಂದರೆ ಬಿ ಹೋಬಳಿಯಲ್ಲಿ ಒಂದು ಫಲಾನುಭವಿಯನ್ನು ಮಾತ್ರ ಸಿಲೆಕ್ಷನ್ ಮಾಡಲಿಕ್ಕಿತ್ತು. ಒಂದು ಹೋಬಳಿವಾರು ಸಿಲೆಕ್ಷನ್ ಮಾಡುವಂಥದ್ದು ಒಂದು ಅದು ಕ್ರಮ. ಯಾಕಂದರೆ ನಮ್ಮ ಸನ್ಮಾನ್ಯ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ ಕಮಿಟಿದು, ಅವರು ಆ ಏರಿಯಾದ ಫಲಾನುಭವಿಯನ್ನು ಆಯ್ಕೆ ಮಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ 300 ಒಬ್ಬರು ಮದನ್ ನಗರದವರಿಗೆ ಕೂಡ ಈ ಸಮೃದ್ಧಿ ಯೋಜನೆಯಲ್ಲಿ 10,000 ರೂಪಾಯಿ ಪ್ರೋತ್ಸಾಹಧನ ಸಿಗುವಂಥದ್ದು. ಅದನ್ನು ಅವರು ವಾಪಸ್ ಕಟ್ಟಬೇಕಂತಿಲ್ಲ, ಅವರಿಗೆ 10,000 ರೂಪಾಯಿದು ಪ್ರೋತ್ಸಾಹಧನ ಅಂತೇಳಿ ಕೊಡುವಂಥದ್ದು. ಈ ಸಲ ಕೂಡ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದರ ಅಪ್ಲಿಕೇಶನ್ ಬರ್ತದೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಮಹಿಳೆಗೆ, ಅಂದರೆ ಅವರು ಅಂಗಡಿ ಹಾಕಿಕೊಂಡಲ್ಲ, ಬರೀ ರಾಶಿ ಹಾಕಿಕೊಂಡು ರೋಡ್ ಸೈಡಲ್ಲಿ ತರಕಾರಿ ವ್ಯಾಪಾರನೋ ಮೀನಿನ ವ್ಯಾಪಾರನೋ ಯಾವುದೇ ಒಂದು ವ್ಯಾಪಾರ ಮಾಡಿದಲ್ಲಿ ಅವರಿಗೆ ಅಂತಹ ಮಹಿಳೆಗೆ ಪಂಚಾಯತಿಯಿಂದ ಅವರು ಲೈಸೆನ್ಸನ್ನು ಪಡ್ಕೊಳ್ಬೇಕಂದ್ರೆ ಅವರು ಹೌದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಅಂತ ಹೇಳಿ ಆಮೇಲೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಇಟ್ಟು ನಮ್ಮ ಇಲಾಖೆಗೆ ಕೊಟ್ಟಾಗೆ ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹಧನವನ್ನು ನಮ್ಮ ಇಲಾಖೆಯಿಂದ ಕೊಡುವಂಥದ್ದು. ಇದು ಇಷ್ಟು ನಮ್ಮ ಇಲಾಖೆ ಬಗ್ಗೆ ಮಾಹಿತಿ. ಅದು ನಿಮಗೆ ಕೂಡ ತುಂಬ ಟೈಮ್ ಆಯಿತು ಬಂದಂಥ ನಿಮಗೆಲ್ಲರಿಗೂ ಕೂಡ ನಮ್ಮ ಇಲಾಖಾ ವತಿಯಿಂದ ಧನ್ಯವಾದಗಳು ಹೇಳ್ತೇವೆ. ಯಾಕಂತ ಹೇಳಿದರೆ ನಿಮಗೆ ಬೆಳಿಗ್ಗೆ ಒಂದು ಇಷ್ಟು ಮನೆಯಲ್ಲೆಲ್ಲ ಕೆಲಸಗಳನ್ನು ಮಾಡಿ ಮಧ್ಯಾಹ್ನದ ಕೆಲಸ ಕೂಡ ಆಗಿರಲಿಕ್ಕಿಲ್ಲ, ನಮಗೆ ಎಷ್ಟು ಬೈಕೊಂಡಿದ್ದೀರಿ ಅಂತ ಗೊತ್ತಿಲ್ಲ, ಅಂತ ಚಿಂತಿಲ್ಲ. ಏನಿದ್ರು ಇವತ್ತು ಪಡ್ಕೊಂಡಂಥ ಮಾಹಿತಿಯನ್ನು 4 ಜನರಿಗೆ ಹೇಳಿ ಅವರು ನಮ್ಮ ಎದೆ ಹಾಲಿನ ಬಗ್ಗೆ ಮಹತ್ವದ ಬಗ್ಗೆ ತುಂಬಾ ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ತಾಯಂದಿರು ನಿಮ್ಮ ಮಕ್ಕಳಿಗಿರ್ಬೋದು, ನಿಮ್ಮ ಹತ್ತಿರದವರು, ನಿಮ್ಮ ನೆರೆಕರೆಯವರಿಗೆ, ನಿಮ್ಮ ಸಂಬಂಧದವರಿಗೆ 4 ಮಂದಿಗೆ ಈ ಮಾಹಿತಿಯನ್ನು ಹೇಳಿದಾಗ ನಮ್ಮಲ್ಲಿ ನೋಡಿ 0ಯಿಂದ 1 ವರ್ಷದ ಮಕ್ಕಳ ಮರಣ ಪ್ರತಿ ತಿಂಗಳಿಗೆ ಮೊನ್ನೆ ಬಿ ಹೋಬಳಿಯಲ್ಲಿ 8 ಮರಣ ಆಗಿತ್ತು. 0ಯಿಂದ 1 ವರ್ಷದ ಉಳ್ಳಾಲ ವ್ಯಾಪ್ತಿಯಲ್ಲಿ 7 ಮರಣ. ಹೇಗೆ ಮರಣ ಹೇಗೆ? ಮಗುಗೆ ಎದೆ ಹಾಲು ಕೊಟ್ಟು ಮಲಗಿಸಿದ್ದಾರೆ. ಏನು ಮಾಡ್ತಾರೆ ಮಲಗಿಸಿ? ಬೆಳಿಗ್ಗೆ ಆಗುವಾಗ ಏನಾಗುತ್ತೆ? ಬೇಗ ಬರಿಸದೆ ಮಗುವನ್ನು ಎದೆ ಹಾಲು ಕೊಟ್ಟು ಮಲಗಿಸಬಹುದಾ? ಹೌದಾ? ತಾಯಂದಿರಿಗೆ ಪ್ರಶ್ನೆ, ಎದೆ ಹಾಲು ಮಲಗಿ ಕೊಡ್ಬಹುದಾ? ಒಂದು ಕೊಡ್ಬೋದಾ? ಕೊಡಬಾರ್ದು. ಅದು ಈಗಿನ ಒಂದು ಜನ್ರೇಷನ್ ಎಂತ ಹೇಳಿದರೆ ಮಲಗಿಕೊಂಡು ಹಾಲು ಕೊಡುವುದು ಅದೊಂದು ಫ್ಯಾಷನ್. ಅಂದರೆ ಸೊಂಟ ನೋವು. ಈಗ ಒಂದು ಹೆರಿಗೆ ಆದ ತಕ್ಷಣ ಸೊಂಟ ನೋವು. ಮೊದಲೆಲ್ಲ ತಾಯಿಯಿಂದ 10 ಹೆರಿಗೆ ಆದವರಿಗೆ ಸೊಂಟ ನೋವು ಬರಲೇ ಇಲ್ಲ, ಅವರು ಕೂತುಕೊಂಡೇ ಹಾಲು ಕೊಡ್ತಿದ್ರು. ನಿಜವಾಗಿ ಇದು ನಾವು ಅಂದರೆ ಪ್ರಾಜೆಕ್ಟಲ್ಲಿ ರಿಪೋರ್ಟ್ ಮಾಡೋ ಕಾರಣ ನನಗೆ ಅದು ಗೊತ್ತಿದೆ. ಯಾಕಂದರೆ 0 to 1 ಮರಣಕ್ಕೆ ಹೆಚ್ಚಿನ ಕಾರಣ 0ಯಿಂದ 1-2 ತಿಂಗಳ ಮಕ್ಕಳಿಗೆ ಕಾರಣ ಇದೆ. ಬ್ರೆಸ್ಟ್ ಫೀಡ್ ಎದೆ ಹಾಲು ಕೊಟ್ಟು ಮಗು ಉಸಿರುಗಟ್ಟು ಸತ್ತು ಹೋಯಿತು. ಅಂದರೆ ತಾಯಿ ರಾತ್ರಿ ಎದೆ ಹಾಲು ಕೊಟ್ಟು ಮಲಗಿಕೊಂಡೆ, ಇದು ನಿಂದೆ ಆಚೆ ಮಾಡಿ ಮಗು ಆಚೆ ಮಲಗೋದು, ತಾಯಿ ಈಚೆ ಮಲಗೋದು. ಅದು ತೇಗು ಬರಿಸಲಿಕ್ಕಿಲ್ಲ, ಏನಿಲ್ಲ. ಆಗ ಮಗುವಿಗೆ ಏನಾಗುತ್ತೆ? ತೇಗು ಬರುವಾಗ ಉಸಿರು ಕಟ್ತದೆ. ಆಗ ಮಗು ಎಷ್ಟು 3.5 kg 4 kgಯ ಮಕ್ಕಳು ಹುಟ್ಟುವಾಗ ಬರ್ತ್ ವೆಯ್ಟ್ ಅಷ್ಟು ಒಳ್ಳೆ ಇದ್ದ ಮಕ್ಕಳು ಹಾಗೆ ಆಗೋದು ಅಂತ ಹೇಳಿದರೆ ಹೇಗೆ ಆಗುತ್ತೆ? ಇದನ್ನು ನಾವು ಸ್ವಲ್ಪ ಇನ್ನೂ ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಹೇಳಬೇಕು. ಯಾಕಂದ್ರೆ ನಾವು ಅಂಗನವಾಡಿಯ ವರ್ಕರ್ಸ್ ನಾವು ಬಂದ ಖಂಡಿತ ಇದನ್ನು ಹೇಳ್ತೇವೆ. ಆದರೂ ಇನ್ನೂ ನಮ್ಮ ತಾಯಂದಿರಿಗೆ ಇನ್ನೂ ಸಹ ಅದರ ಬಗ್ಗೆ ಅರಿವಿಲ್ಲ ಅಂತೇಳಿ ನಮಗೆ ಬೇಜಾರಾಗುತ್ತೆ. ದಯವಿಟ್ಟು ಮಗುವಿಗೆ ಎದೆ ಹಾಲು ಕೊಟ್ಟು ತೇಗು ಬರಿಸಿದ ನಂತರವೇ ಮಲಗಿಸುವಂಥ ಒಂದು ಪದ್ಧತಿಯನ್ನು ಮಾಡಿ ಎಲ್ಲರೂ ಕೂಡ. ಯಾಕಂತ ಹೇಳಿದರೆ ನಮ್ಮ ಮಕ್ಕಳನ್ನು ಒಂದು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಅದನ್ನು ಡೆಲಿವರಿ ಆಗಿ ಆಮೇಲೆ ಅದನ್ನು ಸಾಕಿ ಸಲಹೆ ಎಷ್ಟು ಕಷ್ಟ ಇದೆ. ಅಂಥ ಮಗುವನ್ನು ಒಂದು ತಾಯಿಯ ಒಂದು ಅಜಾಗರೂಕತೆಯನ್ನು ಕಳ್ಕೊಂಡ್ರೆ ಹೇಗಾಗುತ್ತೆ? ಹೌದಾ ಅಲ್ವಾ? ಬರೀ ಒಂದು ಅಜಾಗರೂಕತೆ, ನಿಜವಾಗಿದ್ದು ಅಜಾಗರೂಕತೆ. ಇದಕ್ಕೆ ನಮಗೆ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟಿಂದ DHO ಮೀಟಿಂಗ್ ಮಾಡೋ ಇದನ್ನೇ ಹೇಳೋದು. ತಾಯಂದಿರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಮನದಟ್ಟು ಮಾಡಿ ಇದ್ದ ಸಂಘ ಸಂಸ್ಥೆಗಳಲ್ಲೂ ಅವರನ್ನು ಡಾಕ್ಟರ್ ಹೇಳಿ ಎಷ್ಟು ಹೇಳಿದರೂ ಇನ್ನೂ ಸಹ ಇದು ಕಡಿಮೆ ಆಗ್ತಿಲ್ಲ. ದಯವಿಟ್ಟು ಈ ಒಂದು ಪದ್ಧತಿಯನ್ನು ಪರಿಪಾಠವನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಆಸುಪಾಸಿನವರಿಗೆ ಹೇಳಿ 4 ಮಂದಿಗೆ ಇದರಿಂದ ಪ್ರಯೋಜನ ಆಗಲಿ. ಇನ್ನಾದರೂ ಈ ಮಕ್ಕಳ ಒಂದು ಹುಟ್ಟಿದಂಥ ಎಲ್ಲ ಮಕ್ಕಳು ಬದುಕಬೇಕು, ಬಾಳಿ ಬದುಕಬೇಕು ಅನ್ನುವ ನಮ್ಮ ಇಲಾಖೆಯ ಮೂಲ ಉದ್ದೇಶ. ಅದಕ್ಕೋಸ್ಕರ ಈ ಪೌಷ್ಟಿಕ ಆಹಾರ ಮಾಹಿತಿ
ಮಾಹಿತಿ ಸೇವೆ, ಆಮೇಲೆ ಮಾಹಿತಿ ಕೊಡುವಂಥದ್ದು, ತಾಯಂದಿರಿಗೆ ಮಾಹಿತಿ, ತಾಯಂದಿರ ಸಭೆ, ಇಷ್ಟೆಲ್ಲಗಳನ್ನು ನಮ್ಮ ಇಲಾಖೆ ಮಾಡಿಕೊಂಡು ಬಂದದ್ದು ಇದಕ್ಕೆ. ಯಾಕಂತ ಹೇಳಿದ್ರೆ ಏನು ಅಲ್ಲಿ ಮೇಡಮ್ ಹೇಳಿದರು, ಹೆಣ್ಣೊಂದು ಕಲಿದರೆ ಶಾಲೆಯನ್ನು ತೆರೆದಂತೆ ಅಂತ. ಹೆಣ್ಣಿಗೆ ಈ ಶಿಕ್ಷಣ ಕೊಟ್ಟರೆ 4 ಮಂದಿಗೆ ಅದು ಸಿಗುತ್ತೆ. ನಾವು ಮನೆಗೆ ಇವತ್ತು ಇಷ್ಟು ಕತೆ ತಿಳ್ಕೊಂಡೇವಲ್ಲ, ಮನೆಗೆ ಹೋಗಿ ಎಲ್ಲರಿಗೂ ಹೇಳ್ತೇವೆ, ನಾನಲ್ಲಿ ಹೋಗಿದ್ದೆ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರು ಅಂತ ನಾವೆಲ್ಲರಿಗೂ ಹೇಳ್ತೇವೆ. ಯಾಕಂದ್ರೆ ನಮಗೆ ಹೇಳುವ ಬುದ್ಧಿ ಜಾಸ್ತಿ ಅಲ್ವಾ. ಅದೇ ಗಂಡಸರಾದದನ್ನು ಕೇಳಿಕೊಂಡು ಬಂದು ಎಲ್ಲರೂ ಹೇಳ್ತಾರಾ, ಹೋದ್ರ ಹೋದೆ ಮುಗೀತು ಅಷ್ಟೇ. ಅದನ್ನು ಪುನಃ ವಿವರಿಸಿ ಹೇಳುವಂಥ ಒಂದು ಜಾಸ್ತಿ ಅಭ್ಯಾಸ ಗಂಡಸರಿಗೆ ಇರುವುದಿಲ್ಲ, ಅದೇ ಹೆಂಗಸರಿಗೆ ಅದಿದೆ. ನಾವು ಹೇಳ್ತೇವೆ ಎಷ್ಟು ಒಂದು ಹೆಚ್ಚು ಬೇಡ, ಬಾವಿ ಕಟ್ಟೆ ಹತ್ರ ನೀರಿನ ಹತ್ರ ಹೋದ್ರು, ನೀರು ಸೇದಲಿಕ್ಕೆ ಹೋದ್ರು ಸಹ ಅಲ್ಲಿ 4 ಮಂದಿ ಹೆಂಗಸರು ಹೇಳಿಬಿಡ್ತೇವೆ, ಹೀಗೀಗೆ ನನ್ನ ಅಲ್ಲಿ ಹೋಗಿದ್ದು ಹೀಗೆ ಹೇಳಿದ್ದು ಹಾಗೆ. ಆಗ ಅವರಿಗೆ ಸಿಗ್ತಲ್ಲ ಮಾಹಿತಿ. ಅದಕ್ಕೆ ನಾವು ಹೆಂಗಸರಿಗೆ ಈ ಮಾಹಿತಿಯನ್ನು ಕೊಡುವಂಥ ಅಭ್ಯಾಸ. ಯಾಕೆ ನಮ್ಮ ಇಲಾಖೆ ಕೂಡ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳುವಂಥದ್ದು. ಮಹಿಳೆಗೆ ಸಿಕ್ಕಿದಾಗ ಮಾತ್ರ ಮನೆ ಒಂದು ಏನು ಅಭಿವೃದ್ಧಿ ಆಗ್ತದೆ, ಒಂದು ಸಮಾಜದ ಏಳಿಗೆ ಆಗುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವಂಥದ್ದು ಬಂದಂಥ ನಿಮಗೆಲ್ಲರಿಗೂ ಮಗದೊಮ್ಮೆ ನಮ್ಮ ಇಲಾಖೆಯಿಂದ ಧನ್ಯವಾದ ಸಲ್ಲಿಸುತ್ತಾ ಮುಂದೆ ಶ್ರೀಮತಿ ಜಯಂತಿ BHEO ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಬ್ಲಮಗರು ಇವರಿಗೂ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಮತಿ ಪ್ರತಿಭಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರಿಗೂ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಯುತ ಡಾಕ್ಟರ್ ಸಾಜನ್ KR ಸಮುದಾಯ ವಿಭಾಗದ ಮುಖ್ಯಸ್ಥರು ಇವರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಮತಿ ಡಾಕ್ಟರ್ ಸಿಸ್ಟರ್ ಮೇಬಲ್ ಇವರು ಸ್ತನ್ಯಪಾನದ ಸಪ್ತಾಹದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರಿಗೂ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಯುತ ವಿವೇಕ್ ಫೆರ್ನಾಂಡಿಸ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಇವರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಮತಿ ಪ್ರತಿಮಾ ಹೆಣ್ಣು ಮಕ್ಕಳ ರಕ್ಷಣಾ ಘಟಕ ಇವರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಡಾಕ್ಟರ್ ಜೈ ಇವರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಡಾಕ್ಟರ್ ಗ್ರೇಸ್ಫುಲ್ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಪಂಚಾಯತ್ ಸದಸ್ಯರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ನಮ್ಮ ಪೆರ್ಮನೂರು